ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ನಿಮಗೆ ಗೊತ್ತಿದೆ, ಇವತ್ತು ಒಂದು ವಿಶೇಷವಾದ ಅತಿಥಿಯವರ ಜೊತೆಗೆ ನಾವೊಂದು ನೇರ ಪ್ರಸಾರ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ದಯಾನಂದ ರೈ ಕೋರ್ಮಂಡ ಅವರು ರಾಜ್ಯ ಪ್ರಶಸ್ತಿ ವಿಜೇತ ದೈಹಿಕ ಶಿಕ್ಷಣ ಶಿಕ್ಷಕರು, ಈ ಭಾಗದಲ್ಲಿ ಚಿರಪರಿಚಿತರು. ಅದೆಷ್ಟೋ ಪ್ರತಿಭೆಗಳನ್ನ ಬೆಳಕಿಗೆ ತಂದು ಅವರನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಹಗಲು ಇರುಳು ಶ್ರಮಿಸಿದವರು. ಮಾತ್ರವಲ್ಲ, ಅವರಿಗೆ ಸದಾ ಬೆಂಗಾವಲಾಗಿ ನಿಂತು ಬೆನ್ನೆಲುಬಾಗಿ ನಿಂತು ಅವರು ಒಂದು ಉನ್ನತ ಸಾಧನೆಯನ್ನ ಮಾಡುವಂತಹ ನೆಲೆಯಲ್ಲಿ ಪ್ರೋತ್ಸಾಹವನ್ನ ಮಾಡಿದಂತಹವರು. ಅವರನ್ನ ಇವತ್ತು ವಿಶೇಷವಾಗಿ ನಾವು ಸುದ್ದಿ ಸ್ಟುಡಿಯೋದಲ್ಲಿ ಕರೆತಂದಿದ್ದೇವೆ. ಅವರ ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳುವ ಜೊತೆಗೆ ಅವರ ಅಭಿಮಾನಿಗಳು ಅಥವಾ ಅವರ ಶಿಷ್ಯವರ್ಗ ಅಥವಾ ಅವರ ಹಿತೈಷಿಗಳು ಯಾರಿದ್ದಾರೋ ಅವರೆಲ್ಲರ ಜೊತೆ ಒಂದು ಮಾತನಾಡುವಂತಹ ಒಂದು ಅವಕಾಶ ಇದು. ಈಗಾಗಲೇ ನಮಗೆ ತಿಳಿದಿರುವ ಹಾಗೆ ಮೇ 31ರಂದು 2022 ಮೇ 31ರಂದು ಸೇವಾ ಅವಧಿಯಿಂದ ನಿವೃತ್ತರಾಗಿದ್ದಾರೆ. ಆದರೂ ಕೂಡ ಇವತ್ತಿಗೂ ಅವರಿಗೆ ಬೇಡಿಕೆ ಇದೆ. ನಮ್ಮ ಶಿಷ್ಯರನ್ನ ಬೆಳೆಸಬೇಕು, ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಬೇಕು ಎನ್ನುವಂತಹ ಕರೆಗಳು ಇಂದೂ ಕೂಡ ಬರ್ತಾ ಇದೆ. ಆ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತನಾಡಬೇಕು. ನಿಮಗೆ ಗೊತ್ತಿರುವ ಹಾಗೆ 3.5 ದಶಕದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆದುಕೊಂಡು ಬಂದಿರುವಂತದ್ದು, ಮುನ್ನಡೆತಾ ಇರುವಂತದ್ದು ಸುದ್ದಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದಂತಹ ಡಾಕ್ಟರ್ UP ಶಿವಾನಂದ ಅವರ ನೇತೃತ್ವದಲ್ಲಿ ಪತ್ರಿಕೆ ಇರಬಹುದು, ಅದೇ ರೀತಿ ಡಿಜಿಟಲ್ ಮಾಧ್ಯಮವಾಗಿ ವೆಬ್ಸೈಟ್ ಇರಬಹುದು, ದೃಶ್ಯ ಮಾಧ್ಯಮವಾಗಿ ಯೂಟ್ಯೂಬ್ ಚಾನೆಲ್ ಹಾಗೂ ಕೇಬಲ್ ಚಾನೆಲ್ಗಳನ್ನ ಹೊಂದಿಕೊಂಡು ಸುದ್ದಿ ಸ್ಥಳೀಯ ವಿಚಾರಗಳನ್ನ ಜಗತ್ತಿನ ಎಲ್ಲೆಡೆಗೆ ತಲುಪಿಸುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದೆ. ಈಗಾಗಲೇ ಅನೇಕ ಕಾರ್ಯಕ್ರಮಗಳು, ಆಂದೋಲನಗಳು, ಅಭಿಯಾನಗಳನ್ನ ನಡೆಸಿದಂತಹ ಸುದ್ದಿ ಜೊತೆಗೆ ಸ್ಥಳೀಯವಾದ ಸಮಸ್ಯೆಗಳಿರ್ಬೋದು ಅಥವಾ ಸ್ಥಳೀಯವಾದ ಪ್ರತಿಭೆಗಳಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಕೂಡ ಅಂದ್ರೆ ಬಹುಶಃ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ವಿಭಿನ್ನ ಪ್ರಯತ್ನ ಎನ್ನುವಂತ ಹಾಗೆ ವಿಶೇಷವಾದ ಒಂದು ಒತ್ತನ್ನ ಸ್ಥಳೀಯ ವಿಚಾರಗಳಿಗೆ ಕೊಡುವಂತಹ ಕೆಲಸವನ್ನ ಮಾಡಿಕೊಂಡು ಬಂದಿದೆ. ಅದರ ಭಾಗವಾಗಿ ಎಲ್ಲ ಕಾರ್ಯಕ್ರಮಗಳು ಮುಂದುವರೆದುಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಬೋದು. ಸೊ ಈಗ ಇವತ್ತು ನಮ್ಮ ಜೊತೆಗೆ ಇರುವಂತವರು ದಯಾನಂದ ರೈ ಕೋರ್ಮಂಡ. ಸೊ ಅವರನ್ನ ಪ್ರೀತಿ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅದರ ಜೊತೆಗೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ನಮ್ಮ ಸುದ್ದಿಯ ಹಿರಿಯ ವರದಿಗಾರರಾಗಿರುವಂತಹ ಉಮೇಶ್ ಮಿತ್ತಡ್ಕ ಅವರು ಕೂಡ ಇದ್ದಾರೆ. ಅವರು ಕೂಡ ದಯಾನಂದ ರೈ ಕೋರ್ಮಂಡ ಅವರ ಆಪ್ತರ ಜೊತೆಗೆ ಅವರ ಒಡನಾಡಿಗಳು. ಇನ್ನೊಂದಷ್ಟು ವಿಚಾರಗಳನ್ನು ಅವರು ಕೂಡ ಹಂಚಿಕೊಳ್ತಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಅವರ ಅಭಿಮಾನಿಗಳು, ಹಿತೈಷಿಗಳ ಜೊತೆಗೆ ಮಾತನಾಡುವ ಜೊತೆಗೆ ಅವರ ನೆನಪಿನ ಬುತ್ತಿಯನ್ನ ಬಿಚ್ಚಿಡುವಂತಹ ಪ್ರಯತ್ನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಇಬ್ಬರಿಗೂ ಕೂಡ ಸ್ವಾಗತ. ಇನ್ನು ಇವರ ಪರಿಚಯವನ್ನ ನೋಡೋದಿದ್ರೆ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಈಗಾಗಲೇ. ಆರಂಭದಿಂದಲೇ ನೋಡೋಣ. ಹೌದು, ಇವರು ದಿವಂಗತ ಪದ್ಮನಾಭ ರೈ ಕೋರ್ಮಂಡ ಮತ್ತು ಸುಶೀಲಾ ರೈ ಕೋರ್ಮಂಡ ಇವರ ಪುತ್ರ. 23/5/1962ರಂದು ಇವರು ಜನಿಸಿದ್ದಾರೆ. ಚಿತ್ರಾಡಿಯವರನ್ನು ವಿವಾಹವಾಗಿ ಪೂಜಾ ರೈ ಎನ್ನುವಂತಹ ಮಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರು ಪ್ರಸ್ತುತ ಪೂಜಾ ರೈ ಅವರು ದೇರ್ಲಕಟ್ಟೆಯ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಪೇಷಂಟ್ ಕೇರ್ ಅಂಡ್ ಕ್ವಾಲಿಟಿ ವಿಭಾಗದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಅವರ ಪುತ್ರಿಯ ವಿವಾಹ ಸಂಭ್ರಮವೂ ಕೂಡ ನಡೆದಿದೆ. ಸೊ ಅವರ ಅಳಿಯ ಅರ್ಜುನ್ ಕೆ ಪೂಂಜಾರ್ ಅವರು BE MBA AMEI ಶಿಕ್ಷಣ ಪೂರೈಸಿದ್ದು ಪ್ರಸ್ತುತ ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ರೆಸಿಡೆಂಟ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಇವರ ಶಿಕ್ಷಣದ ಬಗ್ಗೆ ನೋಡೋದಿದ್ರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಾರ ಬೆಟ್ಟಂಪಾಡಿಯಲ್ಲಿ, ಅದರ ಜೊತೆಗೆ ಸುಳ್ಯದ ಮಿತ್ತೂರು ಉಬರಡ್ಕದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೊತೆಗೆ ಬೆಟ್ಟಂಪಾಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸ್ತಾರೆ. ಆ ಬಳಿಕ ಪ್ರೌಢಶಾಲಾ ಶಿಕ್ಷಣವನ್ನ ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿ ಇಲ್ಲಿ ಪೂರೈಸಿ ಪದವಿ ಪೂರ್ವ ಶಿಕ್ಷಣವನ್ನ ಇವರು ಪಡೆದಿರುವಂತದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇಲ್ಲಿ. ಆ ಬಳಿಕ ಪದವಿ ಅಂದ್ರೆ ಡಿಗ್ರಿಯನ್ನ ಇವರು ಮಾಡಿರುವಂತದ್ದು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ. ಆ ಬಳಿಕ BPED ಶಿಕ್ಷಣವನ್ನ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡೆದುಕೊಂಡಿದ್ದಾರೆ. BPED ಶಿಕ್ಷಣವನ್ನು ಮಾಡಿದ ಬಳಿಕ ಅವರು ಉದ್ಯೋಗಕ್ಕೆ ಸೇರ್ಪಡೆಯಾಗ್ತಾರೆ. 11/8/1987ರಂದು ಮಂಗಳೂರಿನ ಸಂತ ಅಲೋಷಿಯಸ್ ಪ್ರೌಢಶಾಲೆಯಲ್ಲಿ ಅವರು ಉದ್ಯೋಗಕ್ಕೆ ಸೇರ್ಪಡೆಯಾಗ್ತಾರೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ. ಆ ಬಳಿಕ ವಿಶೇಷವಾಗಿ ಅವರು ಅವರ ಹುಟ್ಟೂರು ಬೆಟ್ಟಂಪಾಡಿಗೆ ಅವರು ವಿಶೇಷವಾದಂತಹ ಅಭಿಮಾನ ಇದೆ. ಆ ಅಭಿಮಾನದ ಹಿನ್ನೆಲೆಯಲ್ಲಿ ಸಂತ ಅಲೋಷಿಯಸ್ ಪ್ರೌಢಶಾಲೆಯಿಂದ ಅವರು ನೇರವಾಗಿ ಬೆಟ್ಟಂಪಾಡಿಗೆ ವರ್ಗಾವಣೆಯನ್ನು ಪಡೆದುಕೊಂಡು ಬೆಟ್ಟಂಪಾಡಿ ಶಾಲೆಯಲ್ಲಿ ತಾನು ಕಲಿತಂತಹ ಶಾಲೆಯಲ್ಲಿ
ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಅಲ್ಲಿಯೇ ಮಕ್ಕಳನ್ನು ಬೆಳೆಸಬೇಕು, ಅವರನ್ನು ಜಿಲ್ಲೆಯ ರಾಜ್ಯ ರಾಷ್ಟ್ರ ಮಟ್ಟಕ್ಕೂ ಕೂಡ ಕರ್ಕೊಂಡು ಹೋಗಬೇಕು ಎನ್ನುವಂತ ವಿಶೇಷವಾದಂತ ಒಂದು ಹಂಬಲ ಮತ್ತು ಆಶಯದಿಂದ ಅವರು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. 1987ರಿಂದ 31/5/1999 ಮಂಗಳೂರಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅಲ್ಲಿಂದ ಬಳಿಕ ಒಟ್ಟು ಒಂದು 35 ವರ್ಷಗಳ ಸೇವಾವಧಿಯಲ್ಲಿ ಬೆಟ್ಟಂಪಾಡಿ ನವೋದಯ ಪ್ರೌಢಶಾಲೆಯಲ್ಲಿ 23 ವರ್ಷಗಳ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು. ಒಂದಷ್ಟು ಇವರ ಸಾಧನೆಗಳನ್ನು ಒಂದಷ್ಟು ಪರಿಚಯ ರೂಪದಲ್ಲಿ ಹೇಳುವುದಾದರೆ ಇವರ ಸ್ಕೌಟ್ ಮತ್ತು ಗೈಡ್ಸ್ನ ಶಿಕ್ಷಕ ತರಬೇತುದಾರರು, ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಯಲ್ಲಿ ಯೋಗ ತರಬೇತಿಯನ್ನು ಪಡ್ಕೊಂಡು ಯೋಗ ಶಿಕ್ಷಣ ಮಾಹಿತಿಯನ್ನು ಕೂಡ ನೀಡುವವರು, ಸುದರ್ಶನ ಕ್ರಿಯಾ ಯೋಗ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಯೋಗ ಪ್ರಾಣವಿದ್ಯಾ ಇದರಲ್ಲಿ 4 ಹಂತದ ತರಬೇತಿಯನ್ನು ಪೂರ್ಣಗೊಳಿಸಿದ್ದಾರೆ. ಯಕ್ಷಗಾನ ನಾಟ್ಯ ತರಬೇತಿ ಇದೆ. ಹಲವಾರು ನಾಟಕಗಳಲ್ಲಿ ಓರ್ವ ಕಲಾವಿದನಾಗಿ ಅಭಿನಯಿಸಿ ನಿರ್ದೇಶನವನ್ನು ಮಾಡಿ ಮಕ್ಕಳನ್ನು ನಾಟಕ ಕ್ಷೇತ್ರದಲ್ಲೂ ಕೂಡ ಬೆಳೆಸಿದಂತಹ ಓರ್ವ ಅದ್ವಿತೀಯವಾದಂತಹ ಕಲಾವಿದ ಕೂಡ ಹೌದು. ಅದರ ಜೊತೆಗೆ ಇವರದೇ ಆದಂತಹ ವೃತ್ತಿಯಲ್ಲಿ ಇವರು ಬಹುದೊಡ್ಡ ಸಾಧನೆಯನ್ನು ಮಾಡಿರುವರು. ಅಥ್ಲೆಟಿಕ್ಸ್ ನಲ್ಲಿ ಇವರು ರಾಷ್ಟ್ರಮಟ್ಟದ ತೀರ್ಪುಗಾರರು. ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳಲ್ಲಿ ಇವರು ಆರಂಭಿಕನಾಗಿ ಅಂದ್ರೆ ಸ್ಟಾರ್ಟರ್ ಅಂತ ಏನು ಹೇಳ್ತೇವೆ ಆ ಒಂದು ಕಾರ್ಯವನ್ನು ಕೂಡ ಇವರು ನಿರ್ವಹಿಸಿದವರು. ಇವರ ಕಾರ್ಯದಕ್ಷತೆ ಅದರ ಜೊತೆಗೆ ಬೇರೆ ಬೇರೆ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದವರು. ಇವರ ಶಾಲಾ ಹಂತದಲ್ಲಿ ಆಗಿರ್ಬೋದು ಅಥವಾ ಹೊರಭಾಗದಲ್ಲೂ ಕೂಡ ಕಬಡ್ಡಿ ಟೂರ್ನಮೆಂಟ್ ಆಗಿರ್ಬೋದು, ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು, ಇಂತಹ ಕ್ರೀಡೆಗಳನ್ನು ಆಯೋಜನೆ ಮಾಡಿ ಆ ಮೂಲಕ ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು. ಓರ್ವ ಕಲಾವಿದನಾಗಿ ಕೂಡ ಒಂದು 600ಕ್ಕೂ ಮಿಕ್ಕಿ ನಾಟಕಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಒಂದು 30 ನಾಟಕಗಳಲ್ಲಿ ವಿಶೇಷವಾಗಿ ಪ್ರದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ಬಾಸ್ಕೆಟ್ ಬಾಲ್ ನಲ್ಲಿ ರಾಜ್ಯ ಮಟ್ಟದ ತೀರ್ಪುಗಾರರಾಗಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ಸಾಫ್ಟ್ ಬಾಲ್ ನಲ್ಲಿ ಪಂದ್ಯಾಟದಲ್ಲಿ ಚಿನ್ನದ ಪದಕ ವೀರ ಇವರು. ಕರ್ನಾಟಕ ರಾಜ್ಯ ಮೈಸೂರು ದಸರಾ ಖೋ ಖೋ ಪಂದ್ಯಾಟದಲ್ಲಿ ಚಿನ್ನದ ಪದಕ. 1994-95ರಲ್ಲಿ ಬಿಹಾರದಲ್ಲಿ ನಡೆದ ರಾಷ್ಟ್ರಮಟ್ಟದ ಬ್ಯಾಡ್ಮಿಂಟನ್ ನಲ್ಲಿ ಕರ್ನಾಟಕ ತಂಡದ ತರಬೇತುದಾರನಾಗಿ ಆಯ್ಕೆಯಾಗಿರುವಂತದ್ದು. 2002-3ರಲ್ಲಿ ನಡೆದ ರಾಷ್ಟ್ರಮಟ್ಟದ ಅಥ್ಲೆಟಿಕ್ಸ್ ನಲ್ಲಿ ಕರ್ನಾಟಕ ತಂಡದ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಯೋಗ ಶಿಕ್ಷಕನಾಗಿ ಹಲವಾರು ಯೋಗ ಶಿಬಿರಗಳ ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಪುತ್ತೂರಿನಲ್ಲಿ ಶಶಿಧರ್ GS ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದಂತಹ ವೇಳೆಯಲ್ಲಿ ಪುತ್ತೂರು ತಾಲೂಕಿನ 5 ಕೇಂದ್ರಗಳಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಗೊಬ್ಬುದ ಮುತ್ತುಲು ಈ ಯೋಜನೆಯಡಿಯಲ್ಲಿ ಅಥ್ಲೆಟಿಕ್ಸ್ ತರಬೇತಿಯು ಕೂಡ ಕಾರ್ಯಕ್ರಮವನ್ನು ಇವರು ನಿರ್ವಹಿಸಿದವರು. ಇದಿಷ್ಟು ಇವರ ಸಾಧನೆಯಾದ್ರೆ ಇನ್ನು ಇವರಿಂದ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳು ಮಾಡಿದಂತಹ ಸಾಧನೆ ಬಹಳಷ್ಟಿದೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡೋದಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಸಂತ ಅಲೋಷಿಯಸ್ ಪ್ರೌಢಶಾಲೆಯಲ್ಲಿ ಇವರು ಶಿಕ್ಷಕರಾಗಿದ್ದಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಮಾಡಿದಂತಹ ಸಾಧನೆ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪದಕಗಳನ್ನ ಆ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ 100ಕ್ಕೂ ಅಧಿಕ ಪದಕಗಳನ್ನ ಗೆಲ್ಲಿಸಿಕೊಟ್ಟ ಹೆಗ್ಗಳಿಕೆ ದಯಾನಂದ ರೈ ಸರ್ಗೆ ಸಲ್ಲಬೇಕು. ಜೊತೆಗೆ ಬಾಸ್ಕೆಟ್ ಬಾಲ್, ಹಾಕಿ, ಫುಟ್ಬಾಲ್, ಕ್ರಿಕೆಟ್, ಖೋ ಖೋ, ಬ್ಯಾಡ್ಮಿಂಟನ್, ಅಥ್ಲೆಟಿಕ್ಸ್, ಟೇಬಲ್ ಟೆನ್ನಿಸ್ ಇರಬಹುದು, ಚೆಸ್ ಇರಬಹುದು, ಸ್ವಿಮ್ಮಿಂಗ್ ಇರಬಹುದು, ಈ ಎಲ್ಲಾ ಆಟಗಳಲ್ಲಿ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡಿದ್ದಾರೆ. ತಮ್ಮ ಮುಡಿಗೆ ಪ್ರಶಸ್ತಿಗಳನ್ನ ಗೆದ್ದುಕೊಂಡಿದ್ದಾರೆ. ಅದೆಲ್ಲದರ ಹಿಂದಿರುವಂತಹ ಶ್ರಮ ಇವರದ್ದು. ಆ ಬಳಿಕ ಇವರು ಸೇವೆ ಸಲ್ಲಿಸಿದಂತಹ ನವೋದಯ ಪ್ರೌಢಶಾಲೆ ಏನಿದೆ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಮಾಡಿದಂತಹ ಸಾಧನೆಗಳು ಕಡಿಮೆ ಏನಿಲ್ಲ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದಂತಹ ಕ್ರೀಡಾಕೂಟ ಏನಿದೆ ಅದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿ ಪದಕವನ್ನ ಇವರಿಂದ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ 47 ಪದಕಗಳನ್ನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಆ ಬಳಿಕ ಅಂತರ್ಜಿಲ್ಲಾ ಸಮಗ್ರ ಪ್ರಶಸ್ತಿಯನ್ನ ಅಂದ್ರೆ ದಕ್ಷಿಣ ಕನ್ನಡ, ಕೊಡಗು ಮತ್ತು ಉಡುಪಿ ಜಿಲ್ಲೆಗಳ ವ್ಯಾಪ್ತಿಯನ್ನ ಹೊಂದಿರುವಂತಹ ಅಂತರ್ಜಿಲ್ಲಾ ಸಮಗ್ರ ಪ್ರಶಸ್ತಿ ಕೂಡ ಇವರ ನೇತೃತ್ವದ ತಂಡಕ್ಕೆ ಬಂದಿದೆ. ಆ ಬಳಿಕ ಸಾರ್ವಜನಿಕ ಶಿಕ್ಷಣ ಇಲಾಖಾ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಏನ್ ನಡೀತು ಅದರಲ್ಲಿ 3 ಬಾರಿ ಸಮಗ್ರ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಒಂದು ಹೆಮ್ಮೆ ಕೂಡ ಇವರದ್ದು. ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ 24 ಬಾರಿ ಸಮಗ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತದ್ದು ಬೆಟ್ಟಂಪಾಡಿಯ ನವೋದಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ತಂಡ. ಸುಮಾರು 40ಕ್ಕೂ ಮಿಕ್ಕಿ ವೈಯಕ್ತಿಕ ಚಾಂಪಿಯನ್ಶಿಪ್ ಕೂಡ ಬಂದಿದೆ. ಅದನ್ನು ಕೂಡ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಜೊತೆಗೆ ವೈಯಕ್ತಿಕ ದಾಖಲೆಗಳನ್ನ ಪರಿಗಣಿಸಿದ್ರೆ ಬಹಳಷ್ಟು ವೈಯಕ್ತಿಕ ದಾಖಲೆಗಳು ವಿದ್ಯಾರ್ಥಿಗಳ ಮೂಲಕ ದಾಖಲಾಗಿದೆ ಇವರ ಒಂದು ತರಬೇತಿಯ ಅಡಿಯಲ್ಲಿ. ಇವರ ತರಬೇತಿಯ ಜೊತೆಗೂಡಿ ಇವರು ಸಮಾಜದಲ್ಲಿಯೂ ಕೂಡ ಸಮಾಜಮುಖಿಯಾಗಿ ಹಲವು ಚಟುವಟಿಕೆಗಳನ್ನು ಮಾಡಿಕೊಂಡವರು. ಹಾಗಾಗಿ ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ.
ಮೊದಲಾಗಿ ಪುತ್ತೂರಿನಲ್ಲಿ ಏನೋ ಒಂದು ನಿರಂತರವಾದಂತಹ 4 ವರ್ಷಗಳ ಕಾಲ ಮ್ಯಾಟ್ ಕಬಡ್ಡಿ ಏನಾಯಿತು ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತದ್ದು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ವತಿಯಿಂದ. ಸೊ ಈ ಸಂದರ್ಭದಲ್ಲಿ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಆ ಸಂಘದಲ್ಲಿ ಇದ್ದುಕೊಂಡು ಆ ಕಬಡ್ಡಿಯನ್ನು ನಡೆಸಿಕೊಟ್ಟವರು. ಅದೇ ರೀತಿ ಲಯನ್ಸ್ ಕ್ಲಬ್ ಪುತ್ತೂರು ಪಾಣಾಜಿ ಇದರ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಮಂಗಳೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪುತ್ತೂರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡಿ ಅದರ ಜೊತೆಗೆ ಬೆಟ್ಟಂಪಡಿಯ ವಿವೇಕ ಯುವಕ ಮಂಡಲದ ಗೌರವಾಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಶಾಲೆಗೆ ಕೊಡುಗೆಗಳನ್ನ ನೀಡಿಸುವ ಮೂಲಕ ಅಂದ್ರೆ ವಿವಿಧ ದಾನಿಗಳನ್ನ ಸಂಪರ್ಕಿಸಿ ಆ ಮೂಲಕ ನಮ್ಮ ಶಾಲೆಗೆ ಬೇಕಾದಂತಹ ಸವಲತ್ತುಗಳನ್ನ ಒದಗಿಸಿಕೊಡುವಲ್ಲಿ ಇವರ ಪ್ರಯತ್ನ ಬಹಳಷ್ಟಿದೆ. ಅದರ ಒಂದಷ್ಟು ಮಾಹಿತಿಯನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಶಾಲಾ ಕ್ರೀಡಾಂಗಣದಲ್ಲಿ ಪುತ್ತೂರು ತಾಲೂಕು ಪಂಚಾಯತ್ನಿಂದ ಪೆವಿಲಿಯನ್ ನಿರ್ಮಾಣ ಮಾಡೋದಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಶಾಲೆಗೆ 2 ಹಂತದಲ್ಲಿ ಡಾಮರೀಕರಣ ಮಾಡುವಂತ ಹಿನ್ನೆಲೆಯಲ್ಲಿ ಕೂಡ ಶ್ರಮಿಸಿದ್ದಾರೆ. ಜೊತೆಗೆ ಶಾಲೆಗೆ ಗ್ರಾಮ ಪಂಚಾಯತ್ ವತಿಯಿಂದ ಶೌಚಾಲಯ ನಿರ್ಮಾಣಕ್ಕೆ ಕೂಡ ಪ್ರಯತ್ನಗಳು. ಜೊತೆಗೆ ಕರ್ನಾಟಕ ಸರ್ಕಾರ ಜಲಾನಯನ ಯೋಜನೆಯ ಅಡಿಯಲ್ಲಿ ಶಾಲಾ ಜಾಗದಲ್ಲಿ 6,000 ಗಿಡಗಳನ್ನ ನೆಡುವಂತಹ ಒಂದು ಕಾರ್ಯಕ್ರಮ ಕೂಡ ಆಗಿದೆ. ಆ ಮೂಲಕ ಪರಿಸರ ಉಳಿವಿಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಪರಿಸರಕ್ಕೂ ಕೂಡ ಕೊಡುಗೆ ಕೊಡುವಂತಹ ಒಂದು ಪ್ರಯತ್ನ. ಆ ಬಳಿಕ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಶಾಲಾ ಜಾಗಕ್ಕೆ ಆವರಣದ ವ್ಯವಸ್ಥೆಯನ್ನು ಕೂಡ ಮಾಡಿಸಿಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ಕುಡಿಯುವ ನೀರಿನ ಯೋಜನೆಯಡಿ ಶಾಲೆಗೆ ಕುಡಿಯುವ ನೀರಿನಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಇನ್ನು ಕ್ರೀಡಾಂಗಣ ಪೆವಿಲಿಯನ್ ಮುಂಭಾಗದಲ್ಲಿ ಸುಮಾರು 15 ಲಕ್ಷ ವೆಚ್ಚದಲ್ಲಿ ಶೀಟ್ ಅಳವಡಿಕೆಯ ಕಾರ್ಯಕ್ರಮ ಕೂಡ ಆಗಿದೆ. ಜೊತೆಗೆ ಪೆವಿಲಿಯನ್ ಮುಂಭಾಗದಲ್ಲಿ ಮೆಟ್ಟಲುಗಳ ವ್ಯವಸ್ಥೆಯನ್ನು ಕೂಡ ಮಾಡಿಸಿಕೊಟ್ಟಿದ್ದಾರೆ. ಪೆವಿಲಿಯನ್ನ ಎದುರು ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ಇಂಟರ್ಲಾಕ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಶಾಲಾ ಕ್ರೀಡಾಂಗಣ ಮತ್ತು ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ಕ್ರೀಡಾಂಗಣದಲ್ಲಿ ಶೌಚಾಲಯ ವ್ಯವಸ್ಥೆಯನ್ನು ಮಾಡುವ ನೆಲೆಯಲ್ಲಿ ಹಲವು ದಾನಿಗಳನ್ನ ಸಂಪರ್ಕಿಸಿ ಅವರ ನೆರವನ್ನ ಪಡೆದುಕೊಂಡು ಈ ಯೋಜನೆಗಳನ್ನ ಕಾರ್ಯಗತಗೊಳಿಸುವಲ್ಲಿ ಇವರು ಶ್ರಮಿಸಿದ್ದಾರೆ. ಇವರ ಸಾಧನೆಯ ಜೊತೆಗೆ 10 ಹಲವು ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಸನ್ಮಾನ ಅಭಿನಂದನೆ ಮಾಡಿವೆ. ಅದರ ಜೊತೆಗೆ ಅನೇಕ ಪ್ರಶಸ್ತಿಗಳು ಕೂಡ ಇವರನ್ನು ಅರಸಿ ಬಂದಿವೆ. ಬಹಳ ಮುಖ್ಯವಾಗಿ ಹೇಳಬೇಕಂದ್ರೆ 2010ನೇ ಇಸವಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಿ ಗೌರವಿಸಿದೆ. ಹಾಗಾಗಿ ಇವರ ಹೆಸರಿನ ಮುಂದೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಅಂತಲೇ ಇದೆ. ಅದರ ಜೊತೆಗೆ ಪುತ್ತೂರು ತಾಲೂಕು ಇಲಾಖಾ ಮಟ್ಟದ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿ ಆಗಿರ್ಬೋದು, ಅಮೆಚೂರು ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನೀಡಿರುವಂತಹ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಕರ್ನಾಟಕ ಶಿಕ್ಷಣ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನೀಡಿದ ರಾಜ್ಯ ಮಟ್ಟದ ಕದಂಬ ಪ್ರಶಸ್ತಿ, ಟಾಪ್ ಅಂಡ್ ಟಾಪ್ ಫ್ರೆಂಡ್ಸ್ ಕೊಡ್ತಮುಗೇರಿ ಇವರು ನೀಡಿದಂತಹ ಕ್ರೀಡಾ ಕ್ಷೇತ್ರದ ಮಾಣಿಕ್ಯ ಪ್ರಶಸ್ತಿ, ಸಿಟಿ ಫ್ರೆಂಡ್ಸ್ ಪುತ್ತೂರು ನೀಡಿದ ಕ್ರೀಡಾ ಮುತ್ತು ಪ್ರಶಸ್ತಿ, ಮಂದಾರ ಬಳಗ ಕುಂಬ್ರ ನೀಡಿದಂತಹ ಮಂದಾರ ಪ್ರಶಸ್ತಿ, ಅದರ ಜೊತೆಗೆ ಕುಕ್ಕುವಳ್ಳಿ ಇಂಟರ್ನ್ಯಾಷನಲ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸೌದಿ ಅರೇಬಿಯಾ ನೀಡಿದ ಅಂತಾರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಕೂಡ ಇವರನ್ನು ಅರಸಿ ಬಂದಿವೆ. ಇದಿಷ್ಟು ಇವರ ಬಗೆಗಿನ ಮಾಹಿತಿಯ ಜೊತೆಗೆ ಇವರು ಮಾಡಿರುವಂತಹ ಸಾಧನೆಗಳು, ಇವರ ವಿದ್ಯಾರ್ಥಿಗಳು ಮಾಡಿದಂತಹ ಸಾಧನೆಗಳು, ಜೊತೆಗೆ ಇವರ ಈ ಒಂದು ಸಾಧನೆ ಏನಿದೆ ಅದಕ್ಕೆ ಅರ್ಹವಾಗಿಯೇ ಸಂದಂತಹ ಪ್ರಶಸ್ತಿಗಳು, ಸನ್ಮಾನಗಳ ವಿವರಗಳು. ಬಹುಶಃ ಇದು ಸುದೀರ್ಘ ಅಂತ ನಿಮಗೆ ಅನಿಸಬಹುದು, ಆದರೆ ಅಷ್ಟೊಂದು ವಿಚಾರಗಳಿದೆ. ಅದನ್ನ ಹೇಳುವಂತದ್ದು ನಮ್ಮ ಕರ್ತವ್ಯ ಆಗುತ್ತೆ. ಆ ನೆಲೆಯಲ್ಲಿ ಅದನ್ನ ಸವಿಸ್ತಾರವಾಗಿ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನಗಳನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಬಹುಶಃ ಈ ಎಲ್ಲಾ ವಿಚಾರಗಳನ್ನ ಹೇಳಿದಾಗ ನಿಮಗೆ ನಿಮ್ಮ 35 ವರ್ಷಗಳ ಸೇವಾ ಅವಧಿ ಏನಿದೆ ಅದು ಒಮ್ಮೆ ನೆನಪಾಗಿರುತ್ತೆ. ಈಗ ನಿವೃತ್ತಿ ಹೊಂದಿದ್ದೀರಿ. ಆ 35 ವರ್ಷಗಳ ಪಯಣವನ್ನ ಹಿಂತಿರುಗಿ ನೋಡಿದಾಗ ಏನ್ ಅನಿಸುತ್ತೆ ಅಂತ ಕೇಳುವ ಮೊದಲು ವೀಕ್ಷಕರೇ, ನೀವು ಇವರ ಜೊತೆಗೆ ಮಾತನಾಡಬಹುದು. ನೀವು ಕಾಲ್ ಮಾಡಬೇಕಾಗಿರುವಂತಹ ಸಂಖ್ಯೆ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಮಾತನಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ ಅನ್ನುವಂಥದ್ದನ್ನ ಹೇಳ್ತಾ, ಸರ್ ನಿಮ್ಮ ಮಾತುಗಳು ಏನ್ ಅನಿಸ್ತಾ ಇದೆ ಈ ಒಂದು ಇಷ್ಟು ವರ್ಷಗಳ ಪಯಣವನ್ನು ನೆನಪು ಹಾಕಿದಾಗ? ಮೊದಲನಾಗಿ ವೀಕ್ಷಕ ಬಂಧುಗಳಿಗೆ ಎಲ್ರಿಗೂ ನನ್ನ ಒಲವಿನ ನಮಸ್ಕಾರ. ಬಹಳ ಖುಷಿಯಾಗ್ತುಂಟು. ಸುದೀರ್ಘವಾದ 35 ವರ್ಷಗಳ ಸೇವೆಯನ್ನು ನಿಜಕ್ಕಾಗಿ ನಾನು ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಎಂದು ಹೇಳುವ ನನಗೆ ಬಹಳ ಸಂತೋಷವಾಗ್ತಿದೆ ಸರ್. ಸಂತ ಎಲೋಷಿಯಸ್ ಪ್ರೌಢಶಾಲೆಯಲ್ಲಿ ಕೂಡ ಹಾಗೆ ನನಗೆ ಬಹಳ ಅಲ್ಲಿಯ ಆಡಳಿತ ಮಂಡಳಿ ಇರ್ಬೋದು, ಅಧ್ಯಾಪಕರಿಂದ ಇರ್ಬೋದು, ಎಲ್ಲರೂ ಸಹಕಾರ ನನಗೆ ಬಹಳ ಉತ್ತಮವಾಗಿ ಸಿಕ್ಕಿತ್ತು. ಆಮೇಲೆ ನನ್ನ ಮನೆಯಲ್ಲಿ ನನ್ನ ತಂದೆಯವರು ತೀರಿ ಹೋದಾಗ ನನ್ನ ತಾಯಿ ಒಂಟಿಯಾದರು. ಆ ಸಮಯದಲ್ಲಿ ನಾನು ಅಲ್ಲಿಯ ವರ್ಗಾವಣೆಗೆ ನಾನು ಅಲ್ಲಿಯ ಆಡಳಿತ ಮಂಡಳಿಯಲ್ಲಿ ಕೇಳಿಕೊಂಡು ಇಲ್ಲಿಗೆ ನಾನು
ವರ್ಗಾವಣೆಯ ಮೂಲಕ ಇಲ್ಲಿ ನಾನು ಬೆಟ್ಟಂಪಾಡಿ ನವೋದಯ ಹೈಸ್ಕೂಲಿಗೆ ಬಂದೆ. ನಾನು ಕಲಿತ ಶಾಲೆ ಒಂದು ಗ್ರಾಮೀಣ ಶಾಲೆ ಅಂತ ಹೇಳುವ ಒಂದು ಅಭಿಮಾನ ನನ್ನಲ್ಲಿ ಇತ್ತು. ಈ ಮಕ್ಕಳನ್ನು ತರಬೇತಿಗೊಳಿಸಿ ಮುಂದಕ್ಕೆ ಒಳ್ಳೆಯ ಒಂದು ಕ್ರೀಡಾಪಟುಗಳನ್ನು ಮಾಡಬೇಕೆಂದು ಹಂಬಲದಿಂದ ನಾನು ಹಂಬಲದಿಂದ ನಮ್ಮ ಈ ಶಾಲೆಗೆ ನಾನು ಬಂದೆ. ಇಲ್ಲಿ ಬಂದಾಗ ಇಲ್ಲಿಯ ಶಾಲೆಯ ಪರಿಸ್ಥಿತಿ, ಇಲ್ಲಿಯ ವಾತಾವರಣ ನನಗೆ ಬಹಳ ಖುಷಿ ಕೊಟ್ಟಿತ್ತು ಆರಂಭದಲ್ಲಿ. ಮತ್ತೆ ಅಲ್ಲಿಯ ಕ್ರೀಡಾಂಗಣದ ವ್ಯವಸ್ಥೆ ಅಷ್ಟು ಒಳ್ಳೆ ರೀತಿಯ ಕ್ರೀಡಾಂಗಣ, ಆದರೂ ಕೆಲವೊಂದು ನ್ಯೂನತೆಗಳಿತ್ತು. ಇದನ್ನೆಲ್ಲ ಸರಿಪಡಿಸಬೇಕಂದ್ರೆ ನಿಟ್ಟಿನಲ್ಲಿ ನಾನು ಊರವರ ಸಹಕಾರ ಪಡ್ಕೊಂಡು ಇಲ್ಲಿಯ ಕೆಲವೊಂದು ಏನು ಅವ್ಯವಸ್ಥೆ ಇದ್ದನ್ನು ವ್ಯವಸ್ಥೆ ರೂಪಕ್ಕೆ ತಂದಿದೆ ನಾನು. ಹಾಗೆ ಅಲ್ಲಿಯ ಕ್ರೀಡಾಪಟುಗಳನ್ನು ಆರಂಭದ ಹಂತದಲ್ಲಿ ಕ್ರೀಡಾಪಟುಗಳನ್ನು ನಾವು ಪ್ರೋತ್ಸಾಹಿಸಬೇಕಾದ್ರೆ ಅವರಲ್ಲಿ ಕೆಲವು ರೀತಿಯಲ್ಲಿ ಅವರನ್ನು ಮೋಟಿವೇಶನ್ ಮಾಡಬೇಕಾಗ್ತದೆ. ಆ ರೀತಿಯಲ್ಲಿ ಅವರಿಗೆ ನಾನು ಅವರನ್ನು ಕರೆದು ಮಕ್ಕಳಲ್ಲಿ ಹೇಳಿದೆ, ನೋಡಿ ನೀವು ಒಳ್ಳೆಯ ಏನು ಪ್ರಾಕ್ಟೀಸ್ ಮಾಡಿದರೆ ನೀವು ಒಳ್ಳೆಯ ಅವಕಾಶಗಳಿವೆ, ಮುಂದಕ್ಕೆ ಒಳ್ಳೆಯ ನೀವು ಏನು ಕ್ರೀಡಾ ಮಟ್ಟದಲ್ಲಿ ನೀವು ಒಳ್ಳೆಯ ಹೆಸರು ಗಳಿಸ್ತೀರಿ ಹೇಳುವ ನಿಟ್ಟಿನಲ್ಲಿ ಅವರಿಗೆ ಪ್ರೇರಣೆ ನೀಡಿ ಈ ಮಕ್ಕಳನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಕೋಚಿಂಗ್ ನಾನು ಅವರನ್ನು ಕರೆಸಿದೆ. ಅಂದ್ರೆ ಬೆಳಿಗ್ಗೆ ಈಗ 8 ಗಂಟೆಗೆ ನಾನು 7-7:30 ಗಂಟೆಗೆ ಗ್ರೌಂಡ್ ಅಲ್ಲಿ ಇರ್ತೇನೆ. 8 ಗಂಟೆಗೆ ನಮ್ಮ ಮಕ್ಕಳೆಲ್ಲ ಸೇರ್ತಾರೆ. ಗ್ರಾಮೀಣ ಮಕ್ಕಳು ದೂರದ ಗುಡ್ಡ ಗಾಡಿಯಿಂದ ನಡ್ಕೊಂಡು ಬರಬೇಕು. ಆಗ ಆ ಸಮಯದಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಅಷ್ಟು ಚೆನ್ನಾಗಿ ಇರ್ಲಿಲ್ಲ. ಈ ಅವಧಿಯಲ್ಲಿ ಮಕ್ಕಳಲ್ಲಿ, ಹಳ್ಳಿಯ ಗ್ರಾಮೀಣ ಮಕ್ಕಳಲ್ಲಿ ಅವರದೇ ನ್ಯಾಚುರಲ್ ಸ್ಟ್ಯಾಮಿನಾ ಇರ್ತದೆ, ಅವರಲ್ಲಿ ಎಂಡ್ಯೂರೆನ್ಸ್ ಜಾಸ್ತಿ ಆಗಿರ್ತದೆ, ಶ್ವಾಸಕೋಶದ ಸಾಮರ್ಥ್ಯ ಅಧಿಕವಾಗಿರ್ತದೆ, ಪವರ್ ಇರ್ತದೆ, ಎಲ್ಲ ರೀತಿಯಲ್ಲಿ ಅವರು ಒಳ್ಳೆಯ ಆಕ್ಟಿವ್ ಆಗಿರ್ತಾರೆ ಮಕ್ಕಳು. ಆದರೆ ಅವರಿಗೆ ಈ ತರಬೇತಿಗಳು ಬಹಳ ಮುಖ್ಯ. ಏನು ಅಂದ್ರೆ ಅವರಿಗೆ ಬೇಸಿಕ್ ನಾಲೆಜ್ ಇರುವುದಿಲ್ಲ. ಪ್ರಾಥಮಿಕ ಹಂತದಲ್ಲಿ ಕೂಡ ನನಗೆ ಅಷ್ಟೇನು ಕೆಲವು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದ್ದ ಕಾರಣ ಅಷ್ಟೇ ನನಗೆ ಆರಂಭದಲ್ಲಿ ಅಷ್ಟೇನು ಪ್ರೋತ್ಸಾಹ ಸಿಗ್ಲಿಲ್ಲ. ಮತ್ತೆ ಕೆಲವು ದೈಹಿಕ ಶಿಕ್ಷಕರ ಸಹಕಾರದಿಂದ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಕೂಡ ನನಗೆ ಸಹಕಾರ ಸಿಕ್ಕಿತು. ನನ್ನ ಕ್ರೀಡಾಂಗಣಕ್ಕೆ ಆ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಿದ್ರು. ಅಲ್ಲಿ ನಾವು ಬೆಳಗಿನ ಅವಧಿ ಮತ್ತು ಸಾಯಂಕಾಲ ಅವಧಿ ತರಬೇತಿ ನೀಡಿ ನಮಗೆ ಒಳ್ಳೆಯ ಫಲಿತಾಂಶಗಳು ಬರಲಿಕ್ಕೆ ಆರಂಭವಾಯಿತು. ಅಂದ್ರೆ ಆರಂಭದಲ್ಲಿ ನಾವು 1-2 ವರ್ಷಗಳಷ್ಟು ಸ್ವಲ್ಪ ರಿಸಲ್ಟ್ ಸಿಗ್ಲಿಕ್ಕೆ ಕಷ್ಟ ಆಯ್ತು. ಆ 3ನೇ ವರ್ಷದಲ್ಲಿ ನಾನು ಉತ್ತಮ ಫಲಿತಾಂಶ ಪಡ್ಕೊಂಡೆ. ಆರಂಭದಲ್ಲಿ 3ನೇ ವರ್ಷದಲ್ಲಿ ನನ್ನ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಮಿಂಚಲಿಕ್ಕೆ ಆರಂಭವಾದರು. ಮುಂದಕ್ಕೆ ನಾವು ಹಿಂದೆ ತಿರುಗಿ ನೋಡಿದಿಲ್ಲ. ನಿರಂತರ ನನ್ನ ಸೇವಾವಧಿಯಲ್ಲಿ ಕೊನೆ 2 ವರ್ಷಗಳು ಮಾತ್ರ ಈ ಕೊರೋನಾದಿಂದಾಗಿ ಸ್ವಲ್ಪ ಎಡವಟ್ಟಾಯಿತು. ಅದಿಲ್ಲದ್ರೆ ಒಳ್ಳೆಯ ಬ್ಯಾಚ್, ನನ್ನ ಕೊನೆಯ 2 ಬ್ಯಾಚ್ಗಳನ್ನು ಕೂಡ ಬಹಳ ಒಳ್ಳೆದಿತ್ತು, ಒಳ್ಳೆ ಕ್ರೀಡಾಪಟುಗಳಿದ್ರು. ಅವರಿಗೆ ಸ್ವಲ್ಪ ತೊಂದರೆ ಆಯಿತು. ಆದರೆ ಉಳಿದೆಲ್ಲ ಅವಧಿಗಳಲ್ಲಿ ಕೂಡ ನನ್ನ ನಿರಂತರವಾಗಿ ನನ್ನ ವಿದ್ಯಾರ್ಥಿಗಳು ಬಹಳ ಉತ್ತಮವಾದ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಓಕೆ, ಆ ಬಗ್ಗೆ ಖುಷಿ ಇದೆ ನಿಮಗೆ? ಖಂಡಿತವಾಗಿ ಸರ್. ಓಕೆ ಸರ್, ಈಗ ಕ್ರೀಡಾ ಕ್ಷೇತ್ರದಲ್ಲಿ ನೀವು ಈ ರೀತಿಯಾದಂತಹ ಒಂದು ಅಭಿಮಾನವನ್ನು ಇಟ್ಟುಕೊಂಡವರು, ಅದರ ಜೊತೆಗೆ ದಯಾನಂದ ರೈ ಕೋರ್ಮಂಡ ಅಂತ ಹೇಳಿದ್ರೆ ಪುತ್ತೂರು ತಾಲೂಕಿನಲ್ಲಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಕ್ರೀಡಾ ಕ್ಷೇತ್ರದ ಜೊತೆಗೆ 10 ಹಲವು ಕ್ಷೇತ್ರಗಳಲ್ಲಿ ಕೂಡ ಕರೆಸಿಕೊಂಡವರು. ಯೋಗ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ತರಬೇತು ಕಾರ್ಯಗಳಾಗಿರ್ಬೋದು. ಈ ರೀತಿಯಾದಂತಹ ಒಂದು ಅಭಿಮಾನ, ಅಂದ್ರೆ ಎಲ್ಲರ ಜೊತೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತ ಒಂದು ಅಭಿಮಾನ ಎಲ್ಲರಲ್ಲೂ ಕೂಡ ಇತ್ತು. ದಯಾನಂದ ರೈ ಅಂತ ಹೇಳಿದ್ರೆ ಎಲ್ಲ ಒಂದು ಕ್ರೀಡಾಕೂಟ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳ ಆಯೋಜನೆ ಮಾಡುವಾಗ ದಯಾನಂದ ರೈ ಅವರು ನಮಗೆ ಬೇಕು ಎನ್ನುವಂತ ಒಂದು ಹೊಂದಾಣಿಕೆ, ಈ ರೀತಿಯಾದಂತಹ ಒಂದು ಮನೋಭಾವ ಹೊರಗಡೆ ಬೆಳೆಬೇಕಾದ್ರೆ ಯಾವ ರೀತಿಯಾದಂತಹ ನೀವು ಅದನ್ನು ನಿಭಾಯಿಸಿಕೊಂಡು ಬಂದ್ರಿ ಅಂತ? ಮೊದಲಾಗಿ ನಮ್ಮ ಯಾವುದೇ ಕ್ರೀಡಾಕೂಟ ಇರಬಹುದು, ಅಲ್ಲಿ ಸಮಯ ಪ್ರಜ್ಞೆ ಬಹಳ ಮುಖ್ಯವಾಗಿದೆ. ನಾವು ಕ್ರೀಡಾಕೂಟ ಆರಂಭವಾಗುವಾಗ ಆ ಸಮಯಕ್ಕೆ ಮುಂಚಿತವಾಗಿ ನಾವು ಆ ಕ್ರೀಡಾಕೂಟದ ಜಾಗದಲ್ಲಿ ಇರಬೇಕು. ಕ್ರೀಡಾಕೂಟ ಮುಗಿಯುವ ತನಕ ಅಲ್ಲಿ ನಮ್ಮ ಎಲ್ಲ ಕ್ರೀಡಾಕೂಟದ ವ್ಯವಸ್ಥೆಗಳನ್ನು ಮಾಡಿ ನಾವು ಹಿಂದಿರುಗಬೇಕಂತ ಹೇಳೋದು ನಮ್ಮ ನಿಯಮ. ಅದರಿಂದಾಗಿ ಎಲ್ಲ ಸಂಘಟನೆ ಮಾಡುವವರಿಗೆ ನನ್ನ ಮೇಲೆ ಬಹಳ ಅಂದ್ರೆ ನಾನು ಏನು ಅಂದ್ರೆ ಈ ಕ್ರೀಡಾಕೂಟ ಆರಂಭದಿಂದ ಎಂಡುವರೆಗೆ ನಾನು ಕ್ರೀಡಾಂಗಣವನ್ನು ಬಿಟ್ಟು ಯಾವ ಕಡೆಗಡೆ ಹೋಗುವುದಿಲ್ಲ. ಅಂದ್ರೆ ಅದು ಪರಿಪೂರ್ಣವಾಗಿ ಮುಗಿಬೇಕು. ಖಂಡಿತವಾಗಿ ಆ ರೀತಿಯಲ್ಲಿ ನಾನು ಸಹಕಾರ ನೀಡುತ್ತಿದ್ದೆ. ಅದಕ್ಕಾಗಿ ನನಗೆ ನನ್ನ ಜೊತೆಯಲ್ಲಿ ನನಗೆ ಎಲ್ಲ ಸಂಘಟನೆ ಮಾಡುವವರು ಕೂಡ ನನ್ನನ್ನು ಎಲ್ಲ ಹಚ್ಚಿಕೊಂಡ್ರು. ಈ ರೀತಿಯಲ್ಲಿ ನಾನು ಸಂಘಟನೆ ಮಾಡಿದ್ದೆ. ಅಂದ್ರೆ ಅದರ ಒಂದು ರೀತಿಯ ತಾಂತ್ರಿಕ ವಿಧಾನಗಳು ಕೂಡ ಅದು ನಿಮಗೆ ಗೊತ್ತಿರುವಂತದ್ದು. ಹೌದೌದು. ಹಾಗಾಗಿ ಎಲ್ಲರೂ ಕೂಡ ನಿಮ್ಮನ್ನು ಒಂದು ಕ್ರೀಡಾಂಗಣ ಸಜ್ಜುಗೊಳಿಸುವುದಾಗಿರಬಹುದು, ಹಲವಾರು ಕಡೆ ನಾನು ಕ್ರೀಡಾಂಗಣ ಸಜ್ಜುಗೊಳಿಸಲಿಕ್ಕೆ ನಾನು ಹೋಗಿದ್ದೆ. ಎಲ್ಲ ಟ್ರ್ಯಾಕ್ ಗಳು ನಿರ್ಮಾಣ ಮಾಡ್ಲಿಕ್ಕೆ ಇರ್ಬೋದು. ಆದ್ರೆ ಅವರ ಜೊತೆಯಲ್ಲಿ ಅಲ್ಲಿಯ ದೈಹಿಕ ಶಿಕ್ಷಕರ ಜೊತೆಯಲ್ಲಿ ಅಲ್ಲಿ ಅವರಿಗೆ ಕೆಲವು ಮಾರ್ಗದರ್ಶನ ನೀಡಿ ಕ್ರೀಡಾಂಗಣದ ನಿರ್ಮಾಣ ಇರ್ಬೋದು, ಅವರು ಟ್ರ್ಯಾಕ್ ನಿರ್ಮಾಣ ಇರ್ಬೋದು, ಇದನ್ನೆಲ್ಲ ಮಾಡ್ಲಿಕ್ಕೆ ನಾನು ತುಂಬಾ ಸಹಕಾರ ಮಾಡಿದ್ದೇನೆ. ಹಾಗೆ ನೀವೀಗ ಹೇಳಿದ್ರೆ ಯೋಗ ಶಿಕ್ಷಣ ಬಗ್ಗೆ ಹೇಳಿದ್ರು. ನಾನು ನನ್ನ ಪದವಿ ಶಿಕ್ಷಣ ಮುಗಿದ ಕೂಡಲೇ ನಾನು ಕನ್ಯಾಕುಮಾರಿ ವಿವೇಕಾನಂದ ಕೇಂದ್ರದಲ್ಲಿ 21 ದಿವಸದ ಅದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಯೋಗ ಕೋರ್ಸ್. ಅದು ಎಲ್ಲ ದೇಶದ ವಿದೇಶಗಳಿಂದ ಕೂಡ ಅಲ್ಲಿ ಆ ಕೋರ್ಸ್ಗೆ ಬರ್ತಾರೆ. ಡಾಕ್ಟರ್ HR ನಾಗೇಂದ್ರ ಅಂತ ಹೇಳುವರ
ಅವರು ಬಹಳ ವರ್ಲ್ಡ್ ಫೇಮಸ್ ಅವರು. ಅವರ ಮಾರ್ಗದರ್ಶನದಲ್ಲಿ ನಾನು ಆ ಯೋಗ ತರಬೇತಿಯನ್ನು ಮಾಡಿದ್ದೇನೆ. ಅಂದ್ರೆ ಯೋಗ ಶಿಕ್ಷಣ ಅಂದ್ರೆ ನಿಮಗೆ ಈಗ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಯೋಗ ಶಿಕ್ಷಣ ಎನ್ನುವಂಥದ್ದು ನಿಮಗೆ ಅದು ಬೇಕು ಅಂತ ಅನಿಸ ಅಥವಾ ನಿಮ್ಮ ವೈಯಕ್ತಿಕವಾಗಿ ಅದನ್ನು ತಕೊಂಡ್ರೆ ನೀವು? ಅಲ್ಲ, ಆ ಟೈಮಲ್ಲಿ ನಾನು ವೈಯಕ್ತಿಕವಾಗಿ ತೆಕೊಂಡಿದ್ದೇನೆ. ಆಮೇಲೆ ನಾನು ಬಿಪೆಡ್ ಮಾಡ್ಲಿಕ್ಕೆ ಹೋದೆ. ಸರಿ. ಇವನ್ ಬಿಪೆಡ್ ಅಲ್ಲಿ ಕೂಡ ಅಲ್ಲಿಯ ನನ್ನ ಗುರುಗಳು ಹೇಳಿದ್ರು, ನೀವು ಈ ಒಂದು ಕೋರ್ಸ್ ಅನ್ನು ಮಾಡಿದ ಕಾರಣ ಬಿಪೆಡ್ ಅಲ್ಲಿ ಕೂಡ ನೀವೇ ಕ್ಲಾಸ್ ಅನ್ನು ತಗೊಳ್ಬೇಕು ಅಂತ ಹೇಳಿದ್ರು. ನನ್ನ ಸಹೋದ್ಯೋಗಿಗಳಿಗೆ ನಾನೇ ಯೋಗ ತರಬೇತಿಯನ್ನು ನೀಡಿದೆ. ಹಾಗೆ ಅಲ್ಲಿಂದ ಮುಂದಕ್ಕೆ ನನಗೆ ಅದು ಏನಾಯ್ತು ಅಂದ್ರೆ, ಯೋಗ ನನ್ನ ಜೀವನದಲ್ಲಿ ಅದೊಂದು ಭಾಗ ಅಂತ ಹೇಳುವ ಇದರಲ್ಲಿ ನಾನು ಇದು ಮಾಡಿದೆ. ನಿರಂತರವಾಗಿ ಇದುವರೆಗೆ ಕೂಡ ನಾನು ಯೋಗಾಭ್ಯಾಸ ಮಾಡ್ತಿದ್ದೇನೆ. ಅದೇ ದೇವರ ದಯದಿಂದ ಇದುವರೆಗೆ ನನಗೆ ಯಾವುದೇ ಒಂದು ಟ್ಯಾಬ್ಲೆಟ್ ತಗೊಳ್ಳುವ ಇದೇನಿಲ್ಲ. ಇಷ್ಟವರೆಗೆ ಆರೋಗ್ಯವಾಗಿದ್ದೇನೆ. ಅಂದ್ರೆ ಯೋಗದಿಂದ ಅಷ್ಟು ನನ್ನ ದೇಹವನ್ನು ನಾನು ಆ ರೀತಿಯಲ್ಲಿ ನಾನು ಕಾಪಾಡಿಕೊಂಡು ನಿಮ್ಮ ಆರೋಗ್ಯದ ಗುಟ್ಟು ಯೋಗ ಅಂತೀರಿ? ಖಂಡಿತ ಖಂಡಿತ. ನನ್ನ ಆರಂಭಿಕ ಗುರುಗಳು ಪ್ರಸಾದ್ ಪಾಂಡಾಜಿ ಅಂತ ಹೇಳಿ, ಅವರಿಂದ ನಾನು ಯೋಗಾಭ್ಯಾಸವನ್ನು ಆರಂಭದಲ್ಲಿ ಕಲಿತೆ. ಅವರ ಜೊತೆಯಲ್ಲೇ ನಾನು ಕನ್ಯಾಕುಮಾರಿಗೆ ಹೋದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿಕೊಳ್ತೇನೆ ನಾನು. ಮುಂದಕ್ಕೆ ಹಲವಾರು ಯೋಗ ತರಬೇತಿಯನ್ನು ಆಯೋಜನೆ ಮಾಡಿದೆ. ಮಂಗಳೂರಲ್ಲಿ ಇರ್ಬೋದು, ಹಾಗೆ ಇಲ್ಲಿ ಪುತ್ತೂರಲ್ಲಿ ಕೂಡ ಆಗಿ, ಆಮೇಲೆ ನಮ್ಮ ಗ್ರಾಮೀಣ ಪ್ರದೇಶದ ಬೆಟ್ಟಂಪಾಡಿಯಲ್ಲಿ ಕೂಡ ಯೋಗ ತರಬೇತಿಗಳನ್ನು ಕೂಡ ಹಮ್ಮಿಕೊಂಡಿದೆ. ಹಾಗೆ ಮಧ್ಯವರ್ಜನ ಶಿಬಿರದಲ್ಲಿ ಕೂಡ ನನ್ನನ್ನು ಯೋಗ ಶಿಕ್ಷಕರಾಗಿ ಒಂದು 3-4 ಕಡೆ ನನ್ನ ಕರೆದಿದ್ರು. ಅವರಿಗೆ ಕೂಡ ನಾನು ಯೋಗ ತರಬೇತಿ ನೀಡಿದ್ದೇನೆ. ಹಾಗೆ ಈ ಇದರಲ್ಲಿ ಕೂಡ ನಾನು ತುಂಬಾ ಅಂದ್ರೆ ಯೋಗದ ಶಿಕ್ಷಣದಲ್ಲಿ ಕೂಡ ತುಂಬಾ ತರಬೇತಿಗಳನ್ನು ಮಾಡಿಕೊಂಡಿದ್ದೇನೆ. ಓಕೆ ಸರ್, ಮಾತಾಡೋಣ. ತಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಈಗ ತಮ್ಮ ಶಿಷ್ಯ ವರ್ಗ ಜೊತೆಗೆ ಅಭಿಮಾನಿ ವರ್ಗ ಕಾಯ್ತಾ ಇದೆ. ಅವರ ಜೊತೆಗೆ ಮಾತನಾಡಿಕೊಂಡು ನಾವು ಕೂಡ ಮಾತಾಡೋಣ ಅಂತ ಹೇಳ್ತಾ ಈಗ ಫಸ್ಟ್ ಕಾಲ್ ಅನ್ನ ರಿಸೀವ್ ಮಾಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಪ್ಲೀಸ್ ಸ್ಪೀಕ್ ಇನ್ ಇಂಗ್ಲಿಷ್. ಇಂಗ್ಲಿಷ್ ಅಲ್ಲಿ ಯಾರು ಹೇಳಿ? ಹಲೋ, ಕ್ಯಾನ್ ಐ ಟಾಕ್ ನೌ? ಮಾತಾಡಿ. ಹಲೋ. Hello. Hello. Good evening, Mr. Anand Rai. Firstly, please accept my sincere greetings on your retirement. Sir, your good name, please. My name is Atul Sabu. I know Mr. Anand Rai since last 13 years. Okay. And I am calling from Jaipur. Jaipur, okay. Atul. Okay, and yes, Mr. Dayanand Rai, please accept my sincere greetings on your retirement. Thank you, Atul. Thank you. And, I just wanted to ask 2 questions. Now, where are you now? Where are you now? I am in Katil right now. Oh, okay. Okay, Mr. Dayanand Rai, my first question is, what is the secret of your fitness? We can't hear. Sir, can you repeat it again? What is the secret of your fitness at the age of 60? Okay, what is the secret of your fitness at the age of 60? Already I am told, you know. Already I am told. Yoga is my. I am doing the yoga daily. I am doing the yoga now. Yoga. Yeah, okay. yeah. Yes. Yoga is the secret of your fitness. Yeah, and definitely. Another question is, Definitely. since you have contributed a lot in the area of sports, so now you are retired. Do you have any plans to open an academy for the prospective players? Okay. ಮುಂದಕ್ಕೆ ಅಕಾಡೆಮಿ ಏನಾದರೂ ಮಾಡೋ ಪ್ಲಾನ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು No, ಪ್ರಶ್ನೆ. Atul. No, nothing. I want to rest now. Actually, we need After retirement, I want to rest. Pardon? But we need the services of coach like you Okay. for the prospective players. Okay, thank you, Atul. Thank you. Okay, thanks, and best wishes. Thanks. Okay, thank you, thank you. Bye. Bye. ಓಕೆ, ಧನ್ಯವಾದಗಳು. ನಿಮ್ಮ ಶಿಷ್ಯರು ಅನ್ಸುತ್ತೆ. No. My relation. ಓಕೆ, ರಿಲೇಟಿವ್. ಓಕೆ. He is from Jaipur. ಅಂದ್ರೆ ಅವರು ಹೇಳುವಂತ ಮಾತು ಬಹುಶಃ ಅವರು ಅಂತ ಅಲ್ಲ, ತಮ್ಮ ಶಿಷ್ಯರೆಲ್ಲರೂ ಕೂಡ ಬಯಸುವಂತದ್ದು ಅದನ್ನೇ. ನಿಮ್ಮಂತ ಗುರುಗಳ ಮಾರ್ಗದರ್ಶನ ಬೇಕು ಅನ್ನುವಂಥದ್ದು, ಕೋಚ್ ಅನ್ನುವಂಥದ್ದು. ಒಂದು ಕೇಳಬೇಕು ಅಂದ್ರೆ ಸಾಮಾನ್ಯವಾಗಿ ಶಿಕ್ಷಣ ಅಥವಾ ಶಿಕ್ಷಕ ವೃತ್ತಿ ಅನ್ನುವಂತ ನೆಲೆಯಲ್ಲಿ ಮಾಡುವಂಥದ್ದು ಒಂದು ಕಡೆಯಾದ್ರೆ, ಅದನ್ನ ಪ್ರೀತಿಸಿ ಅದನ್ನೇ ಒಂದು ಜೀವಳವನ್ನವಾಗಿ ಮಾಡಿಕೊಂಡು ಅದರಲ್ಲಿ ಸೇವೆ ಸಲ್ಲಿಸುವಂಥದ್ದು ಇನ್ನೊಂದು ವಿಭಾಗ. ಸೊ ನಿಮಗೆ ಆ ಕ್ರೀಡೆಯಲ್ಲಿ ಅಷ್ಟೊಂದು ಆಸಕ್ತಿ ಬೆಳೆಯೋದಿಕ್ಕೆ ಕಾರಣ ಏನು? ಬಾಲ್ಯದಲ್ಲಿ ಏನಾದರೂ ಪ್ರೇರಣಾದಾಯಕ ಘಟನೆಗಳು, ವಿಚಾರಗಳೇನಾದ್ರೂ ಇತ್ತ ಅನ್ನುವಂಥದ್ದು? ನನಗೆ ಆರಂಭದಲ್ಲಿ ನನ್ನ ಪ್ರಾಥಮಿಕ ಹಂತದಲ್ಲಿ
ಅಷ್ಟೇನು ದೊಡ್ಡ ಮಟ್ಟದಲ್ಲಿ ನಾನು ಕ್ರೀಡಾ ಕ್ಷೇತ್ರದಲ್ಲಿ ನನಗೆ ಕ್ರೀಡೆ ಬಹಳ ಆಸಕ್ತಿ ಮಾತ್ರ. ಆಗ ಗ್ರಾಮೀಣ ಪ್ರದೇಶದಲ್ಲಿ ಆಡುವಂತಹ ಆಟಗಳು ಕಬಡ್ಡಿ, ಕ್ರಿಕೆಟ್ ಈ ತರ, ಮತ್ತೆ ಖೋ ಆಟಗಳು. ಇಲ್ಲಿ ನಾನು ಪ್ರಾಥಮಿಕ ಹಂತದಲ್ಲಿ ಇರುವಾಗ ನಮ್ಮಲ್ಲಿ ಕಬಡ್ಡಿ ತಂಡ, ನಾನು ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿ ಇರುವಾಗ ನಮ್ಮ ಕಬಡ್ಡಿ ತಂಡ ಆಗೊಂದು ಗ್ರಾಮೀಣ ಶಾಲೆಯಲ್ಲಿ ಒಂದು ಕಬಡ್ಡಿ ತಂಡ ವಿಜಯ ಆಗುದಂತ ಹೇಳಿ ಬಹಳ ಒಂದು ಅದ್ಭುತ. ನನ್ನ ಆತ್ಮೀಯ ಮಿತ್ರರಾದ ಅವರೀಗ ಇಲ್ಲ ಚಿದಾನಂದ ರೈಗಳು ಅಂತ ಹೇಳಿ, ಅವರ ನೇತೃತ್ವದಲ್ಲಿ ಒಂದು ಕಬಡ್ಡಿ ತಂಡವನ್ನು ನಾವು ರಚನೆ ಮಾಡಿದೆವು. ಅಲ್ಲಿ ಶಿಕ್ಷಕರ ಪ್ರೋತ್ಸಾಹದಿಂದಾಗಿ ನಾವು ತಾಲೂಕು ಮಟ್ಟದಲ್ಲಿ ಆ ಕಬಡ್ಡಿಯಲ್ಲಿ ನಾವು ವಿಜಯ ಗಳಿಸಿದೆವು. ಅಲ್ಲಿಂದ ನನಗೆ ಸ್ವಲ್ಪ ಏನೋ ಒಂದು ಪ್ರೇರಣೆ ಸಿಕ್ಕಿತು ಕ್ರೀಡಾ ಕ್ಷೇತ್ರದಲ್ಲಿ. ಮುಂದಕ್ಕೆ ನಾನು ಹೈಸ್ಕೂಲಿಗೆ ಬಂದಾಗ ನಮ್ಮಲ್ಲಿ ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು ಸಂಜೀವರಿಗಳು, ಎನ್ ಸಂಜೀವರಿಗಳು ಅವರ ನೇತೃತ್ವದಲ್ಲಿ ಸತತವಾಗಿ 2 ವರ್ಷಗಳು ನಾನು ತಾಲೂಕು ಮಟ್ಟದಲ್ಲಿ ನಾವು ಖೋ ಪಂದ್ಯಾಟದಲ್ಲಿ ನಾವು ಚಾಂಪಿಯನ್ ಆಗಿ ಮೂಡಿ ಬಂದೆವು. ಅಲ್ಲಿಂದ ಮುಂದಕ್ಕೆ ನಾನು ಆ ಸಮಯದಲ್ಲಿ ನಾನು ಕ್ರಿಕೆಟ್ ಅಂದ್ರೆ ನನಗೆ ಬಹಳ ಹುಚ್ಚು. ನಾನು ಶಾಲಾ ಕ್ರಿಕೆಟ್ ತಂಡದ ನಾಯಕನಾಗಿದ್ದೆ. ಆ ಪರಿಸರದಲ್ಲಿ ನಾವು ಶಾಲೆಯಲ್ಲಿ ನಮ್ಮ ಶಾಲಾ ತಂಡಗಳು ಅಲ್ಲಿ ಹೊರಗಿನ ಯಾವುದೇ ತಂಡಗಳು ಬಂದಿದ್ರು ಕೂಡ ನಾವು ಅವರನ್ನು ಸೋಲಿಸ್ತಿದ್ದೆವು. ಅಷ್ಟು ಒಳ್ಳೆಯ ನಮ್ಮ ಸಮರ್ಥ ತಂಡ ಇತ್ತು ನಮ್ಮದು. ನಮ್ಮ ಶಿಕ್ಷಕರು ಕೂಡ ಹಾಗೆ, 2-3 ಶಿಕ್ಷಕರು ಕೂಡ ನಮ್ಮ ತಂಡದಲ್ಲಿ ಇದ್ದುಕೊಂಡು ನಾವು ಶಾಲಾ ತಂಡವನ್ನು ರಚನೆ ಮಾಡಿದ್ದೆವು. ಪರಿಸರದ ಆ ಭಾಗದ ಯಾವುದೇ ತಂಡಗಳು ಬಂದಿದ್ರು ಕೂಡ ನಾವು ಅವರನ್ನು ಬೀಟು ಮಾಡ್ತಿದ್ದೆವು. ನಿಮಗೆ ಗೊತ್ತಿರ್ಬೋದು, ಈಗ KN ನಟರಾಜ್ ಅವರು ನಮ್ಮ ಯಾವ್ದ್ರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ನ ಅವರು ಕೂಡ ನಮ್ಮ ಜೊತೆಯಲ್ಲಿ ಆಡಿದವರು. ಪ್ರತಿ ವಾರ ನಟರಾಜ್ ಅವರು ಪ್ರತಿ ವಾರ ಕೂಡ ನಮ್ಮ ಬೆಟ್ಟಂಬಾಡಿಯ ಕ್ರೀಡಾಂಗಣಕ್ಕೆ ಬಂದು ನಮ್ಮ ಜೊತೆಯಲ್ಲಿ ಆಟ ಆಡಿದ ನೆನಪು ನನಗೆ. ಹಾಗೆ ಹಲವಾರು ತಂಡಗಳು ಕೂಡ ಅಲ್ಲಿ ಬರ್ತಾ ಇತ್ತು. ಯಾವುದೇ ತಂಡ ಬಂದರೂ ಕೂಡ ವಿಜಯ ನಮ್ಮದೇ. ಅಷ್ಟು ಒಳ್ಳೆಯ ತಂಡ ಇತ್ತು ನಮ್ಮದು. ಮುಂದಕ್ಕೆ PU ಶಿಕ್ಷಣಕ್ಕೆ ನಾನು ಸುಳ್ಯಕ್ಕೆ ಹೋಗ್ಬೇಕಾಯ್ತು ಅನಿವಾರ್ಯವಾಗಿ. ಅಂದ್ರೆ ಅಲ್ಲಿ ನನ್ನ ಅಜ್ಜನ ಮನೆ, ನನ್ನ ತಾಯಿಯ ಮನೆ ಅಲ್ಲಿ ಸುಳ್ಯದಲ್ಲಿತ್ತು. ಹಾಗೆ ಅಲ್ಲಿ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದೆ 2 ವರ್ಷ. ಅಲ್ಲಿ ನನ್ನ ತಾಯಿಯ ತಂಗಿದ್ರು ಚಿಕ್ಕಮ್ಮ ಅವರು, ಅವರ ಮನೆಯಲ್ಲಿ ಇದ್ದುಕೊಂಡು ನಾನಲ್ಲಿ PU ಶಿಕ್ಷಣವನ್ನು ಅಲ್ಲಿ ಪಡೆದೆ. ಅಲ್ಲಿ ಕಾಲೇಜಲ್ಲಿ ಇರುವಾಗ ಕೂಡ ಹಾಗೆ ನಾನಿಲ್ಲದ ಟೀಮ್ ಇಲ್ಲ. ನನ್ನ ಆತ್ಮ ಮಿತ್ರರು AC ವಸಂತ ಹೇಳಿ, ಮತ್ತೊಂದು ಅರವಿಂದ ಭಟ್ ಅಂತ ಹೇಳಿದ್ರು. ನಾವೆಲ್ಲ ಇಲ್ಲದ ತಂಡ ಇಲ್ಲ. ಆ ರೀತಿಯಲ್ಲಿ ವಾಲಿಬಾಲ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಖೋ ಇರ್ಬೋದು, ಎಲ್ಲ ತಂಡಗಳಲ್ಲಿ ಕೂಡ ನಾವು ಚಾಂಪಿಯನ್ ಆಗಿ ಮೂಡಿ ಬರ್ತಿದ್ದೆವು. ಅಷ್ಟು ಒಳ್ಳೆಯ ಅಲ್ಲಿ ಕ್ರೀಡೆಯಲ್ಲಿ ಸ್ವಲ್ಪ ನನಗೆ ಅಲ್ಲಿ ಆ ಸಮಯದಲ್ಲಿ ಸ್ವಲ್ಪ ಆಸಕ್ತಿ ಇನ್ನೂ ಹೆಚ್ಚಾಯಿತು. ಮುಂದಕ್ಕೆ ನನಗೆ ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ನನಗೆ ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚಾಗಿತ್ತು. ಅಲ್ಲಿಂದ ಫಿಲೋಮಿನಕ್ಕೆ ಬಂದು ಕ್ರಿಕೆಟ್ ಅಲ್ಲಿ ಆಡ್ಬೇಕಂದ್ರೆ ಬಂದೆ. ಆಗ ನಮ್ಮ ಪುತ್ತೂರಲ್ಲಿಂದ ನಾವು ಬೆಟ್ಟಂಪಾಡಿ ಹೋಗ್ಬೇಕಾದ್ರೆ ನಮಗೆ ಬಸ್ಸಿನ ವ್ಯವಸ್ಥೆಗಳು ಸ್ವಲ್ಪ ಕಮ್ಮಿ ಇತ್ತು. ನನಗೆ ಕ್ರಿಕೆಟ್ ಕೋಚಿಂಗ್ ಮುಗಿಯುವವರೆಗೆ ನನಗೆ ನಿಲ್ಲಲಿಕ್ಕೆ ಅಲ್ಲಿ ಆಗ್ತಾ ಇರ್ಲಿಲ್ಲ. ಅಲ್ಲಿ ನನ್ನ ಕ್ರಿಕೆಟ್ ನ ಇದನ್ನು ಅಲ್ಲಿ ಮೊಟಕುಗೊಳಿಸಬೇಕಾಯ್ತು ನಾನು. ಮುಂದಕ್ಕೆ ಕಾಲೇಜ್ ತಂಡದಲ್ಲಿ ಬ್ಯಾಡ್ಮಿಂಟನ್ ತಂಡದಲ್ಲಿ ಆಟ ಆಡಿದೆ. ಅದು ನಮ್ಮ ಸೆಮಿಫೈನಲ್ ಅಲ್ಲಿ ನಾವು ಅದರಲ್ಲಿ ಲಾಸ್ಟ್ ಆದೆವು ಇಂಟರ್ ಕಾಲೇಜ್ ಅಲ್ಲಿ. ಒಳ್ಳೆ ತಂಡ ಇತ್ತು ನಮ್ದು. ಮುಂದಕ್ಕೆ ಮೈಸೂರು ಯೂನಿವರ್ಸಿಟಿಯಲ್ಲಿ B.Ped ಹೋಗುವಾಗ ಅಲ್ಲಿ ನಾನು ಅಂದ್ರೆ ಕ್ರಿಕೆಟ್ ನಿಂದ ಇದರಿಂದಾಗಿ ಬೇಸ್ಬಾಲ್, ಸಾಫ್ಟ್ ಬಾಲ್ ಅಂತ ಹೇಳ್ತಾರೆ. ಅದರಲ್ಲಿ ನಾನು ಪ್ರಧಾನವಾಗಿ ಮೇನ್ ಪಿಚ್ಚರ್ ಅಂತ ಹೇಳಿದ್ರೆ ಬೌಲರ್ಗೆ ಪಿಚ್ಚರ್ ಅಂತ ಹೇಳ್ತಾರೆ. ಅದಾಗಿದೆ. ನಾನು ಇಡೀ ತಂಡದಲ್ಲಿ ನಾನೊಬ್ಬನೇ ಪಿಚ್ಚರ್ ಆಗಿದೆ, ಬೌಲರ್ ಆಗಿದೆ. ಅದು ನಮ್ಮಲ್ಲಿ ಯೂನಿವರ್ಸಿಟಿ ಇಂಟರ್ ಕಾಲೇಜ್ ನಾವು ಮೈಸೂರು ಯೂನಿವರ್ಸಿಟಿ ಚಾಂಪಿಯನ್ ಆಗಿ ಮೂಡಿ ಬಂದೆವು. ಅಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ ಹೋಗುವಂತ ಅವಕಾಶ ಇತ್ತು. ಅಲ್ಲಿ ಏನೋ ಸ್ವಲ್ಪ ಇದರಲ್ಲಿ ಆ ವರ್ಷ ತಂಡ ಡ್ರಾಪ್ ಆಯ್ತು. ಇಲ್ಲಾಂದ್ರೆ ನನಗೆ ತಂಡದ ನಾಯಕನಾಗಿ ಹೋಗುವಂತ ಒಂದು ಅವಕಾಶ ಕೂಡ ಇತ್ತು. ಅಲ್ಲಿ ಕಾಲೇಜಲ್ಲಿ ಇರುವಾಗ ನಾನು ಎಲ್ಲ ಟೀಮ್ ಅಲ್ಲಿ ಕೂಡ ಅಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ನಾವು ಗೊತ್ತಿಲ್ಲದ ಕೆಲವು ಆಟಗಳು, ಬಾಸ್ಕೆಟ್ ಬಾಲ್ ನಾನು ಬಾಲನ್ನೇ ನೋಡಿದ್ದೆ ಹೋಗಿ ಮೈಸೂರು ಯೂನಿವರ್ಸಿಟಿಯಲ್ಲಿ. ಅಲ್ಲಿ ಹೋಗಿ ನಾನು ಬಾಸ್ಕೆಟ್ ಬಾಲ್ ನಮ್ಮ ಕೋಚ್ ಅಲ್ಲಿ ತಿರುಮಲೈ ಗೋಪಾಲ ಅಂತ ಹೇಳಿ ನಮ್ಮ ಕೋಚ್ ಆಗಿದ್ರು, ಬಹಳ ಫೇಮಸ್ ಕೋಚ್ ಅವರು. ಅವರಿಂದ ಕಲಿತಂತ ನಾನು ಮುಂದಕ್ಕೆ ನನ್ನ ಉದ್ಯೋಗ ಸೈಂಟ್ ಯೂನಿವರ್ಸಿಟಿಯಲ್ಲಿ ಉದ್ಯೋಗ ಸಿಕ್ಕಿದ ಮೇಲೆ ನಿರಂತರ 12 ವರ್ಷಗಳ ಕಾಲ ನಾವು ಬಾಸ್ಕೆಟ್ ಬಾಲ್ ಚಾಂಪಿಯನ್ ಜಿಲ್ಲಾ ಮಟ್ಟದಲ್ಲಿ ಮೂಡಿ ಬಂದೆವು. ಆಮೇಲೆ ಅಲ್ಲಿಂದ ಒಂದು ಬಾರಿ ರಾಜ್ಯ ಮಟ್ಟದಲ್ಲಿ ಕೂಡ ರನ್ನರ್ಸ್ ಅಪ್ ಬಂದಿತ್ತು ನಮಗೆ. ಈ ತರದ ನಿರಂತರ ಅಲ್ಲಿ ಬಾಸ್ಕೆಟ್ ಬಾಲ್ ಅಲ್ಲಿ ನಾನು ನಾನು ರಾಜ್ಯ ಮಟ್ಟದ ತೀರ್ಪುಗಾರಾಗಿ ಪರೀಕ್ಷೆ ಕೂತಿದ್ದೆ. ನಾನು ಅದರಲ್ಲಿ ಕೂಡ ನಾನು ಉತ್ತೀರ್ಣರಾದೆ. ಹಾಗೆ ನಾನು ರೆಫ್ರಿ ಕೂಡ ಬಾಸ್ಕೆಟ್ ಬಾಲ್ ಮಾಡ್ತಿದ್ದೆ. ಸೊ ಅದೆಲ್ಲವೂ ಕೂಡ ನಿಮಗೆ ಇದರ ಜೊತೆಗಿನ ಪಯಣಕ್ಕೆ ಜೊತೆ ಆಯ್ತು ಅನ್ನುವಂಥದ್ದು. ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ ಕರೆಗಳು ನಿರಂತರವಾಗಿ ಬರ್ತಾ ಇದೆ ಸರ್. ಸ್ವಲ್ಪ ಕರೆಗಳನ್ನ ಸ್ವೀಕರಿಸಿಕೊಂಡು ಮತ್ತೆ ಮಾತನಾಡೋಣ. ಖಂಡಿತ. ಹಲೋ 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 ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಮಸ್ತೆ, ನಾನು ಮಿತ್ರಂಪಾಡಿ ಜಯರಾಮ್ ರೈ, ಅಬುದಾಬಿಯಿಂದ ಮಿತ್ರಂಪಾಡಿ ಜಯರಾಮ್ ರೈಗಳು. ಸರ್ ಹೇಳಿ. ದಯಾನಂದ ರೈಗಳಿದ್ದಾರೆ ನಮ್ಮ ಜೊತೆಗೆ. ಗೌತಮ್ ಶೆಟ್ರ? ಹೌದು ಸರ್, ಹೌದು. ಜೊತೆಗೆ ಉಮೇಶ್ ಮೆತ್ತಾಡ್ ಕೂಡ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಜಯರಮಣ್ಣ.
ನಮಸ್ತೆ ದಯಣ್ಣ, ಪರ್ಣಿ ನಿಮಗೆ ಮೊದಲಾಗಿ ಹಾರ್ದಿಕ ಅಭಿನಂದನೆಗಳು. ಥ್ಯಾಂಕ್ ಯು. ಹಾಗೇನೆ ಸುದ್ದಿ ಸಮೂಹ ಸಂಸ್ಥೆ ಮತ್ತು ನಿರ್ವಾಹಕರಿಗೂ ಹಾಗೂ ವೀಕ್ಷಕ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಧನ್ಯವಾದಗಳು ಸರ್. ಮತ್ತೆ ದಯಣ್ಣ, ನಿಮ್ಮ ಸಾಧನೆ ಬಹಳಷ್ಟು ಶ್ರೇಷ್ಠ ಮಟ್ಟದಲ್ಲಿ ಆಗಿದೆ. ಥ್ಯಾಂಕ್ ಯು ಸರ್. ಅದರಲ್ಲೂ ನಿಮಗೆ ಸಿಕ್ಕಿದಂತಹ ಪ್ರಶಸ್ತಿಗಳು ತಾವಾಗಿಯೇ ಪ್ರಶಸ್ತಿಗಳು ನಿಮ್ಮ ಕೈಗೆ ಬಂದಿರೋ ವಿನ ನೀವಾಗಿ ಹೋದ ಪ್ರಶಸ್ತಿಗಳಲ್ಲ. ಯಾಕೆಂದ್ರೆ ನಿಮ್ಮ ಸೇವೆ, ನಿಮ್ಮ ಒಂದು ಸಾಧನೆ ಅಷ್ಟರ ಮಟ್ಟಿಗೆ ಎತ್ತರದಲ್ಲಿ ಸಾಧಿಸಿದ್ದೀರಿ. ನೀವೊಂದು ದೊಡ್ಡ ಸಾಧಕ ಎನ್ನುವುದು ನಮಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತದೆ. ಧನ್ಯವಾದಗಳು ಜರಮಣ್ಣ, ಧನ್ಯವಾದಗಳು ನಿಮಗೆ. ಹಾಗೆ ದಯಣ್ಣ, ಇದು ನಿವೃತ್ತಿ ಜೀವನ ಬಹುಶಃ ನಿಮ್ಮ ಈ ಸಂಸ್ಥೆಗೆ ಮಾತ್ರ ನಿವೃತ್ತಿ ಆಗಿರ್ಬೋದು. ಯಾಕೆಂದ್ರೆ ನಿಮ್ಮ ಈ ವ್ಯಾಯಾಮ, ನೀವು ಯೋಗ ಇದೆಲ್ಲ ಅದರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅದನ್ನ ನೋಡುವ ಖಂಡಿತ ಅದು ಇನ್ನಷ್ಟು ಅದಕ್ಕೆ ಜಾಸ್ತಿ ಬಲ ಸಿಗಬಹುದು. ಇನ್ನಷ್ಟು ಅದರಿಂದ ಪ್ರಯೋಜನ ಸಮಾಜಕ್ಕೆ ಇನ್ನಷ್ಟು ಜನರು ಪ್ರಯೋಜನ ಪಡೆಯಬಹುದು ಎಂಬುದು ನಮ್ಮ ಅನಿಸಿಕೆ. ಖಂಡಿತ ಸರ್, ಖಂಡಿತ. ಯಾಕೆಂದ್ರೆ ಯೋಗ ಬಹಳಷ್ಟು ಹೆಸರನ್ನು ಪಡೆಯುತ್ತಾ ಇದೆ. ಹೌದು. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಆ ಯೋಗವನ್ನು ಇಲ್ಲಿ ಒಂದು ಪ್ರಸ್ತಾಪಿಸಿದ್ದರಿಂದ ಇವಾಗ 21ನೇ ತಾರೀಕಿಗೆ ಅಬುದಾಬಿಯಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ, ಅಂದ್ರೆ 10,000 ಜನರಿಗಿಂತಲೂ ಜಾಸ್ತಿ ಸೇರಿ ಯೋಗ ಪ್ರದರ್ಶನ ನಡೆಯಲಿದೆ. ಬಹಳಷ್ಟು ಗಣ್ಯರು ಅದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತೂ ಒಂದು ದೊಡ್ಡ ಸಂಭ್ರಮವೇ ಅನಿಸಬಹುದು 21ನೇ ತಾರೀಕಿಗೆ ಇಲ್ಲಿ ಯೋಗ. ಹೌದು, ವಿಶ್ವ ಯೋಗ ದಿನಾಚರಣೆ 21ನೇ ತಾರೀಕಿಗೆ ಬರ್ತಾ ಉಂಟು. ಹೌದು, ಅದೇ ಇಂಟರ್ನ್ಯಾಷನಲ್ 21ಕ್ಕೆ ಇಲ್ಲಿ ಅಬುದಾಬಿಯಲ್ಲಿ ಬಹಳಷ್ಟು ದೊಡ್ಡ ಲೆವೆಲ್ ಅಲ್ಲಿ, ಅಂದ್ರೆ 10,000 ಜನರಿಗಿಂತಲೂ ಜಾಸ್ತಿ ಒಟ್ಟು ಸೇರುವ ಒಂದು ಎಲ್ಲ ಒಂದು ಕಾರ್ಯಕ್ರಮ ನಡೀತಾ ಇದೆ ಈಗ. ಅಂತೂ ಎಲ್ಲಾ ಕಡೆ ಬೇರೆ ಬೇರೆ ದೇಶಗಳಲ್ಲೂ ಯೋಗ ಬಹಳಷ್ಟು ಹೆಸರನ್ನು ಪಡೆಯುತ್ತಾ ಇದೆ. ಇದರಿಂದ ಪ್ರತಿಯೊಬ್ಬರು ತನ್ನ ಆರೋಗ್ಯವನ್ನು ವೃದ್ಧಿಗೊಳಿಸ್ತಾರೆ. ಅದನ್ನು ದಯಾನಂದ್ರ ಇವರು ಕೂಡ ಮುಂದುವರಿಸಲಿ ಅಂತ ನೀವು ಆಶಿಸ್ತಾ ಇದ್ದೀರಾ? ಖಂಡಿತ ಅವರಿಂದ, ಅವರು ಮಾತ್ರ ಅಲ್ಲ, ಅವರಿಂದ ಇನ್ನೂ ಸಮಾಜದ ಎಲ್ರಿಗೂ ಅದರಿಂದ ಪ್ರಯೋಜನ ಸಿಗಲೆಂದು ನಮ್ಮ ಆಸೆ. ಥ್ಯಾಂಕ್ ಯು ಸರ್. ಹಾಗೂ ದಯಣ್ಣ, ನಿಮ್ಮ ಇನ್ನು ಈ ಜೀವನ ಸುಖ ಸಮೃದ್ಧಿಯ ಜೀವನ ನಡೆಯಲೆಂದು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೈ ಭಾರತ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್ ಕರೆಗಾಗಿ. ಇನ್ನೊಂದು ಕಾಲರ್ ಇದ್ದಾರೆ, ಮಾತಾಡಿಕೊಳ್ಳೋಣ. ಹಲೋ 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 ನಮಸ್ತೆ. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು ಹೇಳಿ. ದಿನೇಶ್ ಅಂತ ಹೇಳಿ ಅಬುದಾಬಿಯಿಂದ. ಅಬುದಾಬಿಯಿಂದ? ಎಸ್, ದಿನೇಶ್ ಅಂತ ಹೇಳಿ ಅಬುದಾಬಿಯಿಂದ. ದಯಾನಂದ್ ಸರ್ ನಮಸ್ತೆ. ಇದ್ದಾರೆ ನಮಸ್ತೆ, ಮಾತಾಡಿ ಸರ್. ಗೊತ್ತಾನ ಯಾನ್ ದಿನೇಶ್ ಪಾತ್ರ ಅಬುದಾಬಿದ್ದು PD. ಓ ಪಲ್ಲೆ ದಿನೇಶ್ ಅವರೇ. ಯಾನ್ ದಿನೇಶ್ ಅವೇ ಅಬುದಾಬಿ ಅಂತ PD. ಓಕೆ ಪಾತಿರ್ಲೆ ಸರ್. ಸರ್ ದಯಾನಂದ್ ಸರ್ ತುಳುಡು ಪಾತ್ರ ದೇಪನ ನಮ್ಗೆ ನಮ್ಮ ಊರ್ ಪನ್ನ ಕೊಂಚ ತುಳುಡು ಪಾತ್ರ ಖುಷಿ ಪಾತಿರ್ಲೆ ಸರ್. ಪ್ರೊಳಮಿ ಜೊತೆ ಖಂಡಿತ ಸರ್. ದಯಾನಂದ್ ಸರ್ ಏರ್ನವಾಗಿ ಮಸ್ತ್ ಅಪಾರమైన ಗೌರವ ಉಂಡು. ದೇಪನ್ನಗ ಎಂಕೆ ಸ್ಟಾರ್ಟರ್ ಆಪಿస్తున్నారు. ಇದು ಎಂಕೆ ನನ್ನ ನಕ್ಲೆ ಮಾತ ಸಂಚಾದಿಪನಾಗ ಎಂಕ್ಲೆಗೆ ತಾಲೂಕು, ಡಿಸ್ಟ್ರಿಕ್ಟ್, ಇವನ್ ಯೂನಿವರ್ಸಿಟಿ ಸೊಂಚ ಮಾತ ಈರ್ನ ಸ್ಟಾರ್ಟಿಂಗ್ ಎಂಕ್ಲ ದುಂಪೋಯಿನಕ್ಲೆ ಸಂಚಾದಿಪನಾಗ ಈರ್ನ ಅವು ಯಾಪಕ್ಲ ಎಂಕ್ಲ ನೆನಪು ಸ್ಟಾರ್ಟರ್ ಪನ್ನಕ ಧ್ಯಾನಂದ್ ಸರ್. ಸೊ ಅಂಚ ಬುಕ್ ಅಂಚ ಮೇರ್ನ ಬಗ್ಗೆ ಎಂಕ್ಲೆ ಮಸ್ತ್ ಗೌರವ ಯಾಪಗ್ಲ ಬುಕ್ ಬುಕ್ಕಡೊಂಜಿ ಪನ್ನಕ ಎಂಕ್ಲೆಗೆ ಅಥ್ಲೆಟಿಕ್ಸ್ ಎಂಕ್ಲನ ಕೆಯ್ಯೂರು ಟೀಮ್ ಬೆಟಂಬಾಡಿ ಸುಂದು ಯಾಪಲ ಒಂಚೂರು ಎಂಕ್ಲೆಗೆ ಎಡ್ಡೆ ಕಾಂಪಿಟೇಷನ್ ಒಪ್ಪುಂಡು. ಅವು ಮೇರೆಗ್ಲ ಒಂಚೂರು ಕ್ಲೋಸ್, ಜಗನ್ನಾಥ್ ಸರ್ಲ ಮೇರ್ಲ ಒಂಚೂರು ಕ್ಲೋಸ್. ಸೊ ಅಂಚದಿಪ್ಪನ ಎಂಕ್ಲೆ ಕಾಂಪಿಟೇಷನ್ ಜಾಸ್ತಿ. ಏನ ಕಾಂಪಿಟೇಷನ್ ಇತ್ತೆಲ್ಲ ಮೇರೆ ಸರ್ ಬರುವೇರು ಎಂಕ್ಲ ಬರೋದಿರ್ತಾರೆ. ತಾಲೂಕು ಹೋಬ್ಳಿ ಮೀಟ್, ಡಿಸ್ಟ್ರಿಕ್ಟ್ ಮೀಟ್ ದಾದಿತ್ತಲ್ಲ ಆಲೋಚನೆಗಳು ಮೇರೆ ಬರೋದಿರ್ತಾರೆ. ಆಲೋಚನೆ ಎಂಕ್ಲ ಆಲ್ಮೋಸ್ಟ್ ಈವನ್ ಇತ್ತಲ್ಲ ರೀಸೆಂಟ್ಲಿ ಬರೋದಿರ್ತೇವೆ ಅಪಗಳ ಬರೋದಿರ್ತಾರೆ ಎಂಕ್ಲ ಪುನಃ ಮಾತ ಅಂದ ಮಸ್ತ್ ಖುಷಿ ಸರ್. ಪನ್ಲೆ ಸರ್ ಪಾತಿರ್ಲತ್ತದೇನ ಸರ್ ಮಣಿಕೊಂಡ್ಲಿ ಎಂಚಲ್ಲ ದಿನೇಶ್ ಯಾನ್ ಆರಾಮ ಬರೋದಿಲ್ಲ. ಜುಲೈ 2ಕ್ಕೆ ಟಿಕೆಟ್
ಹಾ 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 ಹಿಂದೆ ಬರೋದಿಲ್ಲ 2 ಮೀಟರ್ ಆಗಿ ಶೂರ್ಲಿ ಮೀಟರ್ ಬಲ್ಲಿ ಊರು ಬಣ್ಣಗ ಬಲ್ಲಿ ಪಾತಿರ್ಗ ಖಂಡಿತ 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 ಫ್ಯಾಮಿಲಿ ಮತ್ತೆ ಚೊಲ್ಲ ಸರ್ ಆರಾಮತೆ ಆರಾಮ ದಿನೇಶ್ ಆರಾಮ ಆರಾಮ ಓಕೆ ಓಕೆ ಅದೇ ಹೆಂಗ ಯಾನು ಮುರಣಿ ನಮ್ಮ ಗ್ರೂಪ್ ಪಾಡಿರುತ್ತೆ ಅಂಚೋಜಿ ಪಾತ್ರಿಕ ಬಂದು ಕಾಲ್ ಮಾಡ್ತೇನೆ ನಮ್ಮ SPC ಗ್ರೂಪ್ ಪಾಡಿ ಮೆಸೇಜ್ ಮತ್ತೆ ಲಿಂಕ್ ಮಾಡ್ತಾ ಬಣ್ಣಗ ತಿಕ್ಲಿ ದಿನೇಶ್ ಬಣ್ಣಗ ಊರು ಬಣ್ಣ ತಿಕ್ಲಿ ಗ್ಯಾರಂಟಿ ಓಕೆ ಓಕೆ ಥ್ಯಾಂಕ್ ಯು ದಿನೇಶ್ ಥ್ಯಾಂಕ್ ಯು ಓಕೆ 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 ವೆಲ್ಕಮ್ ಓಕೆ ನಾನು ಇನ್ನೊಬ್ರು ಇದ್ದಾರೆ. ಹಲೋ 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 ನಮಸ್ತೆ. ನಮಸ್ತೆ ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು ಹೇಳಿ. ನಾನು ಶಾಂತರಾಮ್ ರೈ ಅಂತ ಮೂಡಬಿದ್ರೆಯಿಂದ ಮಾತಾಡ್ತಿದ್ದೇನೆ. ಶಾಂತರಾಮ್ ನಮಸ್ತೆ. ನಮಸ್ತೆ ನಮಸ್ತೆ. ಮಾತಾಡಿ ಸರ್. ಗೌತಮ್ ಶೆಟ್ಟಿ ಮತ್ತು ಉಮೇಶ್ ಮಿತ್ತಾಡ್ಕ ಅವರಿಗೆ ಅಭಿನಂದನೆಗಳು. ಓಕೆ, ಥ್ಯಾಂಕ್ ಯು. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾದಂತಹ ನಮ್ಮ ಮಾರ್ಗದರ್ಶಕರು ದಯಾನಂದ್ ರೈ ಅವರಿಗೆ ಮೊದಲಾಗಿ ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಶಾಂತರಾಮ್. ದಯಾನಂದ್ ಅವರೇ, ನೀವೊಬ್ಬರು ಅತ್ಯುತ್ತಮ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ರಾಜ್ಯ ಶಿಕ್ಷಣ ಪ್ರಶಸ್ತಿ ಪುರಸ್ಕೃತರು, ಹಾಗೇನೆ ಒಬ್ಬ ಕ್ರೀಡಾ ತರಬೇತುದಾರರಾಗಿ, ಹಾಗೇನೆ ಒಬ್ಬ ಉತ್ತಮ ತಾಂತ್ರಿಕ ಅಧಿಕಾರಿಯಾಗಿ ಅನೇಕ ಸಲ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸಿದ್ದೀರಾ. ನಿಮ್ಮ ಕ್ರೀಡಾ ಸಾಧನೆ ನಮಗೆಲ್ಲರಿಗೂ ಅತ್ಯಂತ ಮಾರ್ಗದರ್ಶಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗೆ ಸರ್, ಒಂದು ಏನಂದ್ರೆ ನನಗೆ ಕೂಡ ನಾನು ಇಷ್ಟೊಂದು ಬೆಳಿಬೇಕಾದ್ರೆ ಅದರ ಜೊತೆಯಲ್ಲಿ ನೀವು ಕೂಡ ಇದ್ದೀರಿ, ನನಗೆ ಕೆಲವೊಂದು ಸಹಕಾರ ನೀಡಿದ್ದೀರಿ. ನಾನು ತರಬೇತಿ ನೀಡುವ ಸಮಯದಲ್ಲಿ ಮಾಹಿತಿಗಳನ್ನೆಲ್ಲ ನೀಡ್ತಾ ಇದ್ದೀರಿ. ಆಗಾಗ ನೀವು ಒಂದು NIS ತರಬೇತುದಾರರು, ನಾನೊಂದು ಸಾಮಾನ್ಯ ದೈಹಿಕ ಶಿಕ್ಷಣ ಶಿಕ್ಷಕ. ಹಾಗೆ ನಾನು ನಿಮ್ಮಂತವರಿಂದ ತುಂಬಾ ಕಲ್ತಿದ್ದೇನೆ ಶಾಂತರಾಮ್ ಸರ್. ನೀವು ಇರ್ಬೋದು, ಪ್ರೇಮನಾಥ್ ಶೆಟ್ಟಿ ಇರ್ಬೋದು, ಹಾಗೆ ಇಂಥವರಿಂದ ನಾನು ತುಂಬಾ ಕಲ್ತುಕೊಂಡಿದ್ದೇನೆ. ಹೌದು ಸರ್, ಹೌದು. ತುಂಬಾ ಈ ಸಂದರ್ಭದಲ್ಲಿ ನಿಮಗೆ ನಾನು ಕೃತಜ್ಞತೆಗಳು ಅರ್ಪಿಸಿದ್ದೇನೆ. ಓಕೆ ಸರ್. ಆದ್ರೂ ನಾವು ಅದು ಯಾಕೆಂದ್ರೆ ನಮ್ಮ ಇಡೀ ವ್ಯವಸ್ಥೆ ಎಂಬುದು ಪರಸ್ಪರ ಕೊಂಡುಕೊಳ್ಳುವಂಥದ್ದು ಮತ್ತು ಮತ್ತೊಬ್ಬರಿಂದ ಪಡೆಯುವಂಥದ್ದು. ಆದ್ದರಿಂದ ಆ ರೀತಿಯಾಗಿ ಆ ಕ್ಷೇತ್ರದಲ್ಲಿರುವವರು ಅದನ್ನ ನಾವು ಮಾಡ್ತಾ ಇದ್ದೇವೆ. ಅದು ನಮ್ಗೆಲ್ಲರಿಗೂ ಹೆಮ್ಮೆ ತರುವಂತದ್ದು ಸರ್. ಆದ್ರೂ ನೀವೊಬ್ಬ ಹಿರಿಯಣ್ಣನಾಗಿ ಅನೇಕ ಸಲ ನಮಗೆ ನೀವು ಮಾರ್ಗದರ್ಶಕರು ಎಂಬುದನ್ನು ನಾವು ಎಂದೂ ಮರೆಯುವುದಿಲ್ಲ. ನೀವು ತಾಂತ್ರಿಕವಾಗಿ ಮಾತ್ರ ನಿವೃತ್ತರಾಗಿದ್ದೀರಿ. ಇನ್ನು ಮುಂದೆ ಸಹ ನಮ್ಮ ಕ್ಷೇತ್ರಕ್ಕೆ ನೀವು ಮಾರ್ಗದರ್ಶಕರಾಗಿ ನಿಮ್ಮ ಸೇವೆಯನ್ನು ನಮಗೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ ಸರ್. ಖಂಡಿತ ಶಾಂತರಾಮ್ ಸರ್, ಖಂಡಿತ. ನಿಮ್ಮ ನಿವೃತ್ತಿ ಜೀವನವು ಶುಭವಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಾಂತರಾಮ್ ಸರ್. ಹಾಗೇನೆ ಸುದ್ದಿ ವಾಹಿನಿಯವರು ಗೌತಮ್ ಶೆಟ್ಟಿ ಮತ್ತು ಉಮೇಶ್ ಮಿತ್ತರ್ಕರ್ ಅವರು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಅವರಿಗೆ ಸರ್ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಓಕೆ ಸರ್, ಓಕೆ. ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ NIS ತರಬೇತುದಾರರಾಗಿ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಅಂದ್ರೆ ಅಥ್ಲೆಟ್ಸ್ ಗಳನ್ನು ಪ್ರೊಡ್ಯೂಸ್ ಮಾಡಿದಂತ ಕೀರ್ತಿ ಇದ್ರೆ ಅದು ಶಾಂತರಾಮ್ ಸರ್ಗೆ. ನಾನು ಕೂಡ ಅವರಿಗೆ ಶಾಂತರಾಮ್ ಸರ್ ಅವರು ಬಹುಶಃ PUC ಅಲ್ಲಿ ಇದ್ರೆ ಹೈಸ್ಕೂಲ್ ಇದ್ರೆ ಗೊತ್ತಿಲ್ಲ, ನನ್ನಲ್ಲಿ ಕೆಲವೊಂದು ಟೆಕ್ನಿಕ್ಗಳು ಕಲಿಲಿಕ್ಕೆ ನನ್ನ ಗ್ರೌಂಡ್ಗೆ ಬಂದಿದ್ರು. ನಾನು ಕೂಡ ಆಗ ಅವರಿಗೆ ಕೆಲವು ತರಬೇತಿ ನೀಡಿದ್ದೆ. ಬಹಳ ಒಳ್ಳೆಯ ತರಬೇತುದಾರರು ಶಾಂತರಾಮ್ ಸರ್ ಅಂತ ಹೇಳಿ ಬಹಳ ಹೆಮ್ಮೆ ಆಗ್ತದೆ ನಿಜಕ್ಕಾಗಿ. ನಾವು ಕಲಿಸುವ ಜೊತೆಗೆ ಮುಂದುವರಿಯುವಂತದ್ದು ಇನ್ನೊಬ್ರು ನಾನು ಕಲಿತಿದ್ದೇನೆ ಅವರಿಂದ. ನಾನು ಕಲಿಸಿದ್ದೇನೆ. ಹೌದು, ಮಾತಾಡಿಕೊಳ್ಳೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ ಸರ್. ನಾನು ರಾಧಾಕೃಷ್ಣ ಕೋಡಿ ಅಂತ ಅದೇಂದ್ರೆ ಟೀಚರ್ ಆಗಿದ್ದು. ರಾಧಣ್ಣ, ನಮಸ್ತೆ. ಹೇಳಿ. ಅದೇ ದಯಾನಂದ್ರ ಅವರ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ತುಂಬಾ ಸಂತೋಷ ಆಗ್ತಾ ಇದೆ. ಏನಂದ್ರೆ ದಯಾನಂದ್ರ ಅವರು ನಮ್ಮ ಸ್ಕೂಲಲ್ಲಿ ಇರುವಾಗಲೂ ಕೂಡ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಅವರು ಅತ್ಯುತ್ತಮವಾದಂತ ಸೇವೆಯನ್ನು ಮಾಡಿದವರು. ಒಂದು ಕ್ರೀಡಾ ಕ್ಷೇತ್ರ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನಾನು ಅವರನ್ನು ಪ್ರೀತಿಸುವಂತದ್ದು ಯಾಕಂದ್ರೆ ಅವರ ಒಂದು ನಟನಾ ಕೌಶಲ್ಯ. ಅವರು ಅನೇಕ ನಾಟಕದಲ್ಲಿ ನಾನು ಮತ್ತೆ ಅವರು ಒಟ್ಟಿಗೆ ನಟನೆ ಮಾಡಿದ್ದೇವೆ. ವಿಲನ್ ಪಾತ್ರ ಮಾಡಿದ್ದಾರೆ ಅವರು. ನಿಮ್ಮ ಪಾತ್ರ ಯಾವ್ದಾಗಿತ್ತು ರಾಧಣ್ಣ? ನಂದು ಅವರಟ್ಟು ಒಂದು ಮೈನ್ ಲೇಡಿ ಆ ನಾಟಕದಲ್ಲಿ ಇತ್ತು. ಆದ್ರೆ ಅವರ ನಟನೆ ಉಂಟಲ್ಲ, ಅವರು ಇದ್ರೆ ಆ ನಾಟಕ ನಿಜವಾಗಿ ಕೂಡ ರಂಗ್ ಬರ್ತಾ ಇತ್ತು ಆ ನಾಟಕಕ್ಕೆ. ನಾವು ಅನೇಕ ನಾಟಕದಲ್ಲಿ ಅದರಲ್ಲಿ ಕೂಡ ಮೊದಲಿಗೆ ಸುಂದರೈ ಮಂದಾರ ಇವರ ಜೊತೆಗೆ ಅಜ್ಜಿಗೆ ಇರ್ಲಜ್ಜಿ ನಾಟಕದಲ್ಲಿ ಅವರು ಪಟ್ಲರ್ ಪಾತ್ರವನ್ನು ಮಾಡ್ತಾ ಇದ್ರು, ಮೈನ್ ವಿಲನ್ ಪಾತ್ರ ಮಾಡ್ತಾ ಇದ್ರು. ಅವರಲ್ಲಿ ರಿಕ್ವೆಸ್ಟ್ ಏನಂದ್ರೆ, ಅವರು ಈಗ ಕ್ರೀಡಾ ಕ್ಷೇತ್ರಕ್ಕೆ ಅನೇಕ ಸೇವೆಯನ್ನು ಮಾಡಿದ್ದಾರೆ, ಅದನ್ನು ಕೂಡ ಮುಂದುವರಿಸಲಿ. ಅದರೊಟ್ಟಿಗೆ ಅವರು ಈ ನಟನೆಯನ್ನು ಬಿಡುದು ಬೇಡ. ಅವರು ಇನ್ನೂ ಕೂಡ ಧಾರಾವಾಹಿಯಲ್ಲಿ ಅವರಿಗೆ ತುಂಬಾ ಚಾನ್ಸ್ ಇದೆ.
ಧಾರಾವಾಹಿಯಲ್ಲಿ ನಟನೆ ಮಾಡುವಂತದ್ದು ತುಂಬಾ ಚಾನ್ಸ್ ಇದೆ. ಒಬ್ಬ ಉತ್ತಮ ಪ್ರೌಢವಾದಂತ ಒಬ್ಬ ನಟನೆ ಮಾಡುವಂತ ಒಬ್ಬ ವ್ಯಕ್ತಿ, ಅವರು ಅದನ್ನು ಮುಂದುವರಿಸಬೇಕು ಒಂದು. ಎರಡನೇದು, ಅವರು ಯೋಗದಲ್ಲಿ ಅತಿ ಉತ್ತಮವಾದಂತ ಹೆಸರನ್ನು ಪಡೆದವರು. ಆ ಯೋಗ ತರಬೇತಿಯನ್ನು ಮಾಡುವುದರ ಮೂಲಕ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡುವಂತ ಒಂದು ಸಾಮರ್ಥ್ಯ ಅವರ ಹತ್ರ ಇದೆ. ಖಂಡಿತ ಅದನ್ನ ಮಾಡ್ಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ. ಖಂಡಿತ ನಿಮ್ಮಂತವರ ಅಭಿಮಾನಿಗಳ ಒಂದು ಆಶಯವನ್ನು ಅವರು ಖಂಡಿತ ಈಡೇರಿಸಬಹುದು ಅಂತ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದು ಆಶಯ ವ್ಯಕ್ತಪಡಿಸ್ತಾ ಇದ್ದೇವೆ. ಓಕೆ ಓಕೆ ಸರ್. ಓಕೆ, ತುಂಬಾ ಖುಷಿ ಆಯ್ತು ರಾಧಾಕೃಷ್ಣ ಸರ್. ಹಲೋ. ಓಕೆ, ಅವರ ಕಾಲ್ ಕಡಿತಗೊಂಡಿದೆ. ಅವರು ಕೂಡ ಅಷ್ಟೇ ಒಂದು ಆತ್ಮೀಯತೆಯಿಂದ ಸಹೋದ್ಯೋಗಿಗಳು ಕೂಡ. ಇನ್ನೊಬ್ರು ಇದ್ದಾರೆ, ಮಾತಾಡಿಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ದಯಣ್ಣ. ನಾನು ದಯಾನಂದ್ರೆ ಬೆಟ್ಟಂಪಾಡಿ, ಹೌದು, ಅಂದ್ರೆ ಪೆನ್ಸಿಲ್ ಬಾಕ್ಸ್ ಪ್ರೊಡ್ಯೂಸರ್ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ದೃಶ್ಯ ಮೂವೀಸ್. ಹೌದು, ಹೇಳಿ ಸರ್. ನಮಸ್ತೆ ದಯಣ್ಣ. ನಮಸ್ಕಾರ. ಪಲ್ಲೆ ದಯಣ್ಣ ಒಳ್ಳೆರು ಪಾತಿರಲ್ಲೇ ಆರು ದಯಾನಂದ ಬಂಡ ಆರು ಇಂಕಲ್ ನಂಜಿ ಹಿರಿಯಣ್ಣಿ ಆರಂಜಿ ನಮ್ಮ ಕರ್ನಾಟಕ ರಾಜ್ಯಡು ರಾಜ್ಕುಮಾರ್ ಇತ್ತಲೇಕ ನಮ್ಮ ಪುತ್ತೂರು. ಖಂಡಿತ ಆರು ಮಸ್ತ್ ಅಭಿಮಾನಿ ವರ್ಗಗಳು ಉಂಡಾರ ಈಗ ಅವರು. ದಯಣ್ಣ ಪಲ್ಲೆ, ನೀವೊಬ್ಬ ಸಕಲ ಕಲಾ ವಲ್ಲಭ ಅಂತ ಹೇಳ್ಬಹುದು, ಅಜಾತ ಶತ್ರು ಎಲ್ರಿಗೂ. ನಮ್ಮ ಪುತ್ತೂರು ತಾಲೂಕಿಗೆ ಒಂದು ಹೆಮ್ಮೆ ನೀವು. ಅದೆಲ್ಲರ ದೇವರ ಅನುಗ್ರಹ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ, ಹಿರಿಯರೆಲ್ಲ ಆಶೀರ್ವಾದಗಳು. ಅಷ್ಟು ಮಾತ್ರ ಅಲ್ಲ, ನೀವನ್ನ ಇವರು ದಯನ ಪಲ್ಲೆ ದಯನ ಪಲ್ಲೆ ಆವಡ್ ಈರ್ ಪಂಡ್ಲಕನ ಈರ್ನ ಕ್ರೀಡಾ ಕ್ಷೇತ್ರಡು ಬೊಕ್ಕ ಈರ್ನ ಶಿಕ್ಷಣ ಇಲಾಖೆದ ಬಗ್ಗೆ ಮಾತೆ ವಿಷಯಗಳ ಪಾತೇರಿಯರು ಅಂಡ ಎಂಕೊಂಜಿ ರಡ್ಡು ಪಾತೆರ ಈರ್ನ ಅಭಿನಯದ ಮಿತ್ತು ಈರು ಕಲಾವಿದೆ ಈರೊಂಜಿ ನಿರ್ದೇಶಕ್ಕೆ ನೆತ್ತ ಬಗ್ಗೆ ಒಂಜಿ ರಡ್ಡು ಪಾತೆರ ನಂಜಿ ಅಪೇಕ್ಷೆ. ಖಂಡಿತ ಈರ್ನ ನಾಟಕ ತಂಡೊಟ್ಲಾರು ಕಲಾವಿದೆ ಆತು ಇತ್ತನಾರತ ಈರ್ನ ನಿರ್ದೇಶನ ಆಕ್ಟ್ ಮಲ್ತೇವೆ ಅಂದಂದು ಈರ ಫಸ್ಟ್ ಅಜ್ಜಿಗೇರ್ಲ ಮಲ್ಪನ ಜನ ನಾಟಕ ಯಾನೆ ಕೊನತದ ನಮ್ಮ ಪಡುಮಲೆಡ್ ಮಲ್ಪನ ಪುರ್ತುಡು ಈರೊಂಜಿ ಹಿರಿಯ ವ್ಯಕ್ತಿಗೆ ಏನೊಂಜಿ ಕಿರಿಯ ವ್ಯಕ್ತಿ ನಿರ್ದೇಶನ ಮಲ್ಪನ ಜನ ಅವಕಾಶ ತಿಕ್ಕ ನವ್ವೇನೊಂಜಿ ಭಾಗ್ಯ ಅಯ್ನ ಬಾರಿ ಪೊರ್ಲುಡು ನಿಭಾಯಿಸದು ಅವಂಜಿ ಪಟ್ಲೇರ್ನ ಪಾತ್ರಗೂ ಜೀವ ಕೊರ್ದು ಐರ್ದ ಬುಕ್ಕ ಅವು ಇತೆ ಸಾವಿರದ ಮಿತ್ತು ಪ್ರದರ್ಶನ ಆತನು ನಮ್ಮ ತಾಲೂಕುಡು ಬೇತೆ ತಾಲೂಕುಡು ಅದೇ ಅಂದ ಅವು ಒಂಜಿ ಹೆಮ್ಮೆ ಎಲ್ಲ ತೋಜು ನಿಂಗೆ ಭಯಂಕರ ಹೆಮ್ಮೆ ಆತನೆ ಒಂಜಿ ಆ ವಿಚಾರಡು ಬೊಕ್ಕ ಈರ್ನ ಒಂಜಿ ಶಿಷ್ಯ ವೃಂದ ಅವು ಏತ ಮಲ್ಲೆ ಉಂಡು ಪನಿಯರ ಸಾಧ್ಯ ಅಜ್ಜಿ ಅವತ್ತಂದೆ ಈರ್ ಅವೇತೋ ಗ್ರಾಮೀಣ ಪ್ರತಿಭೆಲೆನು ಬೊಲ್ಪುಗು ಕೊನತ್ತನಾರಿ ಇದು ಆಗ್ಲಿಗೆ ಒಂಜಿ ತಾದಿ ತೋಜೇನಂಚಿನ ಒಂಜಿ ಪಂಡ ನಮ್ಮ ಪುತ್ತೂರ್ದ ಮುತ್ತುಂದೆ ಪನೋಲಿರೇನು ಅಂಚಾದ ಉಪ್ಪನಾಗ ನನಾತ್ ಈ ಒಂಜಿ ಕ್ಷೇತ್ರನು ಕ್ರೀಡಾ ಕ್ಷೇತ್ರದು ಇದೈ ಕಾರದ ಏರ್ನಾಂಡಲ್ಲ ಈರ್ನ ಈ ನಾಟಕ ಕ್ಷೇತ್ರ ಪುನತೆ ಅವಕ್ಕೆ ಮಾತ್ರ ಈರ್ ಏಪಗಳ ವಿದಾಯ ಮಲ್ಪೆರವಲ್ಲಿ ಅವು ದಾಯ ಪಂಡ ಈರೆಗೆ ಏಪಗಳ ಅವು ಹುರುಪು ಕೊರದು ಈರೆಗ್ ಐಕ್ ಪಂಡ ಏಪಗಳ ಐಕ ಅಂತ್ಯನ ಇಜ್ಜಿ ಐಕ್ ಏಪಲ ನಿವೃತ್ತಿ ಪನಪುನ ವಿಜ್ಜತೆ ಖಂಡಿತ ಅವೇ ನೀರು ಏಪಗಳ ಐಕ ಜೀವ ಕೊರದು ಒರಿಪುನ ಆ ಶಕ್ತಿ ನೀರೇ ಕಲಾ ಮಾತೆ ಖಂಡಿತ ವಿದ್ಯಾ ಮಾತೆಲ್ಲ ಇರೇ ಕೊರುವೇರು. ಮತ್ತೆ ಇವ್ರೆ ಸುದ್ದಿ ಚಾನಲ್ನವರಿಗೆ ನಿಮ್ಮ ಈ ಪ್ರೋತ್ಸಾಹ ಯಾವಾಗ್ಲೂ ಇವರಿಗೆ ಇರಬೇಕು. ಯಾಕಂದ್ರೆ ಇವರ ಎಲ್ಲ ಮಾಡಿದಂತ ಈ ಸಾಧನೆಗಳನ್ನು ನಾವೆಲ್ಲ ರಾಜ್ಯಕ್ಕೆ ಮತ್ತೆ ರಾಷ್ಟ್ರ ವಿದೇಶಗಳಲ್ಲಿ ಕೂಡ ಅವರು ಪ್ರಸಾರ ಮಾಡುವಂತಹ ಒಂದು ಅವಕಾಶ, ಅವರ ಪ್ರತಿಭೆ ಬೆಳಕಿಗೆ ಬರುವಂತಹ ಒಂದು ಪ್ರೋತ್ಸಾಹವನ್ನು ತಾವು ಮಾಡಬೇಕು. ಈಗಾಗಲೇ ನಾನು ಕೆಲವು ಕಡೆಯಿಂದ ಈಗ ಅಬುದಾಬಿಯಿಂದ ಇರ್ಬೋದು, ಬೇರೆ ಬೇರೆ ವಿದೇಶಗಳಿಂದ ಕೂಡ ಕಾಲ್ ಬಂದಿದ್ದನ್ನು ನಾನು ಗಮನಿಸಿದ್ದೇನೆ. ಅಂದ್ರೆ ಅವರ ಪ್ರತಿಭೆ ಅಂದ್ರೆ ಅವರ ಅಭಿಮಾನಿಗಳು ಎಲ್ಲೆಲ್ಲಿ ಇದ್ದಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿಯಾಗಿದೆ ಅಲ್ವಾ? ಖಂಡಿತ ನಿಮ್ಮ ಹೌದು, ನೀವೊಂದು ಧಾರಾವಾಹಿಗಳಲ್ಲಿ ಮತ್ತೆ ಕಾಮಿಡಿ ಸೀರಿಯಲ್ಗಳಲ್ಲೆಲ್ಲ ನಟಿಸಿದಂತಹ ಒಬ್ಬ ನಟ ಕೂಡ ಹೌದು ಇವರು ಅಲ್ವಾ? ಎಲ್ರು ಇವರ ಎಲ್ಲ ಕ್ರೀಡೆಯ ಬಗ್ಗೆ ಎಲ್ರಿಗೂ ಗೊತ್ತು. ಸಾಧಾರಣ ಎಲ್ರು ಅಂದ್ರೆ ಎಲ್ಲ ಸರ್ ಪುತ್ತೂರು ತಾಲೂಕು ಬಿಡಿ ಎಲ್ಲ ಜಿಲ್ಲೆಗೆ ಗೊತ್ತು ದಯಾನಂದ ಕೋರಮಂಡ ಅಂದ್ರೆ ಯಾರು ಅಂತೇಳಿ. ಆತರ ಅವರು ತನ್ನ ಹೆಸರನ್ನು ಅವನು ಗಳಿಸಿಕೊಂಡವರು. ಅದೇ ರೀತಿ ಇನ್ನು ಮುಂದಕ್ಕೆ ಕೂಡ
ಅವರು ಯಾವುದೇ ರೀತಿಯಲ್ಲಿ ಅವರ ನಟನೆಯನ್ನ ಬಿಡುವಂತ ಆಗ್ಬಾರ್ದು. ಅವರ ವೃತ್ತಿ ಜೀವನಕ್ಕೆ ಸಾಥ್ ಕೊಡುವಂತದ್ದು ಅದು. ಈ ವೃತ್ತಿ ಜೀವನವನ್ನ ಅವರು ಅದಕ್ಕೆ ಒಂದು ವಿದಾಯ ಕೊಟ್ಟರು ಕೂಡ, ಅದರಲ್ಲಿಂದ ನಿವೃತ್ತಿ ಆದ್ರೂ ಕೂಡ ಈ ರಂಗಭೂಮಿಯನ್ನು ಬಿಡಬಾರ್ದು ಅಂತ ಖಂಡಿತ ಅವರು ನಿವೃತ್ತಿ ಆಗಬಾರ್ದು. ಅದಕ್ಕೆ ಕೊನೆನೇ ಇಲ್ಲ ನನ್ನ ಅಭಿಪ್ರಾಯ. ಖಂಡಿತ ಅದನ್ನು ಈಡೇರಿಸ್ತಾರೆ ಕೂಡ ಅವರು. ದಯಣ್ಣ ದೇವರ ಎಡ್ಡೆ ಮಲ್ಪಾಡು ಆ ಮಾಲಿಂಗೇಶ್ವರ ಏಪರೆಲ್ಲ ಬುಡ್ದು ಬಾಡ ಮಲ್ಲ ಅಭಿಮಾನಿ ತಂಡನೆ ಉಂಡು. ಶುಭ ಅವಡದೆ ಅಣ್ಣ. ಮಸ್ತ್ ಥ್ಯಾಂಕ್ಸ್ ಇರಿ, ಮಸ್ತ್ ಕಾಲ್ ಮಾಡ್ತೀನಿ. ಮಸ್ತ್ ಥ್ಯಾಂಕ್ಸ್. ಥ್ಯಾಂಕ್ ಯು. ಓಕೆ. ಉತ್ತಮ ನಿರ್ದೇಶಕರು. ಹಾಗೆ ನಮ್ಮ ಇನ್ನೊಬ್ರು ಗುರುಗಳು ಸುಂದರಿ ಮಂದಾರ ಇರ್ಬೋದು, ಅವರು ಕೂಡ ತುಂಬಾ ನನಗೆ ಈ ನಾಟಕದ ರಂಗದಲ್ಲಿ ನಿರ್ದೇಶನ ನೀಡಿ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದಂತಹ ಕೀರ್ತಿ ಇದ್ರೆ ಅದು ಸುಂದರಿ ಮಂದಾರ ಅವರಿಗೆ ಸಲ್ತದೆ. ಅವರದೇ ಸೀರಿಯಲ್ ನಲ್ಲೂ ಕೂಡ ಸೀರಿಯಲ್ ಮತ್ತು ಅವಕಾಶ ಇತ್ತು. ನನಗೆ ಶಾಲಾ ಅವಧಿಯಲ್ಲಿ ಅದು ನನಗೆ ಅಡ್ಜಸ್ಟ್ ಆಗಲಿಲ್ಲ, ಸಮಯವನ್ನ ಹೊಂದಾಣಿಕೆ. ಆದ್ರೆ ಇನ್ನೂ ಅವಕಾಶಗಳಿದೆ ಬೇಕಾದಷ್ಟು, ಅದು ಮುಂದುವರಿಬೇಕು ಅನ್ನುವಂಥದ್ದು ಅವರ ಆಶಯ ಕೂಡ. ಇನ್ನೊಬ್ರು ಕಾಲಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ. ಇದು ನೊಲಿಹಳ್ಳಿಯಿಂದ ಪ್ರಕಾಶ್ ಚಂದ್ರ ಅಂತ ಮಾತಾಡ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ತೆ. ಬಾರಿ ಖುಷಿ ಒಂದುಂಡು ಇರೇನು ಟಿವಿ ತೋಂದಿಲ್ಲ ಇದು ನಾಟಕ ಕ್ಷೇತ್ರಡು ಬೊಕ್ಕ ಕ್ರೀಡಾ ಕ್ಷೇತ್ರ ಮಸ್ತ್ ಕೆಲಸ ಮಾಡ್ತಿದ್ದಾರೆ ಸರ್. ಇರೇಗ ಎಂಕ್ಲ ಅಭಿನಂದನೆ ಸರ್. ಥ್ಯಾಂಕ್ ಯು ಪ್ರಕಾಶ್. ಅಂಚನೆ ಯಾನ ಮಿಸಸ್ ರೆಡ್ ಜನ ಎಂಕ್ಲ ಇರ್ನ ಸ್ಟೂಡೆಂಟ್ ಸರ್. ನವ್ಯಶ್ರೀ ಬಂದು ಆಲಿತ್ತೆ ಕುಡ್ಲಾಡಿ ಅಂದು ರಾಜ್ಯ ಮಟ್ಟದ ಮೆಡ್ಲ್ ಆ ಮೂಲಕ ಅಲ್ಲೈತೇನಿ ಕೆನರಾ ಹೈಸ್ಕೂಲ್ ಪಿಟಿ ಟೀಚರ್ ಆತುಲ್ಲ ಸರ್. ಬೇಕಿರೆ ಎಂಕ್ಲ ಮಾತ ಕೃತಜ್ಞತೆ ಬಂದಿಲ್ಲ ಸರ್. ಥ್ಯಾಂಕ್ ಯು ಪ್ರಕಾಶ್. ನನ್ನಲ್ಲ ಸಪೋರ್ಟ್ ಮಾಡ್ಬೋದು. ಖಂಡಿತ ಕ್ರೀಡಾ ಕ್ಷೇತ್ರ ನನ್ನಲ್ಲ ಇರ್ನ ಸಾಧನೆ ಮಸ್ತ್ ಉಂಟು ಸರ್. ಮಸ್ತ್ ಸ್ಟೂಡೆಂಟ್ ಎಂಕ್ಲಿಪ್ಪನಾಗಲ ಪ್ರೇಮಲತಾ ಅನ್ಪುನಾರೇನು ಕೂಡ ನ್ಯಾಷನಲ್ ಲೆವೆಲ್ ಕೊಂಡುತ್ತಾರೆ ಅಂದು ಸರ್. ನನ್ನ ಹೆಡ್ ಅವಾರ್ಡ್ ಸರ್. ಥ್ಯಾಂಕ್ ಯು ಪ್ರಕಾಶ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸುದ್ದಿದಾಗ್ಲಿ ಇಂಚಿನ ಕಾರ್ಯಕ್ರಮ ನನ್ನ ಮಂತೊಂದಿ ಪೋಡು ಖಂಡಿತ ಉಮೇಶ್ ಅನ್ನಿ ಮಿತ್ತಡ್ಕ ಖಂಡಿತ ಇರಗಿಲ್ಲ. ಥ್ಯಾಂಕ್ ಯು. ತುಂಬಾ ಕ್ಷೇತ್ರಗಳಲ್ಲಿ ಇವರ ಶಿಷ್ಯಂದಿರು, ಇವರ ಗರಡಿಯಲ್ಲಿ ಪಳಗಿರುವಂತಹ ಅನೇಕ ಶಿಷ್ಯರು ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕೂಡ ತುಂಬಾ ಕಡೆ ಕೂಡ ಇವರು ಇದ್ದಾರೆ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ಗಲ್ಫ್ ರಾಷ್ಟ್ರಗಳಲ್ಲಿ ಅನೇಕ ಮಂದಿ ಇವತ್ತು ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ದಯಾನಂದ ಸರ್ ಅಂತ ಹೇಳಿದ್ರೆ ತುಂಬಾ ಅಭಿಮಾನದಿಂದ ಅವರು ಮಾತಾಡ್ತಾರೆ. ಒಂದು ಕರೆಗೆ ಎಲ್ಲರೂ ಕೂಡ ಒಗ್ಗಟ್ಟು ಬರುವಂತ ಒಂದು ಸನ್ನಿವೇಶ ಕೂಡ ಇದೆ. ಅಷ್ಟೊಂದು ನಿಜಕ್ಕೂ ಅಂತಹ ಒಂದು ಶಿಷ್ಯವರ್ಗವನ್ನ ಸಂಪಾದಿಸುವುದು ಒಂದು ಹೆಮ್ಮೆ ತರುವಂತ ವಿಚಾರವೇ ಹೌದು. ಮತ್ತೊಬ್ಬರಿದ್ದಾರೆ ಕಾಲ್ ಅಲ್ಲಿ. ಹಲೋ, ನಮಸ್ತೆ. ಹೇಳಿ ಸರ್. ನಾವು ಕಡಬದಿಂದ ಅಬ್ದುಲ್ ಖಾದರ್ ಅಂತ. ಕಡಬದಿಂದ ಹೇಳಿ ಸರ್, ಹೇಳಿ. ಸರ್, ದಯಾನಂದ್ ಸರ್ಗೆ ನಿವೃತ್ತಿ ಜೀವನದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಖಾದರ್ ಸರ್ ನಮಸ್ತೆ. ಸರ್, ಆಗದಿಂದ ಟ್ರೈ ಮಾಡ್ತಾ ಇದ್ದೇನೆ ಸರ್, ಈಗ ಸಿಕ್ಕಿತ್ತು ಲೈವ್. ಕರೆಗಳು ಬರ್ತಾ ಇದೆ ನಿರಂತರವಾಗಿ. ಹೌದೌದು ಸರ್. ನಮ್ಮ ಪುತ್ತೂರು ತಾಲೂಕಿಗೆ, ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ದೊಡ್ಡ ನಷ್ಟ ಇವರು ಇಷ್ಟು ಬೇಗ ನಿವೃತ್ತಿ ಹೊಂದದ್ದು. ಹಲವಾರು ಕ್ರೀಡಾಪಟುಗಳನ್ನ ಮಾಡಿಬಿಟ್ಟಂತ ಅದ್ಭುತ ಒಂದು ಶಾರೀರಿಕ ಶಿಕ್ಷಕರು. ಅದಲ್ಲದೆ ಎಷ್ಟೇ ಹಿರಿಯ ವ್ಯಕ್ತಿಗಳು ಅದೇ ಗೌರವವನ್ನು ಕೂಡ ನಮ್ಮಂತ ಎಷ್ಟೇ ಕಿರಿಯ ವ್ಯಕ್ತಿಗಳು ನೀಡುವಂತ ಅಪರೂಪದ ವ್ಯಕ್ತಿತ್ವ ಇವರದ್ದು. ಎಲ್ಲಿ ಯಾವುದೇ ಕ್ರೀಡಾಂಗಣದಲ್ಲಿ ಎಲ್ಲಿ ಕಂಡು ಒಂದು ಮಾತಾಡಿಸುವ ಅದ್ಭುತ ಒಂದು ಸೌಜನ್ಯದ ವ್ಯಕ್ತಿ ಸರ್. ನಮಗೆ ತುಂಬಾ ನಷ್ಟ ಆಗ್ತಾ ಇದೆ ಇವರ ಒಂದು ನಿವೃತ್ತಿ. ಯುವ ಶಾರೀರಿಕ ಶಿಕ್ಷಕರನ್ನು ನಾಚಿಸುವಂತ ಒಂದು ಅಪರೂಪದ ತರಬೇತಿ ನೀಡುವಂತ ಶಾರೀರಿಕ ಶಿಕ್ಷಕರು ಇವರು. ಖಾದರ್ ಸರ್, ನಿಮ್ಮ ಪ್ರೀತಿ ಅಭಿಮಾನ ಯಾವಾಗ್ಲೂ ಇರ್ಲಿ. ಯಾವಾಗ್ಲೂ ಇರುತ್ತೆ. ಮತ್ತೆ ಆರಾಮ ಸರ್? ಆರಾಮ ಇದ್ದಾರೆ ಅವರು. ಆರಾಮ ಸರ್. ಥ್ಯಾಂಕ್ ಯು ಖಾದರ್ ಸರ್. ಥ್ಯಾಂಕ್ ಯು ಕರೆಗಾಗಿ. ಮುಂದಿನ ಕಾಲರ್. ಹಲೋ, ನಮಸ್ತೆ. ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್? ನಾನು ಗುರುಕಿರಣ್ ರೈ ಅಂತ ಹೇಳಿ ಈಶ್ವರಮಂಗಲದಿಂದ ಫೋನ್ ಮಾಡ್ತಾ ಇದ್ದೇನೆ. ಗುರು ಸರ್ ನಮಸ್ತೆ. ನಮಸ್ತೆ.
MG ಟೆಕ್ಸ್ಟೈಲ್. ಹೇಳಿ ಸರ್, ಹೇಳಿ ಹೇಳಿ ಗುರುವಣ್ಣ. ಸರ್, ಸುದ್ದಿವಾಹಿನಿಗೆ ನನ್ನ ಒಂದು ಸೆಲ್ಯೂಟು. ಯಾಕೆಂದ್ರೆ ಉತ್ತಮ ಕಾರ್ಯಕ್ರಮ ನೀವು ಆಯೋಜನೆ ಮಾಡ್ತಾ ಇದ್ದೀರಾ. ಯಾರನ್ನ ಗುರುತಿಸಬೇಕು ಅವರನ್ನ ನೀವು ಗುರುತಿಸ್ತಾ ಇದ್ದೀರಾ. ಖಂಡಿತ. ನಿಮಗೆ ಒಂದು ನನ್ನ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ದಯಾನಂದ್ ಸರ್, ಸರ್ ನಮಸ್ತೆ. ನಮಸ್ತೆ ಗುರು. ನಾನು ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ತುಂಬಾ ಕಿರಿಯವ, ಆದ್ರೂ ಮಾತಾಡ್ತಿದ್ದೆ ನಾನು. ಅಯ್ಯೋ. ನಾನೊಂದು ಹೇಳುದು ಸುದ್ದಿ ಪ್ರಮುಖರ ಹತ್ರ. ಅವರು ದಯಾನಂದ್ ಕೋರ್ಮಂಡ ಅಂದ್ರೆ ಅವರೊಂದು ಶಿಸ್ತಿಗೆ ಇನ್ನೊಂದು ಹೆಸರು ದೈಹಿಕ ಶಿಕ್ಷಣ ವಿಭಾಗದಲ್ಲಿ. ಖಂಡಿತ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಏನ್ ಹೇಳ್ತಾರೆ, ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ಯಾವ ಕ್ರೀಡೆಗೆ ಬಂದ್ರು ಅವರ ವಿದ್ಯಾರ್ಥಿಗಳು ಅಲ್ಲಿ ರೆಡಿಯಾಗಿಡ್ತಾರೆ. ಅಂದ್ರೆ ನಾನು ಬೇಸಿಕಲಿ ಈಗ BPEd ಮಾಡಿ ಒಂದು 4 ವರ್ಷ ಆಯ್ತು. ಆದ್ರೆ ನಾನು ದಯಾನಂದ್ ಸರ ಶಿಷ್ಯ ಅಲ್ಲ, ಆದ್ರೂ ಅವರನ್ನ ನಾನು ಗುರುಗಳ ಸ್ಥಾನದಲ್ಲಿ ಇಟ್ಟುಕೊಂಡು ನಾನು ಹೇಳ್ತಾ ಇದ್ದೇನೆ. ಅವರು ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಾಗ, ಯಾವುದೇ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಕ್ರೀಡಾಕೂಟದಲ್ಲಿ ಎಲ್ಲರೂ ಯಾವ ಟೈಮಲ್ಲಿ ಹೋಗ್ತಾರೆ ಎಲ್ಲ ಹೋಗ್ತಾ ಇರ್ತಾರೆ. ಆದ್ರೆ ಇವರ ವ್ಯಕ್ತಿತ್ವ ಏನಂದ್ರೆ, ಕೆಲವೇ ಜನರಲ್ಲಿ ಸಿಗುವ ವ್ಯಕ್ತಿತ್ವ ಅಂದ್ರೆ ಯಾವುದೇ ಕ್ರೀಡಾಕೂಟ ಮುಗಿದ ನಂತರವೂ ಅವರಲ್ಲೇ ಇದ್ದುಕೊಂಡು ಎಲ್ಲಾ ವ್ಯವಸ್ಥೆಯನ್ನ ಮಾಡಿ ಕೊನೆಯ ಸ್ಥಾನವಾಗಿ ಇವರು ಹೋಗ್ತಾರೆ ಆ ಗ್ರೌಂಡ್ ಇಂದ ನಿರ್ಗಮಿಸಬೇಕಾದ್ರೆ. ಅದು ಒಂದು ದೈಹಿಕ ಶಿಕ್ಷಕರಲ್ಲಿ ಇರುವಂತ ಒಂದು ಒಳ್ಳೆಯ ಗುಣ ಅಂದ್ರೆ ಅದು. ಎಲ್ಲರೂ ಅರ್ಧ ಆಗುವಾಗ ಹೋಗ್ತಾರೆ, ಇಲ್ಲದ್ರೆ ಸ್ವಲ್ಪ ಹೊತ್ತಾಗುವ ಹೋಗ್ತಾರೆ. ಬಟ್ ಇವರು ಒಂದು ಕ್ರೀಡಾಕೂಟ ಅಂತ ಮಾಡುವಾಗ ಯಾವುದೇ ಪರಿಸ್ಥಿತಿ ಇರಲಿ, ಅವರೊಂದು ಮೈಕ ಹಿಡಿದ್ರೆ ಆ ಕಾರ್ಯಕ್ರಮ ಆಯ್ತಂತಲೇ ವಿಷಯ. ನಾನು ಕಂಡ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮ ದೈಹಿಕ ಶಿಕ್ಷಕರ ಸಾಲಿಗೆ ನಮ್ಮ ದಯಾನಂದ ಸರ್ ಅವರು ಸೇರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಖಂಡಿತ ಸೇರ್ಲೇಬೇಕು, ಅದು ಸೇರ್ಲೇಬೇಕು. ಅವರಿಗೆ ಇನ್ನೂ ಉತ್ತಮ ಅವಕಾಶ ಸಿಗ್ಲಿ ಸರ್. ಒಂದು ಅಭಿಪ್ರಾಯ ಸರ್, ನೀವು ಇನ್ನು ಮುಂದೆ ಕೂಡ ಒಂದು 4-5 ವರ್ಷ ಮಕ್ಕಳಿಗೆ ತರಬೇತಿ ನೀಡಿ, ಇನ್ನು ಮುಂದೆ ಕೂಡ ಅಂದ್ರೆ ಕೊರೋನಾ ಸಂದರ್ಭದಲ್ಲಿ ನಿಮ್ಮ 2 ವರ್ಷದ ಅವಧಿ ಹೀಗೆ ಹೋಯ್ತು ಸರ್. ನೀವು ಇನ್ನೂ ಒಂದು 5 ವರ್ಷ ಹೀಗೆ ಒಂದು ಮಕ್ಕಳಿಗೋಸ್ಕರ ಒಂದು ಒಳ್ಳೆ ಉತ್ತಮ ಮಕ್ಕಳನ್ನ ರೂಪಿಸುವಲ್ಲಿ ಇನ್ನೂ ಸಹ ನಿಮ್ಮ ಸಲಹೆ ಸೂಚನೆ ಮಕ್ಕಳಿಗೆ ಇರ್ಲಿ ಸರ್. ಖಂಡಿತ ಗುರು, ಖಂಡಿತ. ನಿಮ್ಮ ಮುಂದಿನ ಜೀವನ ಅಂದ್ರೆ ನಿಮ್ಮ ರಿಟೈರ್ಮೆಂಟ್ ಜೀವನ ಉಜ್ವಲ ಆಗಿರಲಿ. ಆದ್ರೆ ಅದೇ ರೀತಿ ನಿಮಗೆ ಉಜ್ವಲ ಯಶಸ್ಸು ನಿಮ್ಮದಾಗ್ಲಿ. ನನ್ನೊಂದು ಹಾರೈಕೆ ಅಲ್ಲ, ನೀವು ನಮಗೆ ಆಶೀರ್ವಾದ ಮಾಡ್ಬೇಕು ಸರ್. ಅಯ್ಯೋ, ನಮ್ಮ ಆಶೀರ್ವಾದ ಯಾವಾಗಲಿದೆ ಗುರು, ಯಾವಾಗಲಿದೆ. ಓಕೆ, ನಿಮ್ಮಿಂದಾಗಿ ನಾವು BPEd ಕಲ್ತಿದ್ದೇವೆ. ನಿಮ್ಮಿಂದಾಗಿ ಅಮೆಚೂರು ಅಸೋಸಿಯೇಷನ್ ಅಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ತೀರ್ಪುಗಾರರಾಗಿ ಎಕ್ಸಾಮ್ ಬರೀಬೇಕಾದ್ರೂ ನನಗೆ ಕಾರಣೀಕರ್ತರು ನೀವು. ಅಯ್ಯೋ, ಆದ ಕಾರಣ ನನ್ನ ಗುರುಗಳಂತೇಳಿ ನಿಮ್ಮನ್ನು ನಾನು ಯಾವಾಗ್ಲೂ ಸ್ವೀಕಾರ ಮಾಡಿದ್ದೀನಿ. ಅದು ನಂಗೆ ಹೆಮ್ಮೆ. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ಓಕೆ ಸರ್, ಉತ್ತಮವಾದಂತ ಇದು ಕಾರ್ಯಕ್ರಮ. ಅಂದ್ರೆ ತುಂಬಾ ಸಲ ನಾನು ಟ್ರೈ ಮಾಡಿದೆ ಕಾಲ್. ತುಂಬಾ ಕರೆಗಳು ಬರ್ತಾ ಇವೆ. ಅವಕಾಶ ಸಿಕ್ಕಿದ್ದಕ್ಕಾಗಿ ಸುದ್ದಿವಾಹಿನಿಗೆ ನನ್ನದೊಂದು ಧನ್ಯವಾದಗಳು ಸರ್. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು. ಓಕೆ, ಜೈ ಸರ್, ಜೈ. ಧನ್ಯವಾದಗಳು. ಮಾತಾಡೋಣ. ಕರೆಗಳು ನಿರಂತರವಾಗಿ ಬರ್ತಾ ಇದೆ. ನಡುವೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಬೇಕು. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ದಯಾನಂದ ರೈ ಕೋರ್ಮಂಡರವರ ಧರ್ಮಪತ್ನಿ. ನಾವು ಅವರೊಟ್ಟಿಗೆ ಬೆಂಗಳೂರು ತನಕ ಹೋಗಿದ್ದೇವೆ ಫ್ಯಾಮಿಲಿ. ಈಗ ಕೊರೋನಾ ಬಂದ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲ, ಅಲ್ಲಿ ತನಕ ನಮಗೆ 32 ವರ್ಷದಲ್ಲಿ 2 ವರ್ಷ ಫ್ರೀ ಅಂತ ಹೇಳ್ಬೋದು. ಅಷ್ಟರ ತನಕ ಪ್ರತಿದಿನವೂ ಕೋಚಿಂಗ್ಗೆ ಹೋಗೋದು. ಅವರ ಕೋಚಿಂಗಿಗೆ ನಾನು ಅವರನ್ನು ಒಂದು ದಿನವೂ ಲೇಟ್ ಮಾಡಿ ಕಳಿಸಲಿಲ್ಲ. ನನ್ನ ಯಾವುದೇ ಕಷ್ಟ, ಯಾವುದೇ ಕೆಲಸ ಇರಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೇನೆ ಇಷ್ಟರ ತನಕ. ಬೆಳಗ್ಗೆ 5:30ಗೆ ಎದ್ದು, ಅವರ ಯೋಗ ಇಲ್ಲದೆ ಅವರು ಏನೂ ಮಾಡೋದಿಲ್ಲ. ಇಷ್ಟು ಹೊತ್ತಿಗೆ ಹೋಗಬೇಕು ಅಂತ ಅವ್ರು ಮೊದಲು ಹೇಳ್ತಾರೆ. ಅದಕ್ಕೆ ರೆಡಿಯಾಗಿ ನಾನು ಮಾಡಿಕೊಡ್ತಾ ಇದ್ದೇನೆ. ನನ್ನಿಂದಾಗಿ 5 ನಿಮಿಷವೂ ಅವರಿಗೆ ಲೇಟ್ ಆಗಬಾರ್ದು, ನಾನು ಮಾಡಿಕೊಡಲೂ ಇಲ್ಲ. ನಮ್ಮ ಟೈಮ್ ಟೇಬಲ್ ಅಂದರೆ ಟೈಮ್ ಟೇಬಲ್. ಎಷ್ಟು ಟೈಮ್ ಅಂದರೆ ಅವರು ಅಷ್ಟು ಹೊತ್ತಿಗೆ ಹೇಳ್ಬೇಕಂದ್ರೆ ಅಷ್ಟೊತ್ತಿಗೆ ನಾನು ಎದ್ದು ರೆಡಿ ಮಾಡಿ ಕೊಡ್ತಾ ಇದ್ದೇನೆ. ಯಾವುದೇ ನಮಗೆ ಹೊರಡುವಾಗ ಭಿನ್ನಾಭಿಪ್ರಾಯಗಳಿಲ್ಲ. ಅವರು ಎಷ್ಟು ಲೇಟ್ ಬಂದರೂ ಒಮ್ಮೊಮ್ಮೆ ಜಗಳ ಮಾಡ್ತಿದ್ದೆ ಅಷ್ಟೇ ಹೊರತು ತುಂಬ ಲೇಟ್ ಆದರೆ ಇದು. ಇಲ್ಲದಿದ್ದರೆ ಮಕ್ಕಳ ಸಾಧನೆ ಬಗ್ಗೆ, ಅವರು ಮಕ್ಕಳನ್ನು ಕರ್ಕೊಂಡು ಹೋದರೆ ಅವ್ರಿಗೆ ಎಷ್ಟು ಲೇಟ್ ಆದರೂ ಅದಕ್ಕೆ ನಾನು ಮತ್ತು ನನ್ನ ಮಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದೇವೆ. ಮಗಳಲ್ಲಿ
ಮಗಳ ಫ್ಯಾಮಿಲಿಗೆ ಅವರು ಟೈಮ್ ಕೊಟ್ಟದ್ದು ಬಹಳ ಕಡಿಮೆ. ಅಂದರೆ ನಾವು ಹೊರಗಡೆ ಎಂದೂ ಫ್ಯಾಮಿಲಿಯಾಗಿ ಹೊರಗಡೆ ಹೋಗಲೇ ಇಲ್ಲ 32 ವರ್ಷದಲ್ಲಿ. ಅಂಥ ಸಂದರ್ಭ ಬಂದರೆ ನಾನೇ ಹೋಗ್ತಿದ್ದೆ ಹೊರತು ಅವರು ಹೋಗೋದು ಕಡಿಮೆ. ಮಗಳೊಟ್ಟಿಗೆ ನಾನು ಬೆರೀತಿದ್ದೆ. ಅವರು ಮನೆಯಲ್ಲಿದ್ದರೆ ಮಗಳನ್ನು ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ, ಹೊರತು ಮನೆಯಲ್ಲೇನು ಸ್ಟ್ರಿಕ್ಟ್ ಇಲ್ಲ. ಬೇರೆಯವರಿಗಾಗಿ ಭಾಳಷ್ಟು ಶ್ರಮಿಸಿದ್ದಾರೆ. ಇನ್ನು ಅವರಿಗಾಗಿ, ಅವರ ಆರೋಗ್ಯಕ್ಕಾಗಿ ಅವರ ಇದನ್ನು ನೋಡಿಕೊಳ್ಳಿಂದ ನಾವು ಮೊದಲಿಂದಲೂ ಅದನ್ನೇ ಹೇಳ್ತಾ ಇದ್ದೆ. ಇಷ್ಟರ ತನಕ ಮಾಡಿದ್ದೀರಿ, ಮಾಡುವಷ್ಟು ಮಾಡಿದ್ದೀರಿ. ಸಮಾಜ ಸೇವೆ ಆಗಿರ್ಬೋದು, ಮಕ್ಕಳಿಗೆ ಬೇಕಾಗಿರ್ಬೋದು. ಇನ್ನು ಅವರ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನ ಕೊಡಿ. ಅವರು ಅಂದರೆ ಅವರು ಟೈಮ್ ಟೇಬಲಲ್ಲಿ ಎಷ್ಟು ಹೊತ್ತಿಗೆ ಹೋಗಬೇಕಂದ್ರೆ ಅದರಲ್ಲಿ ಊಟ ಮಾಡದೇ ಹೋಗ್ತಾರೆ. ಅಂದರೆ ಹೋಗಲೇಬೇಕಂದ್ರೆ ಹೋಗಲೇಬೇಕು. ಅದು ಬಿಟ್ಟು ಇನ್ನು ನನ್ನ ಮಗಳು ಹೇಳೋದು ಅದನ್ನೇ, ನೀವು ನಿಮಗಾಗಿ ಬದುಕಿ ಅಂತ. ಮಗಳು ಭರತನಾಟ್ಯದಲ್ಲಿ ಸೀನಿಯರ್ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕಲ್ಲಿ, ತಾಲೂಕಲ್ಲಿ ಫಸ್ಟ್ ರ್ಯಾಂಕಲ್ಲಿ ಪಾಸಾಗಿದ್ದಾಳೆ. ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಮಾಡಿದ್ದಾಳೆ. ಇದಕ್ಕೆಲ್ಲ ಕರ್ಕೊಂಡು ಹೋಗುವಾಗ ಕೆಲವು ಅವರ ಸಪೋರ್ಟ್ ಇತ್ತು. ಭರತನಾಟ್ಯದಲ್ಲಿ ಜಾಸ್ತಿಯಾಗಿ ನಾನೇ ಹೋಗ್ತಾ ಇದ್ದೆ. ಅವಳಿಗೆ ತಂದೆಯ ಸಾಧನೆ ಬಗ್ಗೆ ಹೆಮ್ಮೆ ಉಂಟು. ಇನ್ನು ಅವರಿಗಾಗಿ ಬದುಕಬೇಕು, ಅವರು ಎಲ್ಲವನ್ನು ಬಿಟ್ಟು ಹೊರಗಡೆ ಹೋಗೋದು ಬೇಡ, ಮನೆಯಲ್ಲಿ ಸ್ವಲ್ಪ ಆರಾಮದಿಂದ ವಿಶ್ರಾಂತಿಯಿಂದ ಇರಿ ಅಂತೇಳಿ ಅವಳ ಆಸೆ. ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ದಯಾನಂದ ರೈ ಕೋರ್ಮಂಡರ್ ಅವರು ಮೊನ್ನೆ ಮೇ 31ರಂದು ತನ್ನ ವೃತ್ತಿಯಿಂದ ನಿವೃತ್ತಿಯಾದರು. ಬಹುಶಃ ದಯಾನಂದ ರೈ ಕೋರ್ಮಂಡರ್ ಅವರು ಮಂಗಳೂರಿನ ಅಲೋಸಿಯಸ್ಸಿನಲ್ಲಿ ಶಿಕ್ಷಕರಾಗಿ 13 ವರ್ಷಗಳ ಸೇವೆ ಸಲ್ಲಿಸಿ ತನ್ನ ತಾಯ್ನಾಡಿನ ಪ್ರೀತಿಯಿಂದ ಹಳ್ಳಿ ಪ್ರದೇಶಕ್ಕೆ ಬಂದು 24 ವರ್ಷಗಳ ಸೇವೆಯನ್ನು ನವೋದಯ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರು. ಒಬ್ಬ ಶಿಕ್ಷಕನಾಗಿ ಎಲ್ಲ ಸಮಾಜದ ಎಲ್ಲ ಸ್ತರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಸಂಘಟಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರು. ಬಹುಶಃ ಒಬ್ಬ ಶಿಕ್ಷಕ 4 ಗೋಡೆಯ ಮಧ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವುದರ ಜೊತೆ ಇವರು ಊರಿನ ಎಲ್ಲ ಸಂಬಂಧಗಳನ್ನು ಉಳಿಸಿಕೊಂಡು ಎಲ್ಲ ಜನರ ಮತ್ತು ಜನಪ್ರತಿನಿಧಿಗಳ ವಿಶ್ವಾಸವನ್ನು ಗಳಿಸಿಕೊಂಡು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಿಂತಿದ್ದಂತಹ ವ್ಯಕ್ತಿ. ಬಹುಶಃ ತನ್ನ ಅಧಿಕಾರದ ಕಾಲದಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನು ರಾಷ್ಟ್ರಮಟ್ಟಕ್ಕೆ ಸಂಘಟಿಸಿದಂತಹ ಒಬ್ಬ ವ್ಯಕ್ತಿ ತನ್ನ ಆಟೋಟಗಳಲ್ಲಿ ಖೋಖೋ ಇರಬಹುದು, ಕಬಡ್ಡಿ ಇರಬಹುದು, ಇನ್ನಿತರ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೋಗುವಂತಹ ವ್ಯವಸ್ಥೆಯನ್ನು ಮಾಡಿ ತನ್ನ ಸಂಬಳದ ಕೆಲವು ದುಡ್ಡನ್ನು ಈ ವಿದ್ಯಾರ್ಥಿಗಳ ಕೆಲವು ಚಟುವಟಿಕೆಗಳಿಗೆ ಅವರು ವ್ಯಯಿಸಿದಂತಹ ಒಬ್ಬ ವ್ಯಕ್ತಿ. ಬಹುಶಃ ಒಬ್ಬ ಸಮರ್ಥ ಒಬ್ಬ ಶಿಕ್ಷಕನಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಸಮಾಜದ ಎಲ್ಲ ಬಂಧು ಭಗಿನಿಯರ ಜೊತೆ ಪ್ರೀತಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ನಡೆದಕ್ಕಂತಹ ಕ್ರೀಡಾಕೂಟ ಇರಬಹುದು, ಇನ್ನಿತರ ಕಾರ್ಯಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು. ಬಹುಶಃ ತುಳು ನಾಟಕ ರಂಗದಲ್ಲಿ ಅವರು ಅವಿಸ್ಮರಣೀಯವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಆ ತುಳು ರಂಗ ಭೂಮಿಯಲ್ಲಿ ಒಬ್ಬ ಪಾತ್ರಧಾರಿಯಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿ. ಹಾಗೆ ಎಲ್ಲರ ಕಷ್ಟ ಸುಖಗಳಲ್ಲಿ ಸ್ಪಂದಿಸಿಕೊಂಡು ಒಂದು ಮನೆಯಲ್ಲಿ ಬೇರೆ ಕೆಲಸ ಕಾರ್ಯಗಳಲ್ಲಿ ಮದುವೆ ಇರಬಹುದು, ಇನ್ನಿತರ ಸಭೆ ಸಮಾರಂಭಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರತಕ್ಕಂತಹ ವ್ಯಕ್ತಿ. ನಾಡ್ದು 25ನೇ ತಾರೀಕಿಗೆ ಅವರ ಒಂದು ನಿವೃತ್ತಿಯ ಅಂಚಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೊಂದು ನಾಗರಿಕ ಸನ್ಮಾನ ಮಾಡಬೇಕು ಎನ್ನುವಂತಹ ಕೆಲವು ಜನರಿಂದ ನಮಗೆ ಪ್ರತಿಕ್ರಿಯೆಗಳು ಬಂದವು. ಆ ಸಂದರ್ಭದಲ್ಲಿ ನಮಗೆ ಅದನ್ನು ಒಪ್ಪಿಸಿಕೊಂಡು ಹೋಗುವಂತಹ ಕೆಲಸ ಕಾರ್ಯ ಆಗಲಿಲ್ಲ. ನಾಡ್ದು ಜೂನ್ 25ರಂದು ನಮ್ಮ ಇರ್ದೆಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಾಗರಿಕ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಶಾಸಕರ ನೇತೃತ್ವದಲ್ಲಿ ಈ ನಾಗರಿಕ ಸನ್ಮಾನ ಸಭೆ ಸಮಾರಂಭ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರಿನ ಎಲ್ಲ ಅವರ ಅಭಿಮಾನಿ ಬಂಧುಗಳು ಬಂದು ಆ ನಾಗರಿಕ ಸನ್ಮಾನವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಸುದ್ದಿ ಮಾಧ್ಯಮದ ಮೂಲಕ ಈ ಒಂದು ವಿಚಾರವನ್ನು ತಮಗೆ ತಲುಪಿಸ್ತಾ ಇದ್ದೇವೆ. ತಮ್ಮ ಬಳಿ ಆಮಂತ್ರಣವನ್ನು ಕೊಡಲಿಕ್ಕೂ ನಾವು ಸಿದ್ಧರಿದ್ದೇವೆ. ಆಮಂತ್ರಣ ಸಿಗದಿದ್ದಂತಹ ಸಂದರ್ಭದಲ್ಲಿ ಇದೇ ಆಮಂತ್ರಣವೆಂದು ತಿಳಿದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ.
ಮತ್ತೊಮ್ಮೆ ಸ್ವಾಗತ. ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡೆವು, ಇನ್ನಷ್ಟು ಮಾತನಾಡುವಂಥದ್ದಿದೆ. ನಡುವೆ ಅಭಿಮಾನಿಗಳ ಕರೆಗಳು ನಿರಂತರವಾಗಿ ಬರ್ತಾ ಇದೆ. ಸೊ ಮತ್ತೊಮ್ಮೆ ದಯಾನಂದ ರೈ ಸರ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನೇರವಾಗಿ ಇನ್ನಷ್ಟು ಒಂದು ಕರೆಗಳನ್ನ ಸ್ವೀಕರಿಸೋಣ. ಆಲ್ರೆಡಿ ಲೈನ್ ಅಲ್ಲಿ ಇದ್ದಾರೆ. ಅಂದ್ರೆ ಯುವಜನ ಸೇವಾ ಕ್ರೀಡಾಧಿಕಾರಿಯಾಗಿ ಪುತ್ತೂರಿನಲ್ಲಿ ಕಾರ್ಯನಿರ್ವಹಿಸಿದವರು, ದೈಹಿಕ ಶಿಕ್ಷಕರಾಗಿದ್ದುಕೊಂಡು ಕ್ರೀಡಾಕೂಟಗಳಲ್ಲಿ ದಯಾನಂದ ರೈ ಸರ್ ಜೊತೆಗೆ ಅತ್ಯಂತ ಒಡನಾಡಿಯಾಗಿದ್ದವರು. ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ ಮಾಮಚಂದ್ ಸರ್. ಸರ್ ಇವತ್ತು ದಯಾನಂದ ರೈ ಸರ್ ಇದ್ದಾರೆ. ಸರ್ ನಮಸ್ತೆ ದಯಾನ. ನಮಸ್ತೆ. ನಮಸ್ತೆ ಮಾಮಚಂದ್ ರೇ. ನಮಸ್ತೆ ಸರ್. ಮೊದಲಾಗಿ ನಾನು ಸುದ್ದಿ ಸಂಸ್ಥೆಯವರು ನಿವೃತ್ತ ಶಿಕ್ಷಕರಿಗೆ ಕೊಡುವಂತ ದೊಡ್ಡ ಗೌರವಕ್ಕೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ ಸರ್. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನು ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೇನೆ. 1.25 ಗಂಟೆ ನಾನು ಟ್ರೈ ಮಾಡ್ತಾ ಇದ್ದೆ, ಸಿಗ್ತಾ ಇಲ್ಲ. ದೇಶ ವಿದೇಶಗಳಿಂದ ಎಲ್ಲ ದಯಣ್ಣನ ಖಂಡಿತ ತುಂಬಾ ಕರೆಗಳು ಬರ್ತಾ ಇದೆ. ನಾನು ಅದಕ್ಕೆ ನಿಮಗೆ ಸುದ್ದಿಯವರಿಗೆ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ದಯಣ್ಣ. ನಾನು ವಿಶೇಷವಾಗಿ ದಯಣ್ಣನ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಹೇಳಲಿಕ್ಕೆ ನಾನು ಖಂಡಿತ ಹೋಗುದಿಲ್ಲ. ಯಾಕಂದ್ರೆ ಉಮೇಶ್ ಅಣ್ಣ ಈಗಾಗಲೇ ಹೇಳಿದ್ದಾರೆ, ಎಲ್ರೂ ಕೂಡ. ನನ್ನ ಅನುಭವದಲ್ಲಿ ನಾನು 1-2 ಮಾತುಗಳು ಸರ್. ಖಂಡಿತ ಹೇಳಿ ಸರ್. ಇಡೀ ಪುತ್ತೂರು ತಾಲೂಕಿನಲ್ಲಿ ನಾವು ಹಮ್ಮಿಕೊಂಡಂತ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಧಾನಾ ವಿದ್ಯಾಸಂಸ್ಥೆಯಲ್ಲಿ ನಡೆದಂತ ರಾಜ್ಯ ಮಟ್ಟದ ಕರಾಟೆ ಮತ್ತು ರಾಜ್ಯ ಮಟ್ಟದ ಯೋಜನೆ ಮೇಳ. ಖಂಡಿತ. ಮತ್ತು 4 ನನ್ನ ಸೇವಾವಧಿಯಲ್ಲಿ ನಾನೊಂದು ಕ್ರೀಡಾಧಿಕಾರಿ ಇರುವಾಗ ದಸರಾ ಕ್ರೀಡಾಕೂಟಗಳು. ಬಹುಶಃ ಈ ಎಲ್ಲ ಸ್ಪರ್ಧೆಗಳ ಆಯೋಜನೆಯ ಹಿಂದೆ ಬಹಳ ಬಲಿಷ್ಠವಾಗಿ ನಿಂತದ್ದ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ದಯಣ್ಣ. ಈ ಕಾರ್ಯಕ್ರಮದ ಯಶಸ್ಸಿಗೆ ಇವತ್ತು ರಾಜ್ಯದಲ್ಲಿ ಅತ್ಯುತ್ತಮವಾದಂತಹ ಒಂದು ಸಂಘಟನೆ ಮಾಡ್ಲಿಕ್ಕೆ ನಮಗೆ ಸಹಕಾರ ನೀಡಿದವರು ದಯಣ್ಣ. ನಾನು ಅವರನ್ನ ಯಾವತ್ತೂ ಕೂಡ ಮರಿಲಿಕ್ಕೆ ಆಗುದಿಲ್ಲ ಸರ್. ಅವರ ಸಂಘಟನಾ ಶಕ್ತಿ ಅಂತ ಹೇಳಿದ್ರೆ ಅವರ ಜೊತೆಗೆ ನಾವೆಲ್ಲರೂ ಕೂಡ ಸೇರ್ಕೊಂಡು ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಶಸ್ವಿಯಾಗಿದೆ. ಒಂದನೇ ಮಾತು. ತುಂಬಾ ಯಶಸ್ವಿಯಾಗಿ ನಡೆದಿದೆ ಅದು ಪುತ್ತೂರಿನಲ್ಲಿ. ಹೌದು ಸರ್, ಹೌದು. ಹೌದು. ಎರಡನೇದಾಗಿ ನಾವು 2002ರಿಂದ ನೋಡ್ತಾ ಇದ್ದೇವೆ ಸರ್. ಮೊದಲು ಕ್ರೀಡಾಕೂಟ ಅಂತ ಹೇಳಿದ್ರೆ ನಮಗೆ ಆಳ್ವಾಸ್ ಸಂಸ್ಥೆ ಇರ್ಬೋದು, ಅಥವಾ SGM ಉಜಿರೆ ಇರ್ಬೋದು, ಮಿಲಾಗ್ರಿಕ್ಸ್, ನಮ್ಮ ವಿವೇಕಾನಂದ ಸಂಸ್ಥೆಗಳು, ಫಿಲೋಮಿನಾ ಸಂಸ್ಥೆಗಳು, ಹೀಗೆ ಬೆರಳಿಕೆ ಕೆಲವು ಸಂಸ್ಥೆಗಳಲ್ಲಿ ಮಾತ್ರ ನಾವು ಕ್ರೀಡಾಪಟುಗಳನ್ನು ನೋಡ್ತಾ ಇದ್ದೇವೆ. ಆದ್ರೆ ದಯಣ್ಣ ಯಾವಾಗ ಪುತ್ತೂರಿಗೆ ಬಂದಿದ್ದಾರೆ ಮತ್ತೆ ದಿನಗಳಲ್ಲಿ ಎಲ್ಲಾ ಸಂಸ್ಥೆಗಳಲ್ಲಿ, ಎಲ್ಲಾ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ತರಬೇತಿ ಕೊಡ್ಲಿಕ್ಕೆ ಅವರು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ರು. ಅದನ್ನ ದಯಾನಂದ ರೈ ಅವರು ತಾನು ನಮ್ಮನ್ನು ಕೂಡ ಎಲ್ಲಾ ಶಿಕ್ಷಕರನ್ನು ಬೆಳೆಸಿದಂತ ಒಬ್ಬ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ಶಿವರಾಮ್ ಏನೇಕಲ್ರವರು ಪಂದ್ಯಾಟಗಳು, ಅವರು ಮತ್ತು ದಯಾನಂದ ರೈ ನಾನು ಯಾವಾಗ್ಲೂ ಹೇಳಲಿಕ್ಕೆ ಒಂದು ಮನುಷ್ಯನ 2 ಕಣ್ಣುಗಳಿದ್ದಾಗೆ ಇಬ್ರು ಅಂತ ಹೇಳಿ. ನಮ್ಮ ಪುತ್ತೂರಲ್ಲಿ ಇಬ್ರು ಕೂಡ ಬಹಳ ನಮ್ಮ ಕ್ರೀಡಾ ಪ್ರತಿಭೆಗಳನ್ನ ಬೆಳಗಿಸಿದರಲ್ಲಿ ದಯಣ್ಣ ಅದರಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದಾರೆ. ನಾನಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಸರ್ ದಯಣ್ಣ, ನಿಮ್ಮ ಆ ಸರಳ ವ್ಯಕ್ತಿತ್ವ ಉಂಟಲ್ಲ, ಅದು ಎಲ್ಲರನ್ನೂ ಕೂಡ ಗೌರವ ಕೊಡುವಾಗಿ ಮಾಡ್ತೀನಿ. ನಿಮ್ಮ ಸರಳ ವ್ಯಕ್ತಿತ್ವ ಮತ್ತೆ ಅವರು ಒಂದು ದೊಡ್ಡ ಪೀಡಿ ಅಂತ ಹೇಳುವಂತದ್ದು ಅಲ್ಲ. ಯಾವುದೇ ಸಣ್ಣ ಒಂದು ಟ್ರ್ಯಾಕ್ ಮಾರ್ಕಿಂಗ್ ದಯಣ್ಣ ಮಾಡಿಕೊಡ್ಬೇಕು ಅಂದ್ರೆ ಆ ಉರಿ ಬಿಸಿಲು ಮಳೆ ನಮ್ಗೆ ಈಗ ಖಾದರ್ ಅವರು ಹೇಳಿದ್ರು, ಈಗಿನ ಹುಡುಗರು ನಾಚಿಕೆ ಪಡುವಂತ ಇದರಲ್ಲಿ ನಮಗೆ ಬಿಸಿಲು ಬಂದ್ರೆ ಬೇಡ. ಆದ್ರೆ ದಯಾನಂದ ರೈ ಅವರು ಒಂದು ಕೆಲಸಕ್ಕೆ ಇಳಿದ್ರೆ ಮಳೆ ಇರ್ಲಿ ಅದು ಬಿಸಿಲು ಇರ್ಲಿ ಅವರು ಅದು ಮುಗಿಸದೆ ಅವರು ಬರುವಂತವರಲ್ಲ. ಅಷ್ಟು ಪ್ರಾಮಾಣಿಕವಾಗಿ ಅವರ ಆ ಒಂದು ಕೆಲಸದ ಮೇಲೆ ಬದ್ಧತೆ ಇದೆ. ಬಹುಶಃ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಳ್ಳೆಯ ಸ್ಟಾರ್ಟರ್ ಆಗಿ ಎಲ್ಲ ನಮಗೂ ಕೂಡ ಒಂದಿಷ್ಟು ನಮಗೆ ತರಬೇತಿಯನ್ನು ಗೊಳಿಸಿ ಆ ಒಂದು ಕ್ರೀಡೆಯಲ್ಲಿ ಸ್ಫೂರ್ತಿಯನ್ನು ತರಲಿಕ್ಕೆ ಅವರು ನಮ್ಗೆ ನಮ್ಮ ಪುತ್ತೂರಿಗೆ ಕೀರ್ತಿ ತರಲಿಕ್ಕೆ ದಯಾನಂದ ರೈ ಅವರ ಪಾತ್ರ ತುಂಬಾ ಇದೆ. ನೀವು 2 ದಿನ ಮಾತಾಡಿರೋದ್ರು ಅವರ ಸಾಧನೆ ಹೇಳಲಿಕ್ಕೆ ಖಂಡಿತ ಇದೆ. ನಾನು ನಮ್ಮ ಪುತ್ತೂರಿನ ಶಿಕ್ಷಕರ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಮಾತಬಾರ ಮಹಾಲಿಂಗೇಶ್ವರ ದೇವರು ಮತ್ತು ನಾವೆಲ್ಲ ನಂಬತಕ್ಕಂತ ಎಲ್ಲ ದೇವದೇವರುಗಳು ಅವರಿಗೆ ಒಳ್ಳೆಯ ಆರೋಗ್ಯ ಶಕ್ತಿ ಭಗವಂತ ಅವರಿಗೆ ಕರುಣಿಸಲಿ ಅಂತೇಳಿ ಹೇಳ್ತಾ ಅವರ ನಿವೃತ್ತ ಜೀವನ ಶುಭವಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಮಚಂದ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇನ್ನೊಬ್ರು ಇದ್ದಾರೆ, ಕಾಯ್ತಾ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. 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 ನಾನು ಸುಂದರಗೌಡರು, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು. ಸರ್ ನಮಸ್ತೆ ಸರ್. ನಮಸ್ತೆ ದಯಾನಂದ ರೈಗಳೇ. ಮಾತಾಡಿ ಸರ್. ದಯಾನಂದ ರೈ ಸರ್ ಜೊತೆ. ಓಕೆ ದಯಾನಂದ ರೈಗಳೇ, ನೀವು ಸುದ್ದಿ ಮಾಧ್ಯಮ ಸ್ಟುಡಿಯೋಗೆ ಬಂದು ನಿಮ್ಮ ಒಂದು ಸೇವಾವಧಿಯ ಪ್ರಾಮಾಣಿಕ ಸೇವೆಯನ್ನು
ಗೌರವ ರೂಪದಲ್ಲಿ ಹೊರತಂದಕ್ಕೆ ಬಹಳಷ್ಟು ನಾನು ಗೌತಮ್ ಶೆಟ್ಟಿಗೆ ಮತ್ತೆ ಉಮೇಶ್ ಮಿತ್ತಡ್ಕ ಇವರಿಗೆ ಬಹಳಷ್ಟು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನನಗೆ ಬಹಳಷ್ಟು ಬೇಸರ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿ ಸುಮಾರು ಒಂದು 8-9 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ದಯಾನಂದ ರೈಗಳ ಪರಿಚಯ ನನಗೆ ತುಂಬಾ ಒಂದು 25 ವರ್ಷಗಳ ಹಿಂದೆ. ಯಾಕೆ ಅಂತ ಹೇಳಿದ್ರೆ ನಾನು ಸುಳ್ಯದ ಅಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಸೇವೆ ಸಲ್ಲಿಸುವಾಗ ನನ್ಗೆ ಕೂಡ ಒಂದು ಕ್ರೀಡಾ ಆಸಕ್ತಿ, ಕ್ರೀಡಾ ಒಂದು ಪ್ರತಿಭೆಗಳನ್ನು ಹೊರತರುವಲ್ಲಿ ಸ್ವಲ್ಪ ಹೆಚ್ಚು ಆಸಕ್ತಿ ಇದ್ದ ಕಾರಣ ನಾವು ಜೊತೆಯಾಗಿ ಕೆಲವು ಜಿಲ್ಲಾ ಮಟ್ಟದ ಸ್ಪರ್ಧೆಗಳೆಲ್ಲ ಸಿಗ್ತಾ ಇದ್ದೆವು. ತದನಂತರ ನಾನು ಇಲ್ಲಿ ಬಂದ ನಂತರ ಅವರ ಆತ್ಮೀಯತೆ ನನಗೆ ಜಾಸ್ತಿ ಆಯ್ತು. ನನಗೆ ಬಹಳಷ್ಟು ನನ್ನ ಕ್ಷೇತ್ರದಲ್ಲಿ ಇನ್ನೆಷ್ಟೋ ಕ್ರೀಡಾ ಸಾಧನೆಗಳನ್ನು ಮಾಡಬೇಕಾದಂತಹ ಒಬ್ಬ ಅಜಾತ ಶತ್ರು ಅಂತ ಹೇಳ್ಬೋದು, ಕ್ರೀಡಾ ರಂಗದ ಭೀಷ್ಮ ಅಂತ ನಾನು ಅವರನ್ನು ಕರೀತೇನೆ. ಇಂಥ ಒಂದು ಸನ್ನಿವೇಶದಲ್ಲಿ ಈಗ ಕೊನೆಯ 2 ವರ್ಷಗಳ ಕಾಲ ಸಾಕಷ್ಟು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಿತ್ತು. ಅಂತ ಅವಕಾಶಗಳು ಕೈ ತಪ್ಪಿದ್ದು ನನಗೂ ಕೂಡ ಬೇಸರ ಇದೆ, ಅವರಿಗೂ ಕೂಡ ಬೇಸರ ಇದೆ. ಖಂಡಿತ ಸರ್, ಖಂಡಿತ. ಏನೇ ಇರ್ಲಿ, ನಾನು ಅವರ ಡೆಡಿಕೇಶನ್, ಅವರ ಡೆಡಿಕೇಟೆಡ್ ಪರ್ಸನ್ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಬಡ ಕ್ರೀಡಾಪಟುಗಳನ್ನು ಹೊರತಂದು ರಾಷ್ಟ್ರ ಮಟ್ಟಕ್ಕೆ ಅರ್ಪಿಸ್ಲಿಕ್ಕೆ ಬಹಳಷ್ಟು ಆರ್ಥಿಕವಾದಂತ ವ್ಯಯವನ್ನು ಕೂಡ ಮಾಡಿದ್ದಾರೆ. ನಾನು ಕಂಡುಕೊಂಡಿದ್ದೇನೆ. ಬಹಳಷ್ಟು ತ್ಯಾಗ ಮನೋಭಾವದಿಂದ ಬಹಳಷ್ಟು ಕೆಲಸಗಳನ್ನು ಮಾಡಿದಂತ ವ್ಯಕ್ತಿ. ಇವತ್ತು ನಮ್ಮ ಪುತ್ತೂರು ತಾಲೂಕಿನಲ್ಲಿ ಯಾವುದೇ ಒಂದು ದೈಹಿಕ ಶಿಕ್ಷಣ ಚಟುವಟಿಕೆಗಳು ಆಗುದಿದ್ರೆ, ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಬೇಕಿದ್ರೆ, ಬಹುಶಃ ನನಗೆ ದೈಹಿಕ ಶಿಕ್ಷಕರನ್ನು ನಿಯೋಜನೆ ಮಾಡುವಾಗ ಹೈಯೆಸ್ಟ್ ಹೆಸರು ಬಂದದಂದ್ರೆ ದಯಾನಂದ ರೈಗಳದ್ದು. ಎಲ್ಲದರಲ್ಲೂ ಅವ್ರು ಬೇಕು. ಯಾಕೆ ಅವ್ರು ಬೇಕು ಅಂತ ಕೇಳಿದ್ರೆ, ಅವರ ಪ್ರಾಮಾಣಿಕತೆ, ಅವರ ಪಂಕ್ಚುಯಾಲಿಟಿ, ಅವರ ಡೆಡಿಕೇಶನ್, ಇದು ಮತ್ತೆ ಶ್ರದ್ಧೆ. ಅವರು ಬೆಳಿಗ್ಗೆ ನಮ್ಮ ಗ್ರೌಂಡ್ ಅಲ್ಲಿ 9 ಗಂಟೆ 8ವರೆಗೆ ಅಟೆಂಡ್ ಆದ್ರೆ ಅವರು 11 ಗಂಟೆ ಆಗ್ಬೋದು, 10 ಗಂಟೆ ರಾತ್ರಿ ಆಗ್ಬೋದು, ಅದು ಫಿನಿಶ್ ಮಾಡಿ ನನ್ನಲ್ಲಿ ಹೇಳಿ ಸರ್ ನಾನು ಹೋಗ್ತೇನೆ ಅಂತ ಹೇಳುವಂತದ್ದೊಂದು ಪರ್ಸನ್. ಅಂತ ವ್ಯಕ್ತಿಗಳು ಬಹಳ ಅಪರೂಪ, ಇಲ್ಲ ಬಹಳ ಅಪರೂಪ. ಅಂತ ಒಬ್ಬ ಪರ್ಸನ್ ಅನ್ನು ಒಂದು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ನನ್ಗೆ ನಮ್ಮ ಕಚೇರಿಗೆ ಬಹಳಷ್ಟು ಕೀರ್ತಿಯನ್ನು ತಂದವರು. ಯಾಕೆ ಅಂತ ಹೇಳಿದ್ರೆ, ನಾವು ಹಲವಾರು ಬಾರಿ ಚಾಂಪಿಯನ್ಶಿಪ್ ಅನ್ನು, ಸಮಗ್ರ ಚಾಂಪಿಯನ್ಶಿಪ್ ಅನ್ನು ಪಡೆಯುವಾಗ ಪುತ್ತೂರು ತಾಲೂಕಿಗೆ ಬಂತು ಅಂತ ಹೇಳಿದ್ರೆ ಅದರಲ್ಲಿ ದಯಾನಂದ ರೈಗಳ ಕೊಡುಗೆ ತುಂಬಾ ಇತ್ತು. ಬಹಳಷ್ಟು ನಾವು ಮೂಡಬಿದ್ರೆ ಒಂದು ಅಥ್ಲೆಟಿಕ್ಸ್ ಕ್ಲಬ್ ಅವರಿದೆ, ಒಂದು ಆಲ್ವಾಸ್ ಕ್ರಿಕೆಟ್ ಇದು ಕ್ರೀಡಾ ಸಂಸ್ಥೆ, ಅವರು ಬಿಟ್ರೆ ಪುತ್ತೂರು ನಾವು 540 ಕೊಡ್ತಾ ಇದ್ದೇವೆ ಪುತ್ತೂರು ತಾಲೂಕು. ಅದರಲ್ಲಿ ಈ ಮಕ್ಕಳ ಕೊಡುಗೆ, ಇವರ ಕೊಡುಗೆ ಬಹಳಷ್ಟು ಅದ್ಭುತವಾಗಿತ್ತು. ಇದನ್ನೆಲ್ಲ ನಾನೀಗ ಸ್ಮರಿಸ್ಕೊಳ್ತಾ ಇದ್ದೇನೆ. ಆದ್ರೆ ನಾನೀಗ ಆಲೋಚನೆ ಮಾಡೋದು, ಮುಂದೆ ಹೇಗೆ ಅವರ ಆ ಒಂದು ನನ್ನ ಒಟ್ಟಿಗೆ ಇದ್ದಂತ ಒಡನಾಟ, ಆ ಒಂದು ಕಾರ್ಯಚಟುವಟಿಕೆಗಳನ್ನ ಬಹಳಷ್ಟು ಸಾಂಗವಾಗಿ ನೆರವೇರಿಸಿಕೊಂಡು ಹೋಗುವಂತ ಒಂದು ಸಾಮರ್ಥ್ಯ ಇದ್ದಂತ ವ್ಯಕ್ತಿಯನ್ನು ಇವತ್ತು ನಾನು ಕ್ರೀಡಾ ಕ್ಷೇತ್ರದಲ್ಲಿ ಕಳ್ಕೊಳ್ತಿದ್ದೇನೆ ಅಂತ ಹೇಳುವಂತ ದೊಡ್ಡ ಒಂದು ಅವರ ಜಾಗವನ್ನು ನೀವು ಭರ್ತಿ ಮಾಡ್ಬೇಕಾಗ್ತದೆ. ಹೇಗೆ ಭರ್ತಿ ಮಾಡಬಹುದು ಅಂತ ಆಲೋಚಿಸ್ತಾ ಇದ್ದೀರಿ ನೀವು? ಹೌದು, ಬಹಳಷ್ಟು ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಪಂಕ್ಚುಯಾಲಿಟಿ ಇರುವಂತ, ಡೆಡಿಕೇಟೆಡ್ ಆಗಿರುವಂತ ಪರ್ಸನ್ಗಳು ಬಹಳಷ್ಟು ವಿರಳ. ನಾನು ಬಯಸುವುದಿಷ್ಟೇ, ಅಯ್ಯೋ ನಮ್ಮ ದಯಾನಂದ ರೈಗಳಿಗೆ ನಾನು ರಾಜ್ಯ ಪ್ರಶಸ್ತಿ ಅಲ್ಲ ರಾಷ್ಟ್ರ ಪ್ರಶಸ್ತಿ ಬರ್ಬೇಕಿತ್ತು. ಏನೋ ಹೌದೌದು, ರಾಷ್ಟ್ರ ಪ್ರಶಸ್ತಿ ಬರುವಂತಹ ವ್ಯಕ್ತಿತ್ವ ಅವರದ್ದು. ಯಾಕೆ ಅಂತ ಹೇಳಿದ್ರೆ ನನ್ನ ಕ್ರೀಡಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಂಗಗಳಲ್ಲಿ ಒಂದು ಸಮಾಜ ಸೇವೆ ಅಂತ ಹೇಳ್ಬಹುದು. ಯೋಗ ಆಗಿರ್ಬೋದು, ನಾಟಕವಾಗಿರ್ಬೋದು, ಅಥವಾ ಯಕ್ಷಗಾನ ಆಗಿರ್ಬೋದು, ನಮ್ಮ ಅಪ್ರಿಶಿಯೇಟಿಂಗ್ ಇರ್ಬೋದು, ಅದ್ಭುತವಾದಂತ ಅಪ್ರಿಶಿಯೇಟಿಂಗ್ ಅನ್ನು ನಾನು ನೋಡಿದ್ದೇನೆ ಅವರಲ್ಲಿ. ಸ್ಟಾರ್ಟರ್ ಆಗಿ ಅಥವಾ ಒಂದು ನ್ಯಾಯ ತೀರ್ಮಾನಗಳನ್ನು ಕೊಡುವುದರಲ್ಲಿ ಎತ್ತಿದ ಕೈ ಅದನ್ನು ನಾನು ಬಹಳಷ್ಟು ಸ್ಮರಿಸಿಕೊಳ್ತಾ ಇದ್ದೇನೆ. ಇಂತಹ ಒಂದು ಅಪರೂಪದ ದೈಹಿಕ ಶಿಕ್ಷಣ ಶಿಕ್ಷಕ ದಯಾನಂದ ರೈಗಳೇ. ಬಹಳ ಬೇಸರ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ನಿಮ್ಮ ಸ್ನೇಹಿತ, ನಿಮ್ಗೆ ಅಧಿಕಾರಿ ಆಗಿರಬಹುದು, ನಿಮ್ಮನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ನಾನು ನೋಡ್ಕೊಂಡು ಬಂದವ. ನಿಮ್ಮ ಯಾವಾಗ್ಲೂ ನನ್ನೊಟ್ಟಿಗೆ ಬಹಳಷ್ಟು ಗೌರವವನ್ನು ಇಟ್ಕೊಂಡು ಕ್ರೀಡಾ ಕ್ಷೇತ್ರದ ಪ್ರಗತಿಗೆ ನನಗೆ ಸಲಹೆ ಮತ್ತೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದು ನನ್ನ ಒಟ್ಟಿಗೆ ಕೈ ಜೋಡಿಸಿದವರು ನೀವು.
ಇವತ್ತು ವಯೋನಿವೃತ್ತಿಯನ್ನು ಹೊಂದಿದ್ರು ಕೂಡ ನಾನು ನಿಮಗೆ ಕ್ರೀಡಾ ಕ್ಷೇತ್ರಕ್ಕೆ ಯಾವಾಗ್ಲೂ ನಿಮಗೆ ಸ್ವಾಗತ, ನಮ್ಮೊಟ್ಟಿಗೆ ಬರಬೇಕು. ಇನ್ನೂ ಕೂಡ ನಾನು ನಿಮ್ಮ ಮಾತನ್ನು ನೋಡಿದೆ, ನನಗೆ ವಿಶ್ರಾಂತಿ ಬೇಕು ಅಂತ ಹೇಳುವಂತದ್ದು ಇದು ಮಾತು ಆಗಿರ್ಬೋದು, ಆದ್ರೆ ಹೃದಯದಿಂದ ಅಲ್ಲ ಅಂತ ಹೇಳಿದ್ರೆ ನೀವು ಕ್ರೀಡಾ ಕ್ಷೇತ್ರದಲ್ಲಿ ಇರುವವರು, ನಿಮ್ಮ ಉಳಿದ ಅಂತಹ ಅವಧಿಗಳನ್ನು ಕ್ರೀಡಾ ಕ್ಷೇತ್ರದಲ್ಲಿ ಮಕ್ಕಳೊಂದಿಗೆ ಬೆರೆತು ಹೆಚ್ಚು ಏನು ನಮ್ಮ ಕ್ರೀಡಾ ರಂಗಕ್ಕೆ ನಿಮ್ಮ ಸೇವೆಯನ್ನು ಕೊಡಬೇಕಾದಂತ ವ್ಯಕ್ತಿತ್ವ ನಿಮ್ಮಲ್ಲಿದೆ, ನಿಮ್ಮ ಹೃದಯದಲ್ಲಿದೆ ದಯಾನಂದ ಹೆಗಡೆ. ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ಬಲ್ಲೆ, ನಿಮ್ಮ ಬಹಳಷ್ಟು ವಿಷಯ ತಿಳ್ಕೊಂಡಿದ್ದೇನೆ. ನಾನು ಒಂದು ನಿಮಗೆ ಸಲಹೆಯನ್ನು ಕೊಡಬಹುದು, ಇನ್ನೂ ಕೂಡ ನಮ್ಮ ಕ್ರೀಡಾ ರಂಗಕ್ಕೆ ನೀವು ಬರಬೇಕು. ಕ್ರೀಡಾ ಕ್ಲಬ್, ಅಥ್ಲೆಟಿಕ್ಸ್ ಕ್ಲಬ್ ಅಥವಾ ಇನ್ನಿತರ ಕ್ಲಬ್ಗಳ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉಚಿತವಾದಂತಹ ಒಂದು ತರಬೇತಿಯನ್ನು ಕೊಟ್ಕೊಂಡು ಆ ಮಕ್ಕಳನ್ನು ಇನ್ನಷ್ಟು ಬೆಳಗಿಸುವಂತಹ ಮಹತ್ ಕಾರ್ಯ ನಿಮ್ಮಿಂದ ಆಗ್ಬೇಕು ಎಂಬುದಾಗಿ ಹೇಳುತ್ತಾ, ಧನೇಂದ್ರಗಳೇ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಮತ್ತೆ ನಮ್ಮ ಸುದ್ದಿ ಮಾಧ್ಯಮದ ಈ ಒಂದು ಸ್ಟುಡಿಯೋಕ್ಕೆ ನಿಮ್ಮನ್ನು ಕರೆದುಕೊಂಡು ಬಂದು ಬಹಳಷ್ಟು ಅಭಿಮಾನದಿಂದ ಗೌರವದಿಂದ ನಡ್ಕೊಂಡು ಎಲ್ಲ ಒಂದು ನಿಮ್ಮ ಪ್ರಾಮಾಣಿಕ ಸೇವೆಗೆ ಗೌರವವನ್ನು ಕೊಟ್ಟಂತಹ ಸುದ್ದಿ ಮಾಧ್ಯಮ ಬಳಗಕ್ಕೆ ನನ್ನ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಹಲೋ, ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ನಾನು ಕೈಕರ ಶಾಲೆಯ ರಾಮನ್ ರೈ ಅಂತೇಳಿ, ಕೈಕರ ಶಾಲೆ ಹೆಡ್ ಮಾಸ್ಟ್ರು, ಯೋಗ ಶಿಕ್ಷಕರು ತಾವು ಕೂಡ. ಯೋಗ ನಮಸ್ತೆ ರಾಮನ್ ರೈಗಳೇ. ಸರ್, ದಯಾನಂದ ರೈಗಳಿಗೆ ವಿಶೇಷವಾದಂತಹ ಒಂದು ತುಂಬಾ ಜನ ಹೇಳಿದ್ರು. ಸುಮ್ನೆ ಹೇಳುವಂತದ್ದು ಬಹಳ ಇದೆ, ಆದರೆ ದಯಾನಂದ ರೈಗಳದ್ದು ಹೇಳಿದ್ದು ಬಹಳ ಕಡಿಮೆ, ಬಹಳಷ್ಟು ಹೇಳಲಿಕ್ಕಿದೆ. ವಿಶೇಷವಾಗಿ ಸುದ್ದಿ ಬಳಗದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಇಂಥ ಒಂದು ಉತ್ತಮ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಸಮಸ್ತ ತಾಲೂಕಿನ ಶಿಕ್ಷಕರ ಪರವಾಗಿ ಅಭಿನಂದನೆಗಳು. ಯಾಕೆಂದ್ರೆ ಮಿತ್ತಡ್ಕದವರು ನಮ್ಮ ಬಹಳ ಆತ್ಮೀಯರು, ಮತ್ತೆ ಅವರು ಉತ್ತಮ ಕಾರ್ಯಕ್ರಮಕ್ಕೆ ಬಹಳ ಬೆಲೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ಇದು ಎಂತದ್ದು ಶಿಕ್ಷಣಕ್ಕೆ ಏನೋ ಪ್ರಯೋಜನ ಉಂಟಾ, ಏನಾದ್ರೂ ಯೂಸ್ ಆಗ್ತದ, ಪೇಪರ್ ಅಲ್ಲಿ ಕೊಡುವಾಗ್ಲೂ ಅವರೊಂದು ಎಥಿಕ್ಸ್ ನಾನು ನೋಡಿದ್ದೇನೆ ಸುಮಾರು ಸಲ ಅಂತ. ಖಂಡಿತ ಮಿತ್ತಡ್ಕ ಸರ್ ಅವರು ದಯಾನಂದ್ ಸರ್ ಅವರ ಬಗ್ಗೆ ಹೇಳಿ ಸರ್. ದಯಾನಂದ್ ಸರ್ ಈಗ ಅಲ್ಲ, ನಿಮ್ಮ ಬಗ್ಗೆ ಅಷ್ಟೇ ನಮ್ಮ ಸುದ್ದಿಯ ಮೇಲೆ ಇಟ್ಟುಕೊಂಡಿರುವಂತಹ ಅಭಿಮಾನಕ್ಕೆ ನಾವು ರೆಡಿಯಾಗಿದ್ದೇವೆ. ಖಂಡಿತ ಸರ್, ಖಂಡಿತ. ದಯಾನಂದ ರೈಗಳ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ಆಜಾನುಬಾಹು ಮತ್ತು ಅಜಾತ ಶತ್ರು. ಅವರು ಕ್ರೀಡೆಯಲ್ಲಿ ಭೀಷ್ಮ ಅಂತ ಹೇಳ್ಬೋದು. ಅವರ ಬಗ್ಗೆ ನಾನು ದೈಹಿಕ ಶಿಕ್ಷಣಕನಲ್ಲ, ಆದ್ರೆ ಅವರ ಬಗ್ಗೆ ಕೇಳಿದ್ದೇನೆ, ನೋಡಿದ್ದೇನೆ. ವಿಶೇಷವಾಗಿ ಅವರದ್ದು ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ, ಎಲ್ಲ ಉಳಿದ ಶಿಕ್ಷಕರು, PT ಮಾಸ್ಟರ್ನವರು ಎಲ್ಲರೂ ಕೂಡ ದಯಾನ್ನೇ ಉಳ್ಳೇರ ಅಂತ ಒಂದು ಕೇಳುದು ನಾನು ನೋಡಿದ್ದೇನೆ ಗ್ರೌಂಡ್ ಅಲ್ಲಿ. ದಯಾನ್ ಉಳ್ಳೇರ ಅವರು ಆಟೋಮೆಟಿಕ್ ಆಗಿ ಎಲ್ಲಾ ಶಿಕ್ಷಕರು ಕೂಡ ದಯಾನ್ನ ಇದ್ದಾರೆ ಅಂತ ಹೇಳಿ ಅಲ್ಲಿ ಒಂದು ರೀತಿಯ ಸೈಲೆನ್ಸ್ ಅನ್ನು ಅವರು ಮೇಂಟೈನ್ ಮಾಡ್ತಾರೆ. ಯಾಕೆ ಗೊತ್ತಿಲ್ಲ, ಅವರು ದಯಾನ್ನ ಯಾರಿಗೂ ಕೂಡ ಬೈಯುವುದು ಅಥವಾ ಜೋರು ಮಾಡಿದ್ದು ನಾನು ನೋಡ್ಲಿಲ್ಲ. ಆದ್ರೆ ಅವರ ಬಗ್ಗೆ ಬಹುಶಃ ಆ ಒಂದು ಗೌರವ ಅಂತ ನಾನು, ಅವರ ವ್ಯಕ್ತಿತ್ವವೇ ಶಿಸ್ತು. ಅವರು ಹೇಳ್ಬೇಕು ಅಂತಿಲ್ಲ, ಮಾತನಾಡ್ಬೇಕು ಅಂತಿಲ್ಲ, ಅವರ ವ್ಯಕ್ತಿತ್ವವೇ ಒಂದು ಶಿಸ್ತು. ಹಾಗಾಗಿ ಆ ರೀತಿಯಾಗಿ ಅದು ಆಗ್ತಾ ಇರೋದು ಸರ್. ಹೌದು, ದಯಾನ್ ಅವರ ನಿಜವಾದ್ರು ನಮಗೆಲ್ಲ ಮಾರ್ಗದರ್ಶಕರು. ಮತ್ತೆ ವಿಶೇಷವಾಗಿ ಅವರ ಕೈಯಿಂದ ತುಂಬಾ ಖರ್ಚು ಕೂಡ ವೈಯಕ್ತಿಕವಾಗಿ ಹಾಕಿ ಎಷ್ಟೋ ಜನರನ್ನು ಕ್ರೀಡೆಯಲ್ಲಿ ಬಹಳಷ್ಟು ಏನು ಮನೆಯಲ್ಲಿ ವ್ಯವಸ್ಥೆಗಳು ಇಲ್ಲದಿದ್ರು ಕೂಡ ಅವರ ಫೀಸ್ ಕಟ್ಟೋದು, ಅವರಿಗೆ ಯೂನಿಫಾರ್ಮ್ ಡ್ರೆಸ್ ಹಾಕಿ ತೆಗೆದುಕೊಡುವುದು, ಅವರನ್ನು ಕರ್ಕೊಂಡು ಹೋಗುವಂಥದ್ದು ಬಹಳಷ್ಟು ಮಾಡಿದ್ದಾರೆ ಅಂತೇಳಿ ಅವರ ಶಿಷ್ಯರಲ್ಲಿ ಒಬ್ಬರಾದಂತ ಸುಧಾಕರ್ PT, ನವೀನ್ ರೈಗಳು ಎಲ್ಲ ಹೇಳ್ತಿದ್ರು. ಮತ್ತೆ ನಾನು ಕೂಡ ಕೇಳಿದ್ದೇನೆ ಕೆಲವರು. ಅಂತ ಒಬ್ಬ ಆದರ್ಶ ವ್ಯಕ್ತಿ, ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಪ್ರಾತಸ್ಮರಣೀಯರು. ಸರ್, ತಾವು ಬಹಳಷ್ಟು ವರ್ಷಗಳ ಕಾಲ ಆರೋಗ್ಯದಲ್ಲಿರಿ, ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇರಿ. ನಿಮ್ಮ ಈ ಕ್ರೀಡಾ ಚಟುವಟಿಕೆಗಳು ನಮಗೀಗ ಹೇಳ್ತೇವೆ ನಾವು 60 ವರ್ಷ ಆದ ಮೇಲೆ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಹುದ್ದೆ ಸಿಗ್ತದೆ. പക്ഷെ ನಿಮಗೆ ಕೂಡ ಕ್ರೀಡೆಯಲ್ಲಿ ಒಂದು ದೊಡ್ಡ ಹುದ್ದೆ ಸಿಗ್ಲಿ, ಮತ್ತಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ದೇವರ ಆರೋಗ್ಯ ಕೊಡ್ಲಿ ಅಂತೇಳಿ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಸುದ್ದಿಗೆ ಧನ್ಯವಾದಗಳು. ಧನ್ಯವಾದಗಳು ರಾಮನ್ ರೈಗಳೇ, ಧನ್ಯವಾದಗಳು. ಓಕೆ. ಕಾಲರ್ ಇದ್ದಾರೆ. ಓಕೆ, ಹಲೋ. ಹಲೋ ಮೇಡಮ್. ಹಲೋ, ನಮಸ್ತೆ ಸರ್. ನಮಸ್ತೆ.
ನಮಸ್ತೆ, ಗೌತಮ್ ಶೆಟ್ರು ಮತ್ತೆ ಉಮೇಶ್ ಅಲ್ಲ? ಹೌದೌದು, ಶ್ರೀನಿವಾಸ್ ಸರ್. ನಮಸ್ತೆ, ಇದು ಶ್ರೀನಿವಾಸ್ ಮಾತಾಡೋದು. ಗೊತ್ತಾಯ್ತು ಸರ್, ಗೊತ್ತಾಯ್ತು. ನಮ್ಮ ದಯಾನಂದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾನು ತುಂಬಾ ಜನ ಮಾತಾಡಿದ್ದಾರೆ ಈಗಾಗಲೇ ಒಳ್ಳೆ ರೀತಿ. ನಾನು ಒಂದು ಹೇಳ್ತೇನೆ, ಅವರು ಮುಖ್ಯವಾಗಿ ಬಹುಮುಖ ಪ್ರತಿಭೆ, ಹೌದಲ್ವಾ? ಖಂಡಿತ ಸರ್. ಹೌದು. ಮತ್ತೆ ಒಂದು ನನ್ನ ಅನಿಸಿಕೆ ಯಾಕಂದ್ರೆ, ಯಾವ ವ್ಯಕ್ತಿ ನೀರಿನಲ್ಲಿ ಸ್ನಾನ ಮಾಡ್ತಾನೋ ಅವನು ಬಟ್ಟೆ ಬದಲಾಯಿಸ್ತಾನೆ. ಆದ್ರೆ ದಯಾನಂದರು ಬೆವರಿನಲ್ಲಿ ಸ್ನಾನ ಮಾಡಿದ್ರು, ಅದರಿಂದ ಇವತ್ತು ಇತಿಹಾಸ ನಿರ್ಮಾಣವಾಗಿದೆ. ಖಂಡಿತ ಖಂಡಿತ. ಆ ಗ್ರೌಂಡಿನಲ್ಲಿ ಬೆವರನ್ನು ಸುರಿಸಿದ್ದಾರೆ. ಆ ಬೆವರಿನ ಹನಿಯೇ ಇವತ್ತು ಹಲವಾರು ಕ್ರೀಡಾಪಟುಗಳು ರಾಷ್ಟ್ರಮಟ್ಟ ಹೋಗ್ಲಿಕ್ಕೆ ಸಾಧ್ಯತೆ ಆಯ್ತು. ಹಾಗೆ ಅವರ ಬಗ್ಗೆ ಅವರು ನಿಗರ್ವಿ, ಸಹೃದಯಿ, ಜನಾನುರಾಗಿ, ಅಜಾತ ಶತ್ರು, ಪರೋಪಕಾರಿ, ತನ್ನ ಸ್ವಂತ ಹಣದಿಂದ ಕ್ರೀಡಾಪಟುಗಳಿಗೆ ಮೂಲಭೂತ ವಸ್ತುವನ್ನು ನೀಡಿದವರು. ದಯಾನಂದರಿಗೆ ದಯಾನಂದರೇ ಸಾಟಿ. ವಿದ್ಯಾರ್ಥಿ ಜೀವನದಲ್ಲೇ ಉತ್ತಮ ಕ್ರೀಡಾಪಟು ಆಗಿದ್ದವರು, ಬಿಪೆಡ್ ನಲ್ಲಿ ರ್ಯಾಂಕ್ ಪಡೆದವರು. ಇವರ ನಿವೃತ್ತಿ ಜೀವನ ಸುಖಕರವಾಗಿ ಹಾರೈಸ್ತಾ ಇದ್ದಾನೆ. ಇವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಸಿಗಬೇಕೆಂಬುದಾಗಿ ನನ್ನ ಹಾರೈಕೆ. ಖಂಡಿತ. ಮತ್ತೆ ಒಂದು ಕವನ ಇವರ ಬಗ್ಗೆ ನಾನು ಸಣ್ಣದ ಒಂದು 4 ಲೈನ್ ಹೇಳಿ ನಾನು ಮುಗಿಸ್ತೇನೆ. ಖಂಡಿತ ಸರ್. ಹಗಲಿರುಳು ವಿದ್ಯಾರ್ಥಿಗಳ ಪ್ರಗತಿಗೆ ಕಾಯಕ ಮಾಡಲು ಸೈ. ಹಗಲಿರಲು ವಿದ್ಯಾರ್ಥಿಗಳ ಪ್ರಗತಿಗೆ ಕಾಯಕ ಮಾಡಲು ಸೈ. ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕ್ರೀಡಾಪಟುಗಳನ್ನು ಏರಿಸಿದ ಕೈ. ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕ್ರೀಡಾಪಟುಗಳನ್ನು ಏರಿಸಿದ ಕೈ. ನನ್ನ ಸ್ನೇಹಿತ ದಯಾನಂದ ರೈ, ನನ್ನ ಸ್ನೇಹಿತ ದಯಾನಂದ ರೈ. ಅವಕಾಶ ಕಲ್ಪಿಸಿದ ಸುದ್ದಿ ವಾಹಿನಿಗೆ ಜೈ. ದಯಾನಂದರೇ, ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಗೊತ್ತಿದೆ, ತುಂಬಾ ಜನ ಕಾಲಲ್ಲಿ ಇದ್ದಾರೆ, ಬೇಗ ಮುಗಿಸಿದ್ದೇನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮತ್ತೊಬ್ಬರಿದ್ದಾರೆ, ಮಾತಾಡಿಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್. ನಾನು ಪ್ರಮೋದ್ ಕುಮಾರ್ ಶೆಟ್ಟಿ ಅಂತ ಹೇಳಿ, ವೇಟ್ ಲಿಫ್ಟಿಂಗ್ ಕೋಚ್, ಮೂಡಬಿದ್ರೆಯಿಂದ ಮಾತಾಡ್ತಾ ಇರೋದು. ಪ್ರಮೋದ್ ರೇ, ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ದಯಾನಂದ್ ಸರ್ ಇದ್ದಾರೆ, ಮಾತಾಡಿ ಸರ್ ಅವ್ರ ಜೊತೆ. ಸರ್, ದಯಾನಂದ ಸರ್ ಬಗ್ಗೆ ನಾನು ಇಷ್ಟೊಂದು ತಿಳಿದುಕೊಂಡಿರ್ಲಿಲ್ಲ. ನಾನೊಂದು ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ಫಲಾಗಿದವರು ಅನ್ಕೊಂಡಿದ್ದೆ. ನೋಡುವಾಗ ಇವರು ಸಕಲ ಕಲಾ ವಲ್ಲಭ. ಬಹಳಷ್ಟು ಕ್ಷೇತ್ರದಲ್ಲಿ ಇವರು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಇವರ ಬಗ್ಗೆ ಹೇಳುದಾದ್ರೆ, ಇಷ್ಟೆಲ್ಲ ಮಾಹಿತಿಯನ್ನ ತಿಳಿದುಕೊಂಡಾಗ ಇವರ ಬಗ್ಗೆ ಒಂದು PhD ಮಾಡಬಹುದು, ಡಾಕ್ಟರೇಟೇ ಮಾಡಬಹುದು ಇವರ ಬಗ್ಗೆ. ಖಂಡಿತ ಅವಕಾಶ ಇದೆ, ತುಂಬಾ ಅವಕಾಶ ಇದೆ ಅದರಲ್ಲಿ ಮಾಡುವುದು. ಹೌದೌದು ಹೌದು. ಇದರ ಜೊತೆಗೆ ಈಗ ಇವರೊಂದು ನಿವೃತ್ತಿ ಈಗ ಸಹಜ, ಆದ್ರೆ ನಿವೃತ್ತಿ ಹೊಂದ್ತಾ ಇರುವುದು ನಮ್ಮ ಶಿಕ್ಷಣ ಇಲಾಖೆಗೆ, ಅದರಲ್ಲೂ ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಬಹಳಷ್ಟು ದೊಡ್ಡದೊಂದು ಹೊಡೆತ ಅಂತ ಭಾವಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವರಿಂದ ಕಲಿಯುವಂತದ್ದು ನಮ್ಮ ಯುವ ಕ್ರೀಡಾಪಟುಗಳು ಹಾಗೂ ಯುವ ದೈಹಿಕ ಶಿಕ್ಷಕರು, ವಿಶೇಷವಾಗಿ ಇವರದೇ ಕ್ಷೇತ್ರದಲ್ಲಿರುವಂತಹ ದೈಹಿಕ ಶಿಕ್ಷಕರು ಇವರಿಂದ ಕಲಿಯುವಂತದ್ದು ಬಹಳಷ್ಟು ಇದೆ. ಇವರ ನಯ ವಿನಯ, ಇವರ ಒಂದು ಟೈಮ್ ಸೆನ್ಸ್. ಇವರು ಆಲ್ವರ್ಸಲ್ಲಿ ಯಾವುದೇ ಒಂದು ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಆದಾಗ ಅಲ್ಲಿ ದಯಾನಂದರಯವರ ಉಪಸ್ಥಿತಿ ಇರಲೇಬೇಕು. ಇವರೊಬ್ಬ ನಂಬಿಕಸ್ಥ ಕ್ರೀಡಾಧಿಕಾರಿ ಇವರು. ಅಂದ್ರೆ ಟೈಮ್ ಟು ಟೈಮ್ ಅವರು ಹೇಳಿದಾಗ, ಅವರ ಮಾತಲ್ಲಿ ನಾನು ಹಾಗೆ ಕೇಳಿದೆ, ಅದು ನಮ್ಗೆ ಗೊತ್ತು. ಇವರನ್ನ ಅಲ್ಲಿಯ ಟೆಕ್ನಿಕಲ್ ಅಫಿಷಿಯಲ್ ಇವರನ್ನ ಮೊದಲನೇ ಸಾಲಿನಲ್ಲಿ ನಿಲ್ಲಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವರ ಒಂದು ಪ್ರಾಮಾಣಿಕತೆ, ಪಂಕ್ಚುಯಾಲಿಟಿ, ಟೈಮ್ ಸೆನ್ಸ್ ಎಲ್ಲ ಬಹಳಷ್ಟು ಗುಣಗಳು ಇವರಲ್ಲಿದೆ. ಇದು ಯುವ ದೈಹಿಕ ಶಿಕ್ಷಕರಿಗೆ ಇವರೊಂದು ಆಟ, ಇವರು ಬಹಳಷ್ಟು ಕಲಿಲಿಕ್ಕೆ ಇವರಿಂದಿದೆ. ಹಾಗಾಗಿ ಇವರನ್ನ ವಿಶೇಷವಾಗಿ ಇವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಂಡು, ಸುದ್ದಿ ಸಂಸ್ಥೆಯನ್ನು ಕೂಡ ನೀವು ಅವರ ಒಂದು ಪ್ರತಿಭೆಯನ್ನ ನೀವು ಹೊರ ತಂದಿದ್ದೀರಿ. ನಿಮಗೂ ಕೂಡ ವಿಶೇಷವಾಗಿ ಅಭಿನಂದಿಸ್ತೇನೆ, ಸುದ್ದಿ ಸಂಸ್ಥೆಯನ್ನು ಕೂಡ. ಥ್ಯಾಂಕ್ ಯು ಪ್ರಮೋದ್ ಸರ್. ಥ್ಯಾಂಕ್ ಯು. ನಿಮ್ಮ ನಿವೃತ್ತಿ ಜೀವನ ಯಶಸ್ವಿಯಾಗ್ಲಿ, ದೇವರು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಮೋದ್ ಸರ್. ಧನ್ಯವಾದಗಳು ಸರ್ ಕರೆಗಾಗಿ. ಮುಂದಿನ ಕಾಲರ್. ಹಲೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್. ಇದು ನವೋದಯ ಹೈಸ್ಕೂಲ್. ಮುಖ್ಯ ಗುರುಗಳು. ಹೌದು ಹೌದು. ನಮಸ್ತೆ ಉಮೇಶ್ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮ್ಮನ್ನು ಯಾವಾಗ್ಲೂ ಪ್ರೋತ್ಸಾಹಿಸುವವರು ನೀವು. ಖಂಡಿತ ಖಂಡಿತ. ದಯಾನಂದ್ ಸರ್ ಇದ್ದಾರೆ ನೇರ ಪ್ರಸಾರದಲ್ಲಿ. ಏನು ಇವತ್ತು ಅವರು ನಿವೃತ್ತಿಯಾಗಿದ್ದಾರೆ, ನಿಮ್ಮ ಶಾಲೆಯಲ್ಲಿ ಇದ್ದುಕೊಂಡು ನಿವೃತ್ತಿಯಾಗಿದ್ದಾರೆ. ನಿಮ್ಮ ಮುಖ್ಯ ಗುರುಗಳ ಅವಧಿಯ ಈ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಸರ್ ನಮಸ್ತೆ. ದಯಾನಂದ್ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದಾರೆ ಮೇಡಮ್. ಹಾಗೆ ಮಾತಾಡುವಂತ ಅನ್ನಿಸ್ತು. ಬಹಳ ಚಂದ ಬರ್ತಾ ಉಂಟು ಲೈವ್ ಪ್ರೋಗ್ರಾಮ್. ತುಂಬಾ ಸಂತೋಷವಾಯ್ತು. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಮೇಡಮ್. ಹಾಗೆ ನಮ್ಮ ಆಂಕರ್ ಉಮೇಶ್ ಸರ್ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಹಾಗೆ
ದಯಾನಂದ್ ಸರ್ ಅವರು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆಲ್ಲ ಕೋಚಿಂಗ್ ಕೊಟ್ಟು ಮಕ್ಕಳನ್ನು ಒಂದು ಉನ್ನತ ಹಂತಕ್ಕೆ ಕರ್ಕೊಂಡು ಹೋದಂತ ಸರ್. ಹಾಗೆ ನಮ್ಮ ನಾನೀಗ HM ಆದ ಮೇಲೆ ನನಗೆಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದವರು ಸರ್. ಹಾಗೆ ಒಳ್ಳೆ ರಾಜ್ಯ ಪ್ರಶಸ್ತಿ ವಿಜೇತರು. ಹಾಗೆ ನಮ್ಮ ಶಾಲೆಯಲ್ಲಿ ಟೂರ್ ಎಲ್ಲ ಆಗುವಂತ ಸಂದರ್ಭದಲ್ಲಿ ಅವರೇ ಲೀಡರ್ಶಿಪ್ ತಕೊಂಡು ಮಕ್ಕಳನ್ನೆಲ್ಲ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಒಳ್ಳೆ ರೀತಿಯ ಒಂದು ಟೂರ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ರು. ಹಾಗೆ ಶಾಲೆಗೆ ನೀರಿನ ಸಮಸ್ಯೆ ಬಂದಾಗ ನೀರಿನ ಸಮಸ್ಯೆ ಅನ್ನು ಬಗೆಹರಿಸಿದವರು. ಹಾಗೆ ರಾಷ್ಟ್ರ ಪ್ರಶಸ್ತಿ ಬರ್ಬೇಕಿತ್ತು ಅವರಿಗೆ. ರಾಷ್ಟ್ರ ಪ್ರಶಸ್ತಿ ಬಾರದಿದ್ರು ಕೂಡ ನಮ್ಮ ಮಕ್ಕಳೇ ನಮಗೆ ಪ್ರಶಸ್ತಿ ಅಂತ ಹೇಳ್ತಾರೆ ಅವರು. ಆ ರೀತಿಯಲ್ಲಿ ಮಕ್ಕಳನ್ನೆಲ್ಲ ಅವರು ಒಂದು ಒಳ್ಳೆಯ ಹಂತಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನನಗೆ ತುಂಬಾ ಹೆಲ್ಪ್ ಮಾಡಿದವರು. ಏನಿದ್ರು ನಾನಿದ್ದೇನೆ ಟೀಚರ್, ನೀವೇನು ಹೆದರ್ಬೇಡಿ ಅಂತ ಒಂದು ರೀತಿ ಭರವಸೆ ಕೊಡುವಂತ ಸರ್ ಅವರು. ಅಂದ್ರೆ ಶಾಲೆಯಲ್ಲಿ ಬರುವ ಟ್ರಬಲ್ ಶೂಟರ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸಿದವರು. ಹೌದು ಹೌದು ಖಂಡಿತ. ಹಾಗೆ ಈ ಸಲ ನಮ್ಮದೊಂದು ರಿಸಲ್ಟ್ ಅಂದ್ರೆ 1975 ಬಂದಿತ್ತು 100%. ಹಾಗೆ ಈ ಸಲ ನಮಗೆ 100% ರಿಸಲ್ಟ್ ಬಂದದ್ದು ಕೂಡ ಅವರಿಗೊಂದು ಉಡುಗೊರೆ ಅಂತ ಹೇಳ್ತಾ ಇದ್ದೇವೆ ನಾವು. ಅವರ ನಿವೃತ್ತಿಯ ಸಂದರ್ಭದಲ್ಲಿ ಹೌದು ಹೌದು ಹೌದು. ದೈಹಿಕ ಶಿಕ್ಷಣ ಪರಿವೀಕ್ಷಕರು ಸುಂದರಗೌಡ್ ಸರ್ ಒಮ್ಮೆ ಭೇಟಿಯನ್ನು ಕೊಟ್ಟಿದ್ದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳಿದ್ರು, ಇವರು ಸರ್ ನಿವೃತ್ತಿ ಆಗ್ತಾ ಇದ್ದಾರೆ, ನೀವು ಅವ್ರಿಗೊಂದು ದೊಡ್ಡ ಉಡುಗೊರೆ ಕೊಡ್ಬೇಕು, ಅದೇನಂದ್ರೆ 100% ರಿಸಲ್ಟ್ ತಂದು ಕೊಡ್ಬೇಕು ಅಂತ. ಆ ಮಾತು ಸತ್ಯವಾಯ್ತು ಸರ್. ಈಡೇರಿಸಿಕೊಟ್ಟಿದ್ದಾರೆ ಮಕ್ಕಳು. ಈಡೇರಿಸಿಕೊಟ್ಟಿದ್ದಾರೆ. ಉಡುಗೊರೆ ಅದೇ ಉಡುಗೊರೆ ಅದು ದೊಡ್ಡದು. ಹಾಗೆ ಕಲಿಕಾ ಕ್ಷೇತ್ರಕ್ಕೂ ಕೂಡ ಅವರು ನಮಗೆ ಸಪೋರ್ಟ್, ಎಲ್ಲ ರೀತಿಯಲ್ಲೂ ಅವರು ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ಅವರ ಮಿಸ್ಸೆಸ್ ಹೇಳಿದ್ರು, ಅವರ ಮಾತುಗಳನ್ನು ಕೇಳಿದೆ. ಒಳ್ಳೆ ರೀತಿಯಲ್ಲಿ ಅವರು ಕೂಡ ಸರಿಗೆ ಸಪೋರ್ಟ್ ಮಾಡಿದ್ದಾರೆ, ನಗ್ನಗ್ತಾ ಇರ್ತಾರೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರ ಮಗಳು ಮಿಸ್ಸೆಸ್ ಪೂಜಾರೈ ತುಂಬಾ ಸಪೋರ್ಟಿವ್ ಆಗಿ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ರು. ಹಾಗೆ ಸರ್ ಇನ್ನು ಮುಂದೆಯೂ ಕೂಡ ನಮ್ಮ ಶಾಲೆಗೆ ನಿಮ್ಮ ಹೆಲ್ಪ್ ಬೇಕು ನಮಗೆ. ಹಾಗೆ ಅವರು ಕಲ್ತ ಶಾಲೆ, ಅದು ನಾನು ಕಲ್ತ ಶಾಲೆ, ಉಮೇಶ್ ಸರ್ ಊರಿನವರು ಎಲ್ಲರೂ ನಾವು ಒಟ್ಟು ಸೇರಿ ನಮ್ಮ ಶಾಲೆಯನ್ನೊಂದು ಅಭಿವೃದ್ಧಿಯ ಪಥಕ್ಕೆ ಕೊಂಡೊಯ್ಯಬೇಕು ಅಂತ ನನ್ನ ಒಂದು ಆಸೆ. ಹಾಗೆ ಎಲ್ಲ ನಮ್ಮ ಸೀನಿಯರ್ ಟೀಚರ್ಸ್ ಇದ್ದಾರೆ, ಸಂಜೀವರಯ್ಯವರು ಎಲ್ಲ ನಮ್ಮ ಸೀನಿಯರ್ ಅಂದ್ರೆ ಅವರ ಗುರುಗಳವರು. ಅವರು ಹೇಳಿದ್ರಾಗ್ಲೇ ಅವರೊಂದು ಮಾರ್ಗದರ್ಶನದಲ್ಲಿ ನಾನು ಈ ಹಂತಕ್ಕೆ ಬಂದೆ ಅಂತ. ಹಾಗೆ ಎಲ್ಲ ನಮ್ಮ ಸೀನಿಯರ್ ಟೀಚರ್ಸ್ ಅವರೊಂದು ಒಳ್ಳೆಯ ಏಬಲ್ಸ್ ಟೀಚರ್ಸ್ ಅಲ್ಲಿ ಇದ್ದದ್ದು. ನಾವೆಲ್ಲ ಅವರ ಗೈಡೆನ್ಸ್ ಅಲ್ಲಿ ಈ ಹಂತಕ್ಕೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯ ಶಿಕ್ಷಕರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಸರ್, ನಿಮ್ಮ ಸುದ್ದಿ ವಾಹಿನಿಗೂ ಹಾಗೆ ಸರ್ ನಿಮ್ಮ ನಿವೃತ್ತಿ ಜೀವನ ಇನ್ನೂ ಸುಖಮಯವಾಗಿರ್ಲಿ, ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಿಮ್ಮನ್ನು ಸದಾ ಹರಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮಗೆ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಕೆಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮುಂದಿನ ಕಾಲರ್ ಜೊತೆ ಮಾತಾಡಿಕೊಳ್ಳೋಣ. ಹಲೋ ಹಲೋ, ನಮಸ್ತೆ. ಗೌತಮ್ ಶೆಟ್ರೆ ನಮಸ್ಕಾರ. ನಮಸ್ತೆ ಸರ್. ಶಶಿಕುಮಾರ್ ಬಾಲ್. ನಮಸ್ಕಾರ. ನಮಸ್ಕಾರ. ದಯಾನಂದ್ ಸರ್ ಅವರಿಗೆ ನಾಗರಿಕ ಸನ್ಮಾನ ಎನ್ನುವ ಕಾರ್ಯಕ್ರಮವನ್ನು ಕೂಡ ಇದೆ 24ನೇ ತಾರೀಕು ಬೆಟ್ಟಂಬಡಿಯಲ್ಲಿ ಇಟ್ಕೊಂಡಿದ್ದಾರೆ. ಆ ಒಂದು ನೇತೃತ್ವವನ್ನು ವಹಿಸಿಕೊಂಡವರು ಶಶಿಕುಮಾರ್ ರೈ ಬಾಲ್ಯೂಟ್ ಅವರು. ಆ ಸನ್ಮಾನ ಸಮಿತಿ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಪೂರ್ವ ಸಿದ್ಧತೆಯಲ್ಲಿದ್ದಾರೆ. ಇವತ್ತು ಅದರ ಆಮಂತ್ರಣ ಪತ್ರ ಬಿಡುಗಡೆಯೂ ಕೂಡ ಆಗಿದೆ. ಸರ್ ನಮಸ್ತೆ, ಮಾತಾಡಿ ಸರ್. ದಯಾನಂದ್ ಸರ್ ನಮಸ್ತೆ. ನಮಸ್ತೆ ಉಮೇಶ್ ಗೌಡ್ರೆ, ನೀವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಖಂಡಿತ. ಸೀದಾ ಪುತ್ತೂರಿಗೆ ಹೋಗಿ ಒಬ್ಬ ಯೋಗ್ಯ ವ್ಯಕ್ತಿಯನ್ನ ನಿಮ್ಮ ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡು ನಿಮ್ಮ ಸುದ್ದಿ ಸಂಸ್ಥೆಯ ಗೌರವವನ್ನು ಹೆಚ್ಚಿಸುವಂತಹ ವ್ಯವಸ್ಥೆಯನ್ನ ಮಾಡಿದ್ದೀರಿ. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಬಹುಶಃ ಒಬ್ಬ ಸಮರ್ಥ ನಾಯಕನನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನೇರ ಸಂವಾದದಲ್ಲಿ ಇಟ್ಟುಕೊಂಡಿದ್ದೀರಿ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ದಯಾನಂದ್ರ ಹೇಗಲ್ಲ, ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಳಿ ಶಶಿಕುಮಾರ್ ಅವರೇ. ನಿಮ್ಮ ಬಗ್ಗೆ ದೇಶ ವಿದೇಶದಿಂದ ಹಲವಾರು ಮಂದಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಔದಾರ್ಯಗಳನ್ನ ಬಣ್ಣಿಸಿದ್ರು. ಬಹುಶಃ ನಮ್ಮೊಂದಿಗೆ ನೀವು ಇದ್ದೀರಿ ಎನ್ನುವಂಥದ್ದು ಧೈರ್ಯದಿಂದ ನಾವು ಮಾತಾಡ್ತಾ ಇದ್ದೇವೆ. ಒಬ್ಬ ಸಮಾಜದಲ್ಲಿ ಶಿಕ್ಷಕನಾಗಿ ಶಿಕ್ಷಕ ವೃತ್ತಿಯನ್ನ ಹೊರತುಪಡಿಸಿ ಎಲ್ಲ ಸಮಾಜದ
ಜನರೊಂದಿಗೆ ಬಾಂಧವ್ಯವನ್ನ ಇಟ್ಟುಕೊಂಡಂತಹ ವ್ಯಕ್ತಿ ಅಂದ್ರೆ ದಯಾನಂದ ರೈ ಎನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಿಮಗೆ ಸಂಬಳ ಎಷ್ಟೋ ಸಿಗ್ಬೋದಿತ್ತು, LSS ನಲ್ಲಿ ಇರ್ತಿದ್ರೆ ಎಷ್ಟೋ ವಿದ್ಯಾರ್ಥಿಗಳನ್ನ ನಿಮಗೆ ತಯಾರು ಮಾಡಬಹುದಿತ್ತು. ಆದ್ರೆ ನನ್ನ ಹುಟ್ಟೂರಿನ ಶಾಲೆಯಲ್ಲಿ ನನ್ನ ಹುಟ್ಟೂರಿನ ವಿದ್ಯಾರ್ಥಿಗಳನ್ನ ಬಲಪಡಿಸಬೇಕು ಎನ್ನುವಂತ ದೃಷ್ಟಿಯಿಂದ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುವಂತ ವ್ಯವಸ್ಥೆಯನ್ನ ಮಾಡಿ ಇವತ್ತು ನೀವು ನಿವೃತ್ತರಾಗಿದ್ದೀರಿ. ಖಂಡಿತ ಸರ್. ಬಹುಶಃ ವೃತ್ತಿ ಜೀವನದಿಂದ ನಿವೃತ್ತರಾಗಿರಬಹುದು. ಪ್ರವೃತ್ತಿಯಲ್ಲಿ ತಾವು ಶಿಕ್ಷಕರಾಗಿ ಮುಂದಿನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂತ ವ್ಯವಸ್ಥೆಯನ್ನ ತಾವು ಮಾಡಬೇಕು. ಆ ವೇದಿಕೆಯನ್ನ ನಾವು ಎಲ್ಲರೂ ಸೇರಿಕೊಂಡು ಸೃಷ್ಟಿ ಮಾಡುವ. ಬಹುಶಃ ನನಗೊಂದು 10 ವರ್ಷಗಳ ಹಿಂದಿನ ಒಂದು ನೆನಪಾಗ್ತದೆ. ತಾವು ನವೋದಯ ಕ್ರೀಡಾಕೂಟವನ್ನ ಸಂಘಟಿಸಿದ್ದು ತಮಗೆ ನೆನಪಿರಬಹುದು. ಸರಿ, ಪುತ್ತೂರಲ್ಲಿ ಸುಮಾರು 15,000 ನವೋದಯ ಸಂಘದ ಸದಸ್ಯರನ್ನ ಸಂಘಟಿಸಿ ನಾವೊಂದು ಕ್ರೀಡಾಕೂಟವನ್ನ ಮಾಡಿದ್ದೆವು. ಅದರೊಟ್ಟಿಗೆ ಸಹಕಾರಿಗಳನ್ನ ಪುತ್ತೂರು ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ನಿರ್ದೇಶಕರು ಮತ್ತು ಹೌದು ಉತ್ತಮ ಕಾರ್ಯಕ್ರಮವನ್ನ ಸಂಘಟಿಸಿದ್ದೇವೆ. ಬಹುಶಃ ಅದು ನನ್ನ ಕಣ್ಣಿಗೆ ಇವತ್ತು ನೆನಪಿಗೆ ಬರ್ತಾ ಉಂಟು. ನಾವು ಅಲ್ಲಿ ಜೂನಿಯರ್ ಕಾಲೇಜಿನ ಗ್ರೌಂಡಿನಿಂದ ರಾಮಕೃಷ್ಣ ಶಾಲೆಯ ಗ್ರೌಂಡಿನಲ್ಲಿ ಆ ಉದ್ಘಾಟನಾ ಕಾರ್ಯಕ್ರಮ, ಜ್ಯೋತಿಯನ್ನ ಉರಿಸಿದಂತಹ ವ್ಯವಸ್ಥೆ. ಇಲ್ಲಿ ಬಟನ್ ನಮ್ಮ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ವೇದಿಕೆಯಿಂದ ಬಟನ್ ಒತ್ತಿದ ತಕ್ಷಣ ರಾಮಕೃಷ್ಣ ಶಾಲೆಯ ಗ್ರೌಂಡಿನಲ್ಲಿ ಆ ಜ್ಯೋತಿ ಉರಿದದ್ದು ನನ್ನ ಕಣ್ಣಿಗೆ ಇವತ್ತು ನೆನಪಿಗೆ ಬರ್ತಾ ಇದೆ. ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿಯ ಕಾರ್ಯಕ್ರಮವನ್ನ ಸಂಘಟಿಸಿದ್ದಾರೆ ಅಂತಹ ಒಂದು ಕಾರ್ಯಕ್ರಮವನ್ನ ಪುತ್ತೂರಿನಲ್ಲಿ ತಾವು ತಮ್ಮ ನೇತೃತ್ವದಲ್ಲಿ ಮಾಡಿದ್ದೀರಿ. ಕಲರ್ ಮ್ಯಾಟ್ ಈ ತರ ಒಂದು ಕ್ರೀಡಾಂಗಣವನ್ನ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದೆ. ನಿಮ್ಮೊಂದಿಗೆ ಪ್ರೇಮನಾಥ್ ಶೆಟ್ಟಿ ಅವರು ಕೈ ಜೋಡಿಸಿಕೊಂಡು ಆ ಒಂದು ಕೆಲಸ ಕಾರ್ಯ ಅತ್ಯುತ್ತಮವಾಗಿ ಆಗಿದೆ ಎನ್ನುವಂಥದ್ದನ್ನ ಎಲ್ಲ ನಮ್ಮ ಮಾನ್ಯ ಅಧ್ಯಕ್ಷರು ಹೊಗಳಿಕೆಯನ್ನ ಮಾಡಿದ್ದಾರೆ. ಅಂತಹ ಒಂದು ಸಂಘಟಕ ತಾವು ಎನ್ನುವಂಥದ್ದನ್ನ ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಥ್ಯಾಂಕ್ ಯು ಸರ್. ಬಹುಶಃ ಬಂಟರ ಸಂಘದ ವತಿಯಿಂದ ಮಾಡುವಂತಹ ಕ್ರೀಡಾಕೂಟಕ್ಕೆ ತಾವು ನೇತೃತ್ವವನ್ನ ವಹಿಸಿಕೊಂಡು ಆ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಿದ್ದು ನನಗೆ ನಮ್ಮ ಎಲ್ಲ ಮನಸ್ಸಿನಲ್ಲಿದೆ. ಅಂತಹ ಒಬ್ಬ ಸಂಘಟಕ ಇವತ್ತು ನಮ್ಮ ಡಾಕ್ಟರ್ ಶಿವಾನಂದರವರ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ ಇವತ್ತು ಸುದ್ದಿ ಸಂಸ್ಥೆ ಇಂತಹ ಒಬ್ಬ ಸಮಾಜ ಸೇವಕನನ್ನ ಗುರುತಿಸಿಕೊಂಡು ಇಂತಹ ಒಂದು ಕಾರ್ಯಕ್ರಮವನ್ನ ಸಂಘಟಿಸುವಂತಹ ವ್ಯವಸ್ಥೆ ಮಾಡ್ತಿರತಕ್ಕಂತಹ ಸುದ್ದಿ ಬಳಗದ ಡಾಕ್ಟರ್ ಶಿವಾನಂದ್ ಮತ್ತು ಆ ಬಳಗದ ಎಲ್ಲ ಮಿತ್ರರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ಸಮಾಜದ ಒಂದು ತುದಿಯಲ್ಲಿ ತಾವು ಬೆಟ್ಟಂಪಾಡಿಯ ಒಂದು ತುದಿಯಲ್ಲಿ ಮಾಡಿದಂತಹ ಸೇವೆ ಇವತ್ತು ಜಗತ್ತಿನಾದ್ಯಂತ ವಿಸ್ತೃತವಾಗಿ ಎಲ್ಲರೂ ನೋಡುವಂತಹ ವ್ಯವಸ್ಥೆ. ಖಂಡಿತ. ಬಹುಶಃ ದಯಾನಂದ ರೈ ಯಾರು ಎನ್ನುವಂತದ್ದನ್ನ ಇವತ್ತು ಎಲ್ಲ ಜಗತ್ತೇ ಕಾಣುವಂತಹ ವ್ಯವಸ್ಥೆ ಆಗಿದೆ. ಬಹುಶಃ ಆ ಸುದ್ದಿ ಮಾಧ್ಯಮದವರಿಗೆ ನಾವು ಯಾವ ರೀತಿಯ ಅಭಿನಂದನೆಗಳನ್ನ ಸಲ್ಲಿಸಬೇಕು ಎನ್ನುವಂಥದ್ದನ್ನ ನನಗೆ ಕಾಣ್ತಾ ಇಲ್ಲ. ಗೌತಮ್ ಶೆಟ್ರು ಮತ್ತು ಉಮೇಶ್ ಗೌಡ್ರು ಆಗ ಸುಮಾರು 1 ಗಂಟೆಯಿಂದ ನಾನು ನಿಮ್ಮ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದೇನೆ. ಖಂಡಿತ ಸರ್. ಅದರ ಜೊತೆಗೆ ನಾವು ಸುದ್ದಿ ವಿಭಾಗದಿಂದ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಸರ್, ಇಂತಹ ಒಂದು ಅರ್ಹವಾದಂತಹ ವ್ಯಕ್ತಿಯನ್ನು ಗುರುತಿಸಿ ಅವರ ಹುಟ್ಟೂರಿನಲ್ಲಿಯೇ ಒಂದು ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ತಾವೊಂದು ಮುಂದಾಳತ್ವವನ್ನು ವಹಿಸಿಕೊಂಡವರು. ಸೊ ಎಲ್ಲವರ ಸಾಧನೆಗಳನ್ನು ಅಲ್ಲಿ ಗುರುತಿಸಿ ಇವತ್ತು ಗೌರವಿಸುವಂತ ಕಾರ್ಯಕ್ರಮವನ್ನು ನೀವು ವಹಿಸಿಕೊಂಡಿದ್ದೀರಿ. ಹಾಗಾಗಿ ಸುದ್ದಿ ಕಡೆಯಿಂದ ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಓಕೆ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಕಾಲರ್ ಇದ್ದಾರೆ, ಮಾತಾಡಿಕೊಳ್ಳೋಣ. ಬಹುಶಃ ನಮ್ಗೆ ಮಾತಾಡುವಂತದ್ದು ಇನ್ನಷ್ಟಿದೆ, ಆದ್ರೆ ಕರೆಗಳು ನಿರಂತರವಾಗಿ ಬರ್ತಾ ಇರೋದ್ರಿಂದ ಅದನ್ನ ಸ್ವೀಕರಿಸಿಕೊಂಡು ಮತ್ತೆ ಮುಂದುವರಿಸೋಣ ಅನ್ನುವಂಥದ್ದು. ಹಲೋ. ಹಲೋ, ನಮಸ್ತೆ. ನಮಸ್ತೆ, ನಾನು ರಾಧಾಕೃಷ್ಣ ಅಂತ, ದಯಾನಂದ ಸರ್ ಶಿಷ್ಯ. ರಾಧಾಕೃಷ್ಣ ಗೌಡ್ರು, ಹೇಳಿ ಸರ್, ಹೇಳಿ, ಮಾತಾಡಿ. ಶಿಷ್ಯ ಮತ್ತು ಪಿಟಿ ಟೀಚರ್. ಉತ್ತಮವಾದ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೀರಿ ಸರ್. ನಿಮ್ಮ ಸುದ್ದಿ ಸಂಸ್ಥೆಗೆ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದಯಾನಂದ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ. ನನ್ನ ರಾಷ್ಟ್ರ ಮಟ್ಟದ ಕ್ರೀಡಾಪಟು. ಹೇಳಿ ರಾಧಾ, ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ ರಾಧಾಕೃಷ್ಣ. ನಮಸ್ತೆ. ಒಂದು ಉಮೇಶ್ ಸರ್, ಹೇಳಿ. ನಮ್ಮ ಗುರುಗಳು ಈ ಕ್ರೀಡಾ ಕ್ಷೇತ್ರದ ಭೀಷ್ಮರು ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಖಂಡಿತ ಖಂಡಿತ. ಯಾಕಂತಂದ್ರೆ ಅವರು ಅತ್ಯಂತ ಉತ್ತಮ ಪ್ರತಿಭೆಗಳನ್ನ ಹೊರ ತಂದವರು. ಈ ಕ್ರೀಡಾ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ತಮ್ಮ ವೈಯಕ್ತಿಕ ನೆಲೆಯಿಂದ
ಅದೆಷ್ಟೋ ಖರ್ಚುಗಳನ್ನ ಮಾಡಿ ಹಗಲಿರುಳು ದುಡಿದಂತಹ ಗುರುಗಳು. ನಾವು ಒಂದು ಕ್ರೀಡಾ ಪ್ರತಿಭೆಯನ್ನ ಹೊರತರಬೇಕಾದ್ರೆ ಅದರ ಹಿಂದೆ ಎಷ್ಟು ಶ್ರಮ ಇದೆ. ತುಂಬಾ ಶ್ರಮ ಇದೆ. ಹೌದು, ಅದೇ ಈಗ ನಾವು ಒಂದು ದೈಹಿಕ ಶಿಕ್ಷಕರಾಗಿ ದುಡಿತಾ ಇದ್ದೇವೆ. ಒಬ್ಬ ವಿದ್ಯಾರ್ಥಿಯನ್ನ ತಯಾರು ಮಾಡಬೇಕಾದ್ರೆ ಅದಕ್ಕೆ ಹಗಲಿರುಳು ದುಡಿಯಬೇಕಾಗ್ತದೆ. ಯಾಕಂತಂದ್ರೆ ಅಂತಹ ಪ್ರತಿಭೆಯನ್ನ ಹೊರತರಬೇಕಾದ್ರೆ ಇವರು ತುಂಬಾ ಕಷ್ಟಪಟ್ಟು ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನ ನಾವು ಸತತ 3 ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಾವು ಚಾಂಪಿಯನ್ ಆಗಿದ್ದೇವೆ. ಅಂತಹ ತಂಡವನ್ನ ತಯಾರು ಮಾಡಿದವರು. 3 ವರ್ಷ ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ತಂಡ, ಈ ನವೋದಯ ಪ್ರೌಢಶಾಲೆ ತಂಡ ಪ್ರಶಸ್ತಿಯನ್ನ ಪಡ್ಕೊಂಡವರು ನಾವು. ಯಾಕಂತಂದ್ರೆ ನವೋದಯ ತಂಡ ಇದೆ ಅಂತ ಕೇಳ್ತಾರೆ. ಅಂತಹ ಉತ್ತಮ ಕ್ರೀಡಾಪಟುಗಳನ್ನ ತಯಾರು ಮಾಡಿದವರು. ಅದರ ಜೊತೆಗೆ ಅವರು ಒಬ್ರು ನಾಟಕಗಾರರು, ಒಳ್ಳೆಯ ಹಾಸ್ಯ ನಾಟಕಗಾರರು. ಹೌದು, ಕಲಾಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡವರು. ತೊಡಗಿಸಿಕೊಂಡವರು. ನೋಡಿ, ನಾಡಿದ್ದು 25ನೇ ತಾರೀಕಿಗೆ ಅವರಿಗೆ ಉಮೇಶ್ ಸರಿಗೆ ಗೊತ್ತಿರಬಹುದು, ನಾಗರಿಕ ಸನ್ಮಾನ ಇದೆ. ಅತ್ಯಂತ ಊರಿನ ಎಲ್ಲರೂ ಕೂಡ ಊರಿನ ಎಲ್ಲ ನಾಗರಿಕರು ಸೇರ್ಕೊಂಡು ಮಾಡುವಂತ ದೊಡ್ಡ ಒಂದು ಕಾರ್ಯಕ್ರಮ. ನೋಡಿ ಎಷ್ಟು ದೊಡ್ಡ ಪ್ರೋಗ್ರಾಮ್ ಅಂತಂದ್ರೆ ಇಡೀ ಜನತೆ, ಬೆಟ್ಟಂಪಾಡಿ ಇರ್ದೆ ಗ್ರಾಮದ ಜನತೆ ಅವರನ್ನ ಎಷ್ಟು ಮೆಚ್ಚಿಕೊಂಡಿದ್ದಾರೆ. ಅವರು ಎಂತಹ ಶಿಕ್ಷಕರು ಅನ್ನುವಂಥದ್ದು ಗೊತ್ತಿದೆ ನಾಗರಿಕರಿಗೆ. ಅದಕ್ಕೋಸ್ಕರ ನಾಡಿದ್ದು 25ನೇ ತಾರೀಕಿಗೆ ಅತ್ಯಂತ ದೊಡ್ಡ ಒಂದು ಯಶಸ್ವಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ಜನತೆ ಅವರನ್ನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರಿಗೆ. ಅವರ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನೂ ಮುಂದುವರಿಬೇಕು. ನಮ್ಮ ಒಂದು ತಂಡ ಇತ್ತು, ಈಗ ಎಲ್ಲ ಹುದ್ದೆಯಲ್ಲಿದ್ದಾರೆ ಎಲ್ಲರೂ. ಎಲ್ಲರಿಗೆ ನಾವಿವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಂತಂದ್ರೆ ಅವರೇ ನಮಗೆ ಈಗ ದಾರಿದೀಪ. ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಬರ್ಬೇಕಾದ್ರೆ ಅದಕ್ಕೆಲ್ಲ ಕಾರಣಕರ್ತರ ಅವರೇ. ನಾವೀಗ ಈ ಫೋನ್ ಇನ್ ಕಾರ್ಯಕ್ರಮ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಾದ್ರೂ ನಮ್ಮನ್ನ ಇಷ್ಟರ ಮಟ್ಟಿಗೆ ತಂದವರು ಅವರೇ. ಅವರಿಗೆ ಅದೆಷ್ಟು ನಮನಗಳನ್ನು ಸಲ್ಲಿಸಿದ್ರು ಸಾಕಾಗ್ಲಿಕ್ಕಿಲ್ಲ. ಅಂತಹ ದೊಡ್ಡ ಈ ಕ್ರೀಡಾ ಕ್ಷೇತ್ರದ ಭೀಷ್ಮರವರು. ಥ್ಯಾಂಕ್ ಯು ರಾಧಾ. ಥ್ಯಾಂಕ್ ಯು ರಾಧಾಕೃಷ್ಣ ಅವರೇ. ಅವರ ನಿವೃತ್ತಿ ಜೀವನ ಸುಖಮಯವಾಗ್ಲಿ. ಅವರು ಇನ್ನೂ ಕ್ರೀಡಾ ಕ್ಷೇತ್ರದಲ್ಲಿ ನಮಗೆ ಪ್ರೋತ್ಸಾಹನ ನೀಡ್ತಾ ಇರ್ಬೇಕು. ಯಾಕಂತಂದ್ರೆ ಅವರ ಮುಂದೆ ನಿಂತು ಮಾತಾಡೋದು ನಮಗೂ ಈಗ್ಲೂ ಹೆದರಿಕೆನೆ. ಯಾಕಂತಂದ್ರೆ ಗುರುಗಳ ಮುಂದೆ ನಾವು ತಲೆವಾಗಿ ನಡೆಯಬೇಕಾಗ್ತದೆ. ಯಾಕಂತಂದ್ರೆ ಅಂತಹ ಶಿಕ್ಷಕರು ಅವರು, ಉತ್ತಮ ದೈಹಿಕ ಶಿಕ್ಷಕರು ಅವರು. ಈ ಬೆಟ್ಟಂಪಾಡಿ ಜನತೆ ಅವರನ್ನ ಪ್ರೋತ್ಸಾಹ ಮಾಡ್ತಾ ಇದೆ. ಎಲ್ಲರಿಗೂ ನಾಡಿದ್ದು 25ನೇ ತಾರೀಕಿಗೆ ಕಾರ್ಯಕ್ರಮ ಇದೆ. ಎಲ್ಲರಿಗೂ ನಿಮ್ಮ ಸುದ್ದಿ ಸಂಸ್ಥೆಗೂ ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು. ಅತ್ಯಂತ ದೊಡ್ಡ ಯಶಸ್ವಿ ಪ್ರೋಗ್ರಾಮ್ ಆಗ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ 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 ಹಲೋ, ನಮಸ್ತೆ. ನಮಸ್ತೆ, ನಾನು ಇದು ಕೃಷ್ಣ ಪ್ರಸಾದ್ ಅಂತ ಹೇಳಿ ಬೆಟ್ಟಂಪಾಡಿಯಿಂದ. ನಮಸ್ತೆ ಕೃಷ್ಣ ಪ್ರಸಾದ್ ಸರ್. ಇವರು ಕೂಡ ಟೀಚರ್, ದಯಾನಂದ್ ಸರ್ ಅವರ ಶಿಷ್ಯ. ಮಾತಾಡಿ ಸರ್. ದಯಾನಂದ್ ಸರ್ ಇದ್ದಾರೆ, ಮಾತಾಡಿ. ನಮಸ್ತೆ. ಉಮೇಶ್ ಮತ್ತು ಗೌತಮ್ ಕೂಡ ನಮಸ್ತೆ ಪ್ರಸಾದ್. ನಮಸ್ತೆ, ಹೇಳಿ. ದಯಾನಂದ ರೈಗಳು ಓರ್ವ ಸಮರ್ಥ ದೈಹಿಕ ಶಿಕ್ಷಕರು. ನನ್ನ ಮಟ್ಟಿಗೆ ಈಗ ಹೇಳುದಾದ್ರೆ ಸುಮಾರು 23 ವರ್ಷಗಳ ಈ ಬೆಟ್ಟಂಪಾಡಿಯಲ್ಲಿ ಅತ್ಯಂತ ಸಾಧನೆಯ ಹರಿಕಾರನಾಗಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದವರು. ಉತ್ತಮ ಕ್ರಿಯಾಶೀಲ ವ್ಯಕ್ತಿತ್ವ, ಉತ್ಸಾಹಿ, ಓರ್ವ ಉತ್ತಮ ದೈಹಿಕ ಶಿಕ್ಷಕ, ತರಬೇತುದಾರ, ಕ್ರೀಡಾ ಸಂಘಟಕ, ಮಾತ್ರ ಅಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳ ಯಶಸ್ವಿ ಸಂಘಟಕ, ತೀರ್ಪುಗಾರರಾಗಿ, ನಾಟಕ ನಿರ್ದೇಶಕರಾಗಿ, ಕಲಾವಿದರಾಗಿ, ಅತ್ಯುತ್ತಮ ಓರ್ವ ಯೋಗ ಪಟುವಾಗಿ, ಯಕ್ಷಗಾನ ಕಲಾವಿದನಾಗಿ ಗುರುತಿಸಿಕೊಂಡವರು. ಕೇವಲ ಕ್ರೀಡಾ ಕ್ಷೇತ್ರ ಮಾತ್ರ ಅಲ್ಲ, ಯಾವುದೇ ಕಾರ್ಯಕ್ರಮವನ್ನು ಅದರಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವವರು. ಉಳಿದವರಿಗೆ ಪ್ರೋತ್ಸಾಹವನ್ನ ನೀಡುತ್ತಾ ಮುನ್ನಡೆಸುವ ಒಂದು ಕ್ರಿಯಾಶೀಲ ವ್ಯಕ್ತಿತ್ವ ಅವರಲ್ಲಿದೆ. ಖಂಡಿತ. ನೀವು ನೋಡ್ತಾ ಇರ್ಬೋದು, ಈಗ ಅವರು ವೃತ್ತಿಯಿಂದ ನಿವೃತ್ತರಾದ್ರೂ ಒಂದು ಉತ್ಸಾಹದ ಚಿಲುಮೆ. ಹೌದು. ಅಂದಿನಿಂದ ಇಂದಿನವರೆಗೂ ನಾವು ಅವರಲ್ಲಿ ಒಂದು ಚುರುಕಿನ ವ್ಯಕ್ತಿತ್ವವನ್ನ ಕಾಣ್ತೇವೆ. ಅದೇ ಚುರುಕು ಕೂಡ ಇದೆ. ಹೌದೌದು. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿ, ಅದನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವವರು. ಮಾತ್ರ ಅಲ್ಲ, ನಾನು ನೋಡಿದ ಹಾಗೆ ಅವರು ಹಲವಾರು ವ್ಯಕ್ತಿಗಳ ಬದುಕಿನ ರೂವಾರಿ ಅವರು. ಖಂಡಿತ ಈ ಮಾತು ಹೇಳಲೇಬೇಕು.
ಹೌದು. ಮತ್ತೆ ಹಲವಾರು ಕ್ರೀಡಾಪಟುಗಳಿಗೆ ಒಂದು ಜೀವನದ ಶಿಲ್ಪಿಯಾದವರು ಅವರು. ಈಗ ಯಾಕಂದ್ರೆ ನಮ್ಮಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವರ್ಷ ಇಡೀ, ಅದು ಕೂಡ 2 ಹೊತ್ತು ಒಂದು ಕ್ರೀಡಾ ತರಬೇತಿಯನ್ನು ನೀಡಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಆ ನಂತರ ಅವರನ್ನು ಮುನ್ನಡೆಸುವಂತಹ ಒಂದು ಕೀರ್ತಿಗೆ ಭಾಜನರಾದವರು. ಈಗ ನಮ್ಮ ಇಂತಹ ಪ್ರದೇಶದಲ್ಲಿ ನಮಗೆ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು ನಮಗೆ ಬೇಸಿಕಲ್ಲಿ ಯಾರು ಕ್ರೀಡಾಪಟುಗಳು ಸಿಗುವುದಿಲ್ಲ. ಇವರಲ್ಲಿ ಯಾರು ಕ್ರೀಡಾಪಟು ಆಗಬಹುದು ಅಂತಹ ಪ್ರತಿಭೆ ಯಾರಲ್ಲಿ ಉಂಟು ಅಂತ ನಾವೇ ಅವರನ್ನು ಗುರುತಿಸಬೇಕಾಗ್ತದೆ. ಮತ್ತೆ ಅವರಿಗೆ ತರಬೇತಿಯನ್ನು ನೀಡಿ ಅವರು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಪದಕವನ್ನು ಪಡೆಯುವ ರೀತಿ ಬೆಳೆಸಬೇಕು ಅಂತಾದ್ರೆ ಬಹಳಷ್ಟು ಕಷ್ಟ ಇದೆ. ಯಾಕಂದ್ರೆ ಹಳ್ಳಿಯಲ್ಲಿ ಈ ಕ್ರೀಡೆ ಬೇಸಿಕ್ ಆಗಿ ಇರುವುದಿಲ್ಲ, ಆದ್ರೆ ಸಾಮರ್ಥ್ಯ ಇರ್ತದೆ. ಮತ್ತೆ ಈಗೀಗ ನಾವು ಕ್ರೀಡಾಪಟುಗಳನ್ನು ಈ ತರಬೇತಿಗೆ ಕರ್ಕೊಂಡು ಬರುವುದೇ ಸ್ವಲ್ಪ ಕಷ್ಟದ ವಿಷಯ. ಯಾಕಂದ್ರೆ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಅದರಲ್ಲಿ ಕೂಡ ಈ ಅಥ್ಲೆಟಿಕ್ಸ್ ಅಂತ ಹೇಳಿದ್ರೆ ಇಡೀ ವರ್ಷ ನಾವು ಬೆಳಿಗ್ಗೆ ಸಂಜೆ ಬಹಳಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇಲ್ಲದಿದ್ರೆ ಅಲ್ಲಿ ನಮಗೆ ಗೆಲುವು ಸ್ವಲ್ಪ ದೂರ ಇರ್ತದೆ. ಈಗ ನನ್ನ ವೈಯಕ್ತಿಕವಾಗಿ ನನ್ನನ್ನೇ ನಾನು ಹೇಳುವುದಾದ್ರೆ, ನಾನು ಡಿಗ್ರಿ ಕಾಲೇಜಿನವರೆಗೂ ಈ ಅಥ್ಲೆಟಿಕ್ಸ್ ಫೀಲ್ಡ್ಗೆ ಹೋದವನೇ ಅಲ್ಲ. ಹಾಗೂ ಹೀಗೂ ಏನೋ ಒಂದು ಕ್ರಿಕೆಟ್ ಎಲ್ಲ ಆಡ್ತಾ ಅದರಲ್ಲಿ ಓಡುವ ಶೈಲಿಯನ್ನು ನೋಡಿ ಇವರೇ ನನ್ನಲ್ಲಿ ಹೇಳಿದ್ರು, ನೀನು ಯಾಕೆ ಅಥ್ಲೆಟಿಕ್ಸ್ ಮಾಡಬಾರ್ದು ಅಂತ. ಹಾಗೆ ನಾನು ಡಿಗ್ರಿಯಲ್ಲಿ ಅಥ್ಲೆಟಿಕ್ಸ್ಗೆ ಹೋದವ. ಆ ನಂತರ ಇವರ ತರಬೇತಿ, ಶಾಂತಾರಾಮರ ತರಬೇತಿ, ಫಿಲಮಿನ ಕಾಲೇಜಿನ ಎಲಿಯಸ್ ಪಿಂಟೋ ಗುರುತಿಸಿ ಆ ನಂತರ ನಾನು ರಾಷ್ಟ್ರ ಮಟ್ಟದವರೆಗೆ ಕ್ರೀಡೆಯಲ್ಲಿ ಭಾಗವಹಿಸುವುದಕ್ಕೆ ಮೂಲ ಕಾರಣ ದಯಾನಂದ ರೈಗಳು. ಕೇವಲ ಕ್ರೀಡೆಯಲ್ಲಿ ಮಾತ್ರ ಅಲ್ಲ, ಮತ್ತೆ ಜೀವನದ ಮುಂದಿನ ಗುರಿ ಏನು, ಆಗ BPEd ಮಾಡಿ ಆ ನಂತರ ಈ ಸರ್ಕಾರಿ ಉದ್ಯೋಗ ಸಿಗಬೇಕಿದ್ರೆ ಅದಕ್ಕೆ ಮೂಲ ಕಾರಣ ದಯಾನಂದ ರೈಗಳು. ದಯಾನಂದ ರೈಗಳು ಇಲ್ಲ ಅಂತಾದ್ರೆ ನಾವೀಗ ಈ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಇಲ್ಲ. ನಾನು ಮಾತ್ರ ಅಲ್ಲ, ನನ್ನಂತೆ ಎಷ್ಟೋ ಜನರನ್ನ ಗುರುತಿಸಿದ ಕೀರ್ತಿಗೆ ದಯಾನಂದ ರೈಗಳು ಪಾತ್ರರಾಗ್ತಾರೆ. ಹಾಗಾಗಿ ಅವರನ್ನು ನಾವು ಮಾತ್ರ ಅಲ್ಲ, ಅವರು ಬೆಟ್ಟಂಪಾಡಿಯ ಓರ್ವ ಕ್ರೀಡಾ ದಿಗ್ಗಜ ಮಾತ್ರ ಅಲ್ಲ, ಬೆಟ್ಟಂಪಾಡಿಯಲ್ಲಿ ಕ್ರೀಡೆಯಲ್ಲಿ ಅವರು ಮಾಡಿದಷ್ಟು ಸಾಧನೆಯನ್ನು ಯಾರು ಮಾಡಲಿಲ್ಲ. ಹಾಗಾಗಿ ವೈಯಕ್ತಿಕವಾದಂತಹ ನೆಲೆಯಲ್ಲಿ ಮತ್ತು ಬೆಟ್ಟಂಪಾಡಿಯ ಹಲವಾರು ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಬೆಳಕಿಗೆ ತಂದ ನಿಟ್ಟಿನಲ್ಲಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಸಮರ್ಪಿಸಬೇಕು. ಖಂಡಿತ. ಪ್ರಸಾದ್, ಥ್ಯಾಂಕ್ ಯು. ಈಗ ಒಬ್ಬ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಇನ್ನೊಬ್ರು ಇದ್ದಾರೆ ಮಾತನಾಡೋದಕ್ಕೆ. ಓಕೆ, ನಡುವೆ ಒಂದಷ್ಟು ಮಾತುಗಳನ್ನ ಕೂಡ ನಾವು ಆಡಬೇಕು. ಯಾಕಂತ ಹೇಳಿದ್ರೆ ನಿರಂತರವಾಗಿ ಕರೆಗಳನ್ನ ಸ್ವೀಕರಿಸುವ ನಡುವೆ ಮಾತನಾಡಬೇಕಾದಂತಹ ವಿಚಾರಗಳು ಬಿಟ್ಟು ಹೋಗಿದೆ. ಉಮೇಶ್ ಒಂದು ವಿಚಾರವನ್ನಾಗ ಪ್ರಸ್ತಾಪ ಮಾಡ್ತಾ ಇದ್ರು. ಅಂದ್ರೆ ಮಕ್ಕಳನ್ನು ಈಗಾಗಲೇ ಸಾಕಷ್ಟು ಕಾಲರ್ಸ್ ಗಳು ಕೂಡ ಹೇಳಿದ್ರು, ಒಂದು ಮಕ್ಕಳನ್ನು ತಯಾರು ಮಾಡುವಂತಹ ಕಾರ್ಯ ಅದು ಅಷ್ಟು ಸುಲಭದ ಕಾರ್ಯ ಅಲ್ಲ. ಹೌದು ಸರ್, ನೀವು ಯಾವ ರೀತಿಯಾಗಿ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅದರ ಹಿಂದೆ ಈಗ ನೋಡುವವರಿಗೆ ಅದೊಂದು ಕೇವಲವಾದಂತಹ ವಿಷಯವಾಗಿರ್ಬೋದು, ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ. ಯಾವ ತರವಾಗಿ ನೀವು ಅವರನ್ನು ನಿಭಾಯಿಸ್ತಾ ಇದ್ರಿ ಮತ್ತು ಯಾವ ರೀತಿಯಾದಂತಹ ಸವಾಲುಗಳು ನಿಮ್ಮ ಮುಂದೆ ಇತ್ತು ಅಂತ? ಸವಾಲು ಅಂದ್ರೆ ಪ್ರಧಾನವಾಗಿ ನಮಗೆ ಅದಕ್ಕೆ ಖರ್ಚು ವೆಚ್ಚದ ಬಗ್ಗೆ. ಅಂದ್ರೆ ಒಂದು ಅಥ್ಲೆಟಿಗೆ ಒಂದು ವರ್ಷಕ್ಕೆ ಕನಿಷ್ಠ ಒಂದು 2-3 ಸ್ಪೈಕ್ಸ್ ಕೊಡಬೇಕಾಗ್ತದೆ. ನನ್ನಲ್ಲಿ ಒಂದು 40-50 ಮಕ್ಕಳು ತರಬೇತಿಗೆ ಬರ್ತಾ ಇದ್ರು. ಇಷ್ಟು ಮಕ್ಕಳಿಗೆ ನಾವು ಅವರಿಗೆ ಶೂಸ್ ಬೇಕು, ಸ್ಪೈಕ್ಸ್ ಕೊಡಬೇಕು, ಇದಕ್ಕೆ ಈ ಖರ್ಚು ವೆಚ್ಚಕ್ಕೆ ಬಹಳ ಸಮಸ್ಯೆ ಆಗ್ತಿತ್ತು. ನಾನು ವರ್ಷಕ್ಕೆ ಒಂದು 40,000 50,000 ನನ್ನ ಸ್ವಂತ ಖರ್ಚಿನಿಂದ ನನ್ನ ಕೈಯಿಂದ ಹಾಕಿ ನಾನು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಊರವರು ಸಹಾಯ ಮಾಡ್ತಾರೆ, ಆದ್ರೆ ಪ್ರತಿ ವರ್ಷ ಕೇಳಿದವರಲ್ಲೇ ಕೇಳಬೇಕಾಗ್ತದೆ. ನಾವು ಏನಾದ್ರೂ ಸಂಘಟನೆಗಳು ಏನಾದ್ರು ಮಾಡ್ತಿದ್ರೆ ಅದಕ್ಕೆ ನಾವು ಕೇಳ್ಬೋದು. ಅಂದ್ರೆ ಟೂರ್ನಮೆಂಟ್ ಸಂಘಟನೆ ಮಾಡುವಾಗ, ಕ್ರೀಡಾಕೂಟ ಸಂಘಟನೆ ಮಾಡುವಾಗ ಅವರಲ್ಲಿ ಕೇಳ್ಬಹುದು. ಆದ್ರೆ ಇದಕ್ಕೆಲ್ಲ ಶೂಸ್ಗೆ, ಇದಕ್ಕೆ ಸ್ಪೈಕ್ಸ್ಗೆಲ್ಲ ಕೇಳಲಿಕ್ಕೆ ನಮಗೆ ಅಷ್ಟು ಒಳ್ಳೇದಾಗುದಿಲ್ಲ. ಆದ್ರೆ ಕೆಲವರು ಹೇಳ್ತಿದ್ರು, ದೇವಿ ಪ್ರಸಾದ್ ಬೈಲಾಡಿ ಅಂತವರು ಕೇಳುದು, ನೀವು ಯಾಕೆ ನಮ್ಮಲ್ಲಿ ಕೇಳಿಲ್ಲ ಅಂತ ಆ ತರದ ನಮ್ಮಲ್ಲಿ ಕೇಳುವವರು ಕೂಡ ಇದ್ರು. ಅಂದ್ರೆ ಈ ಊರವರ ಸಹಕಾರ ನನಗೆ ತುಂಬಾ ಇದೆ, ಅವ್ರನ್ನ ಯಾವಾಗಲೂ ಸ್ಮರಿಸಿಕೊಳ್ತಿದ್ದೆ ನಾನು.
ಪ್ರತಿಯೊಂದು ನಿಮಗೆ ಗೊತ್ತಿರಬಹುದು, ಒಂದು ವಲಯ ಮಟ್ಟದಿಂದ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ನಮ್ಮ ಮಕ್ಕಳಿಗೆ ನಾನು ಅಂದ್ರೆ ಹೋಗುವಾಗ ತಂಡ ಅದು ಅಷ್ಟು ಶಿಸ್ತುಬದ್ಧವಾಗಿ ಹೋಗ್ಬೇಕು ನಾವು. ಆ ರೀತಿಯಲ್ಲಿ ಹೋದ್ರೆ ಮಾತ್ರ ಅಲ್ಲಿ ಒಳ್ಳೆ ರಿಸಲ್ಟ್ ಸಿಗ್ತದೆ. ನಾವು ಅವರಿಗೆ ಹೋಗುವ ವ್ಯವಸ್ಥೆ, ನಾನು ಬರೀ ಅವರನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗುವ ವ್ಯವಸ್ಥೆ ಇಲ್ಲ, ಅವರಿಗೆ ಒಂದು ಜೀಪ್ ಮಾಡಿಕೊಂಡು ಆ ರೀತಿಯ ಕ್ರೀಡಾಕೂಟಕ್ಕೆ ಕರ್ಕೊಂಡು ಹೋಗುವ ವ್ಯವಸ್ಥೆಗಳಿರ್ಬೋದು. ಅದು ಒಮ್ಮೊಮ್ಮೆ ಒಂದೊಂದು ಜೀಪ್ ಸಾಕಾಗಿಲ್ಲ, 2-3 ಜೀಪ್ಗಳಲ್ಲಿ ಹೋಗಬೇಕಾಗ್ತದೆ. ಅದಕ್ಕೆ ಹೋಗಿ ಬರುವಂತಹ ಖರ್ಚುಗಳು ಮಕ್ಕಳಿಗೆ, ಆಮೇಲೆ ತರಬೇತಿ ನೀಡಿದ್ರೆ ಸಾಕಾಗುದಿಲ್ಲ. ಕೆಲವರಿಗೆ ಮಕ್ಕಳಿಗೆ ನಾನು ಹಾಲಿನ ವ್ಯವಸ್ಥೆ, ಆಮೇಲೆ ಕೆಲವರಿಗೆ ಅವರಲ್ಲಿ ದೇಹದಲ್ಲಿ ವಿಟಮಿನ್ಗಳ ಕೊರತೆ ಇರ್ಬೋದು, ಅದಕ್ಕೆ ಬೇಕಂತ ವಿಟಮಿನ್ ಟ್ಯಾಬ್ಲೆಟ್ಗಳ ವ್ಯವಸ್ಥೆಗಳು, ಪ್ರೋಟೀನ್ ಇರ್ಬೋದು, ಆಮೇಲೆ ಯಾವುದು ಬೇರೆ ಇತರ ಏನಾದ್ರು ಸಮಸ್ಯೆಗಳಿದೆ ಅದಕ್ಕೆ ಬೇಕಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೆ ನಾನು. ಅದೇ ಒಂದು ಅಥ್ಲೆಟ್ಗೆ ಕನಿಷ್ಠ 1 ವರ್ಷಕ್ಕೆ ನಾನು 3 ಸ್ಪೈಕ್ಸ್ ಬೇಕಿದ್ರೆ, ಒಂದು ಸ್ಪೈಕ್ಸ್ ಎವರೇಜ್ ಒಂದು 800-1000 ವರೆಗೆ ಇದೆ, ಎವರೇಜ್ ಕಂಪನಿ ಹೇಳಿದ್ದ ನಾನು. ಅದಕ್ಕೆ 1 ವರ್ಷಕ್ಕೆ ಒಬ್ಬರಿಗೆ ಒಂದು ಸ್ಪೈಕ್ಸ್ಗೆ 3000 ಆಗ್ತದೆ ಹೇಳಿದ. ಅಷ್ಟು ಅಥ್ಲೆಟ್ಗಳನ್ನು ನಾವು ತಯಾರು ಮಾಡ್ಬೇಕು. ಅಂದ್ರೆ ಬೇರೆ ಇಕ್ವಿಪ್ಮೆಂಟ್ಸ್ ಕೊಡ್ಬೇಕು. ಜನರಲ್ಲಿ ಹೈಯೆಸ್ಟ್ ಜಾವಲಿನ್ ನಲ್ಲಿ ನಾನು ಆಶಾ ಮಟ್ಟಕ್ಕೆ ಹೋದರು ತುಂಬಾ ಬಂದಿದ್ರು. ಜಾವಲಿನ್ ಒಬ್ಬೊಬ್ಬರಿಗೆ ಜಾವಲಿನ್ಗಳ ಸಂಖ್ಯೆ ನನ್ನಲ್ಲಿ ಬಂದು ನೀವು ನೋಡಿದ್ರೆ 100ಕ್ಕಿಂತ ಮೇಲೆ ಜಾವಲಿನ್ ಇದೆ ನಮ್ಮ ಸ್ಕೂಲಲ್ಲಿ ಈಗ. ಅಂದ್ರೆ ಎಲ್ಲ ಕಟ್ಟದು ಮುರಿದಂತ ಜಾವಲಿನ್ಗಳು. ಆಮೇಲೆ ಇನ್ನೂ ಒಳ್ಳೆಯ ಜಾವಲಿನ್ಗಳು ಅಂದ್ರೆ ರೇಂಜ್ ಜಾವಲಿನ್ ಅಂತ ಹೇಳಿದೆ, ಅದನ್ನು ಕೂಡ ನಮ್ಮ ಒಬ್ಬಳು ಹುಡುಗಿಗೆ ನಾನು ತರಿಸಿಕೊಡಿ, ಒಂದು 15,000 ಒಂದು ಜಾವಲಿನ್ಗೆ ಆಗಿತ್ತು ಅಂತ ಎಲ್ಲ ವ್ಯವಸ್ಥೆ. ಅದಕ್ಕೆ ಊರವರ ಸಹಕಾರ ಕೂಡ ನನಗೆ ಸಿಕ್ಕಿದೆ. ಹಾಗೆ ಈ ತರ ತುಂಬಾ ಖರ್ಚು ವೆಚ್ಚಗಳು ಪ್ರಧಾನವಾಗಿ. ಮತ್ತೆ ಈ ಮಕ್ಕಳಿಗೆ ಈಗಾಗಲೇ ಕೃಷ್ಣ ಪ್ರಸಾದ್ ಹೇಳಿದಾಗೆ ಬೇರೆ ಆಟಗಳಲ್ಲಿ ಆದ್ರೆ ಈಗ ವಾಲಿಬಾಲ್ ಅಥವಾ ಬಾಸ್ಕೆಟ್ ಬಾಲ್ ಇರ್ಬೋದು, ಹಾಕಿ ಇರ್ಬೋದು, ಅಲ್ಲಿ ಒಂದು ಆಟದಲ್ಲಿ ಸ್ವಲ್ಪ ಮನೋರಂಜನೆ ಇದೆ. ಅಥ್ಲೆಟಿಕ್ಸ್ ಅಲ್ಲಿ ನಾವು ಸ್ಟ್ರೈನ್ ತಗೊಳ್ಳೋದು ಹೊರತು ಅದಕ್ಕೆ ರಿಸಲ್ಟ್ ಸಿಗುವಾಗ ಮಾತ್ರ ಖುಷಿ ಆಗ್ತದೆ, ಫಲಿತಾಂಶ ಸಿಗುವಾಗ. ಅಷ್ಟವರೆಗೆ ಮಕ್ಕಳು ಒಳ್ಳೆ ಹಾರ್ಡ್ ವರ್ಕೌಟ್ ಮಾಡಬೇಕು, ಬೆಳಿಗ್ಗೆ ಸಾಯಂಕಾಲ ವರ್ಕೌಟ್ ಅಷ್ಟು ಹಾರ್ಡ್ ಆಗಿ ಮಾಡ್ಬೇಕಾಗ್ತದೆ. ಈ ರೀತಿಯಲ್ಲಿ ಅವರಿಗೆ ತರಬೇತಿಗಳನ್ನು ನೀಡಬೇಕಾಗ್ತದೆ. ರಜಾವಧಿಯಲ್ಲಿ ಕೂಡ ನಾನು ಅವರಿಗೆ ಒಂದು 15 ದಿವಸಗಳ ರಜಾವಧಿ ಮಾತ್ರ ಬಿಡುವುದಷ್ಟೇ. ಏಪ್ರಿಲ್ ಮೇಯಲ್ಲಿ ಕೂಡ ನಮ್ಮ ನಿರಂತರ ಕೋಚಿಂಗ್ ಅಥ್ಲೆಟಿಕ್ಸ್ ಅಲ್ಲಿ ಅದು ಹಾಗೆ ನಿರಂತರ ಕೋಚಿಂಗ್ ಇದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಸಿಗ್ತದೆ. ಅಂದ್ರೆ ಪ್ರತಿ ವರ್ಷ ನೀವು ಕೈಯಿಂದ ಖರ್ಚು ಮಾಡಿ ಇರ್ಬೇಕಾದ್ರೆ ನಿಮಗೆ ಅನಿಸ್ತಾ ಇತ್ತ ಯಾವಾಗ ನನ್ನ ಒಂದು ಈ ವೃತ್ತಿ ಜೀವನ ಮುಗಿಯಿತು, ಯಾವಾಗ ಈ ಒಂದು ಇದರಿಂದ ಹೊರಗಡೆ ಬರುತ್ತೇನೋ ಎನ್ನುವಂಥದ್ದು ಅನಿಸ್ತಾ ಇತ್ತ? ಅಲ್ಲ ಇಲ್ಲ ಆ ರೀತಿಯ ನನಗೆ ಭಾವನೆ ಬರ್ಲಿಲ್ಲ. ಯಾಕಂತ ಹೇಳಿದ್ರೆ ಈ ಮಕ್ಕಳಲ್ಲಿ ಆ ಫಲಿತಾಂಶ ಬರುವಾಗ ನನಗೆ ಬಹಳ ಖುಷಿ ಆಗ್ತಿತ್ತು. ಇದು ಆ ರೀತಿಯಲ್ಲಿ ಮಕ್ಕಳಲ್ಲಿ ಆ ರೀತಿಯ ನಾನು ಇದು ಮಾಡಿಕೊಂಡು ಹೋಗ್ತಾ ಇದ್ದೆ, ಬೆಳಿಗ್ಗೆ ಸಾಯಂಕಾಲ ಈ ಕೋಚಿಂಗ್ ಮಾಡಿಕೊಂಡು. ನನಗೆ ಈಗ ಕೊನೆಯ ಹಂತದಲ್ಲಿ ಮಾತ್ರ ಈ ಒಂದು ಕೊರೋನಾದಿಂದಾಗಿ ಸ್ವಲ್ಪ 2 ವರ್ಷ ನನಗೆ ಏನೋ ಸ್ವಲ್ಪ ತೊಂದರೆ ಆಯ್ತು ಹೊರತು, ಇಲ್ಲದ್ರೆ ಆ ಮಕ್ಕಳ ಅಟ್ಯಾಚ್ಮೆಂಟ್, ಆ ಮಕ್ಕಳಲ್ಲಿರುವ ಉತ್ಸಾಹ ಅದನ್ನ ನೋಡಿ ನನಗೆ ಬಹಳ ಖುಷಿ ಆಗ್ತಿತ್ತು. ಆ ರಿಸಲ್ಟ್ ಬರುವಾಗ ಬಹಳ ಸಂತೋಷವಾಗ್ತಿತ್ತು ನನಗೆ. ಅದರಿಂದ ನನಗೆ ಈ ಖರ್ಚು ವೆಚ್ಚಗಳ ಬಗ್ಗೆ ನಾನು ಅದಕ್ಕೆ ಎಷ್ಟು ದೊಡ್ಡ ಇದು ಆಗ್ತಿರ್ಲಿಲ್ಲ. ನನ್ನಿಂದ ಆಗೋಷ್ಟು ನಾನು ವ್ಯವಸ್ಥೆ ಮಾಡ್ತಾ ಇದ್ದೆ ನಾನು. ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಇವತ್ತು ಆ ಒಂದು ಸಾಧನೆ ಅಥವಾ ಸಾಧಕನ ಹಂತದಲ್ಲಿ ಇವರು ಖಂಡಿತ. ಸರ್, ಅದರ ನಡುವೆ ಒಂದು ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡಬೇಕು. ಅಂದ್ರೆ ಆಗ ಕಾಲಲ್ಲಿ ಒಂದು ಪ್ರಸ್ತಾಪ ಆಯಿತು, ಬಹುಶಃ ನೀವು ಸದಾ ಕ್ರಿಯಾಶೀಲರು, ಒಂದಿಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಂಥವರು, ಆ ಕೋವಿಡ್ ನ ಸಮಯವನ್ನ ಯಾವ ರೀತಿ ನೀವು ಸಹಿಸಿಕೊಂಡ್ರಿ, ಆ ಅವಧಿಯನ್ನ. ಒಂದು ಕಡೆಯಿಂದ ವಿದ್ಯಾರ್ಥಿಗಳಿಗೆ ಅಂದ್ರೆ ಆನ್ಲೈನ್ ಶಿಕ್ಷಣ ಏನೋ ನಡೀತಾ ಇತ್ತು, ಆದ್ರೆ ದೈಹಿಕ ಶಿಕ್ಷಣಕ್ಕೆ ಅವಕಾಶಗಳಿಗೆ ಸಿಗ್ಲೇ ಇಲ್ಲ. ಆ ಅವಧಿಯನ್ನ ತಾವು ಯಾವ ತರ ಎದುರಿಸಿದ್ರಿ, ಮತ್ತೆ ಮಕ್ಕಳಿಗೆ ಯಾವ ತರ ಮಾರ್ಗದರ್ಶನ ಮಾಡ್ತಾ ಇದ್ರಿ ಅಂತ? ಈ ಕೋವಿಡ್ ನ ಅವಧಿಯಲ್ಲಿ ನಾನು ಆನ್ಲೈನ್ ನಲ್ಲಿ ಕೆಲವು ಮಕ್ಕಳಿಗೆಲ್ಲ ಯೋಗ ತರಬೇತಿಗಳು ಆ ರೀತಿಯಲ್ಲಿ ನಾನು ನಡೆಸ್ತಾ ಇದ್ದೆ. ಅದರ ಜೊತೆಯಲ್ಲಿ ನನಗೆ ಮನೆಯಲ್ಲಿ ಕೆಲವು ಕೃಷಿ ಚಟುವಟಿಕೆಗಳಲ್ಲಿ ನಾನು ತೊಡಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ ನಮಗೆ ಮಂತು ಆ ಟೈಮ್ ಹೋಗ್ಬೇಕಲ್ಲ ನಮಗೆ. ನಾವು ಈ ಕ್ರೀಡಾ ಕ್ಷೇತ್ರದಲ್ಲಿ ಇದ್ದವರಿಗೆ ಬೆಳಿಗ್ಗೆ ಸಾಯಂಕಾಲ ಕೋಚಿಂಗ್ ಅದೇ ನೆನಪಾಗ್ತಿತ್ತು. ಅದರ ಜೊತೆಯಲ್ಲಿ ನಾನು ಈ ಮನೆಯಲ್ಲಿ ಕೆಲವು ಕೃಷಿ ಚಟುವಟಿಕೆ ಮಾಡಿಕೊಂಡು ಅದರಲ್ಲಿ ಕೂಡ ನನಗೆ ಒಂದು ಸ್ವಲ್ಪ ಆಸಕ್ತಿ ಇತ್ತು. ಹಾಗೆ ಮನೆಯ ವಾತಾವರಣ ಸ್ವಲ್ಪ ನನಗೆ ಹಿಡಿಸ್ತಾ ಹೋಯ್ತು. ಇಲ್ಲದ್ರೆ ನಾನು ಬಹಳ ಕಷ್ಟ, ಈ ಸಮಯದಲ್ಲಿ ನಾನು ಬಹಳ ಕಷ್ಟಪಡ್ತಿದ್ದೆ ನಾನು. ಈಗ ನನಗೆ ಮತ್ತೆ ನೆನಪಾಗ್ತುಂಟು, ನನ್ನ ಕ್ರೀಡಾ ಕ್ಷೇತ್ರದ ನೆನಪುಗಳು ಆಗ್ತುಂಟು. ಈಗ ನಾನು ಇನ್ನೊಂದು ಸ್ಮರಣೆ ಮಾಡೋದು ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆ, SDM ವಿದ್ಯಾಸಂಸ್ಥೆಗಳು, ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಗಳಿಗೆ ನಾನು ಸ್ವಲ್ಪ ನೆನಪು ಮಾಡ್ತಿದ್ದೇನೆ. ಯಾಕಂದ್ರೆ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಆಳ್ವಾಸ್ ಸಂಸ್ಥೆಯಲ್ಲಿ ಸುಮಾರು ನನ್ನ ಲೆಕ್ಕದಲ್ಲಿ 23 ಮಕ್ಕಳೇನೋ ಉಚಿತ ವಿದ್ಯಾಭ್ಯಾಸ ಪಡ್ಕೊಂಡಿದ್ದಾರೆ. ಅಲ್ಲಿ ಒಳ್ಳೆ ಸಾಧನೆ ಮಾಡಿದ್ದಾರೆ. ಆಮೇಲೆ SDM ಅಲ್ಲಿ ಕೂಡ 7-8 ಮಕ್ಕಳು SDM ಉಜಿರೆಯಲ್ಲಿ ಕೂಡ ಕಲ್ತಿದ್ದಾರೆ. ಫಿಲೋಮಿನಾದಲ್ಲಿ ಕೂಡ ಒಂದು 7-10 ವಿದ್ಯಾರ್ಥಿಗಳು ಈಗಲೂ ಇದ್ದಾರೆ. ಪ್ರೆಸೆಂಟಿಗೆ 2 ಕಬಡ್ಡಿ ಪ್ಲೇಯರ್ಗಳಿದ್ದಾರೆ ಸಂತ ಫಿಲೋಮಿನಾದಲ್ಲಿ. ನಾನು ಅಥ್ಲೆಟಿಕ್ಸ್ ಅದರ ಜೊತೆಯಲ್ಲಿ ಇತ್ತೀಚೆಗೆ ಒಂದು 10 ವರ್ಷಗಳಿಂದ ಕಬಡ್ಡಿ ತಂಡವನ್ನು ಕೂಡ ರಚನೆ ಮಾಡ್ತಾ ಇದ್ದೆ. 1 ವರ್ಷ ಬ್ಯಾಡ್ಮಿಂಟನ್ ಟೀಮ್ ರಚನೆ ಮಾಡಿದೆ. ಆ ವರ್ಷವೇ ನಮ್ಮ ತಾಲೂಕು ಮಟ್ಟದಲ್ಲಿ ಚಾಂಪಿಯನ್ ಆಯಿತು. ಆದ್ರೆ ನನಗೆ ಅದು ತುಂಬಾ ಕ್ಲಾಶ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಥ್ಲೆಟಿಕ್ಸ್ಗೆ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ಸಾಯಂಕಾಲ ಮಕ್ಕಳು ಒಟ್ಟಿಗೆ ಇರಬೇಕಾಗ್ತದೆ. ಬೇರೆ ಇತರ ಆಟಗಳನ್ನು ಹಾಕಿದ್ರೆ ಬಹಳ ಕಷ್ಟ ಆಗ್ತದೆ. ಆದ್ರೆ ಅದಕ್ಕಾಗಿ ನಾನು ಮತ್ತೆ ಅದನ್ನೆಲ್ಲ ಬಿಟ್ಟು ಬರೀ ಅಥ್ಲೆಟಿಕ್ಸ್ಗೆ ಮಾತ್ರ ನಾನು ಗಮನ ಕೊಡ್ತಾ ಹೋದೆ. ಓಕೆ, ಮಾತಾಡೋಣ. ಒಂದು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ 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 ಹಲೋ, ನಮಸ್ತೆ ಸರ್. ನಮಸ್ತೆ. ಕೃಷ್ಣ ಪ್ರಸಾದ್ ಆಳ್ವ ಅವರು
ಕೃಷ್ಣಪ್ರಸಾದ್ ಅವರು. ಆಳ್ವರೆ ನಮಸ್ತೆ. ನಮಸ್ತೆ. ಮಾತಾಡಿ ಸರ್. ದಯಾನಂದ್ರ ಹೆಗಲಿದ್ದಾರೆ ಸರ್ ಇದ್ದಾರೆ, ಮಾತಾಡಿ ಸರ್. ಸರ್ ಜ್ಞಾನೇಂದ್ರ ಹೆಗಲೆ, ಹೇಳಿ ಆಳ್ವರೆ. ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿ ನೀವೊಂದು ಕ್ರೀಡಾ ಕ್ಷೇತ್ರದಲ್ಲಿ ನಮಗೆಲ್ಲ ಬಹಳ ಒಂದು ಪಿತಾಮಹ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಎಷ್ಟೇ ಜನರ ಮಕ್ಕಳ ವಿದ್ಯಾರ್ಥಿಗಳನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂತ ವ್ಯಕ್ತಿ ನೀವು. ಅನೇಕ ಕ್ರೀಡಾಕೂಟಗಳನ್ನು ನಮ್ಮ ಬಂಟ್ ಸಂಘದ ಒಂದು ಕ್ರಿಕೆಟ್ ಪಂದ್ಯಾಟ, ಅದರಲ್ಲಿ 100, 200, 300 ಕ್ರಿಕೆಟ್ ಪಂದ್ಯಾಟಗಳನ್ನು ನಡೆಸಿದ ವ್ಯಕ್ತಿ ನೀವು. ಬಹಳ ಖುಷಿ ಆಗ್ತಾ ಉಂಟು. ಇವತ್ತು ನಿವೃತ್ತರಾಗಿ ಈ ಒಂದು ಸುದ್ದಿ ಚಾನೆಲ್ ಅಲ್ಲಿ ನೀವು ಬಂದಿದ್ದೀರಿ, ನಮಗೆ ಬಹಳ ಖುಷಿ ಆಗ್ತಾ ಉಂಟು. ನೀವು ನಿವೃತ್ತಿಯಾದದ್ದು ಕೇವಲ ಶಿಕ್ಷಣದಲ್ಲಿ ಮಾತ್ರ, ನಾವು ಇನ್ನು ಸಮಾಜದಲ್ಲಿ ನಿವೃತ್ತಿ ಆಗ್ಲಿಲ್ಲ. ಇನ್ನು ನಿಮ್ಮಲ್ಲಿ ನಿರೀಕ್ಷೆ ನಮಗೆ ಉಂಟು ತುಂಬಾ. ತುಂಬಾ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಒಂದು ಅಂತಿಮ ಓವರ್ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅದು ದಯಾನಂದ ಸರ್ ಹತ್ರ ಕೇಳ್ಬೇಕು ಎನ್ನುವಂಥದ್ದು ಎಲ್ಲ ಕ್ರೀಡಾಪಟುಗಳು ಎನಿಸಿಕೊಂಡದ್ದು. ಅದರಲ್ಲಿ ಒಂದು ನಿಮ್ಮ ಹತ್ರ ಒಂದು ಎಲ್ಲರೂ ನಿಮ್ಮನ್ನು ಸಹ ಮಾತಾಡ್ಲಿಕ್ಕೆ ಬಿಡ್ಬೇಕು, ಬಹಳ ಖುಷಿ ಆಗ್ತದೆ. ಆದ್ರೆ ಒಂದು ಸಂದೇಹ ಇದೆ, ನೀವು ಕ್ರಿಕೆಟ್ ಪಂದ್ಯಾಟದಲ್ಲಿ ಒಂದು 20, 30, 40 ಟೀಮ್ಗಳು ಬಂದಿರುವಾಗ ಒಂದು ಟೀಮಿನ ಏನಾದ್ರೂ ಅಸಭ್ಯ ವರ್ತನೆ ಏನಾದ್ರೂ ಆದ್ರೆ ಆ ಟೀಮ್ ಅಲ್ಲಿ ನೀವು ಅಂಪೈರ್ ಆಗಿ ನಿಂತ್ರೆ ಅಥವಾ ನಿಮ್ಮ ಜನ ಅಂಪೈರ್ ಆಗಿ ನಿಂತ್ರೆ ಅಲ್ಲಿ ಬೇಗ ಒಂದು ಡೌಟ್ಫುಲ್ ಅನ್ನು ಔಟ್ ಕೊಡುವಂತದ್ದು ಎನ್ನುವಂತ ಒಂದು ಸಂದೇಹ ಇದೆ. ಅದಕ್ಕೆ ಏನ್ ಹೇಳ್ತೀರಿ ಸರ್ ತಾವು? ಏನ್ ಹೇಳಿ ಆಳ್ವರೆ, ನನಗೆ ಇನ್ನೊಮ್ಮೆ ಹೇಳಿ. ಸ್ಪಷ್ಟ ಆಗ್ಲಿಲ್ಲ ಅವರಿಗೆ. ಕ್ರಿಕೆಟ್ ಪಂದ್ಯಾಟದಲ್ಲಿ ಯಾವುದೇ ಕ್ರಿಕೆಟ್ ಪಂದ್ಯಾಟ ಆಡಿದ್ರು ಕೂಡ ಅದರಲ್ಲಿ ಅಂತಿಮ ನಿರ್ಧಾರ ನಿಮ್ದು. ಯಾಕಂದ್ರೆ ಎಲ್ಲ ತಿಳುವಳಿಕೆ ಅದರಲ್ಲಿ ಕ್ರಿಕೆಟ್ ನ ಇತಿಹಾಸವೇ ಗೊತ್ತಿರುವಂತದ್ದು ನಿಮಗೆ. ಸರಿ. ಆವಾಗ ಯಾವುದೇ ಅಂಪೈರ್ ಯಾರು ನಿಂತರೂ ಕೂಡ ಅಲ್ಲಿ ಡೌಟ್ಫುಲ್ ಆಗಿ ಇದ್ರೆ ಆ ಡೌಟ್ಫುಲ್ ಆಗಿದ್ದಂತನ್ನು ಕೇವಲ ಔಟ್ ಅವ್ರಿಗೆ ಇಲ್ಲಿ ಟೀಮ್ ಎಲ್ಲ ಸರಿ ಇಲ್ಲದಿದ್ರೆ ಅದನ್ನು ಅಂತಿಮವಾಗಿ ಔಟ್ ಎಂದು ತೀರ್ಪು ಕೊಡುವಂತದ್ದು ಒಂದು ಸಂದೇಹ ನಮ್ಮ ಹತ್ರ ಇದೆ. ಅದು ಅಬದ್ಧವಾಗುವ ಅಂತ ನಿಮಗೆ. ಸರಿ ನೀವು ಹೇಳಿದ್ದು ಸರಿ. ಅದು ಯಾಕೆ ಅಂತ ಅವರು ಕೇಳ್ತಾ ಇರುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಎಲ್ಲ ಅಂತಿಮ ನಿರ್ಣಯ ನನ್ನ ಮೇಲೆ ಡಿಪೆಂಡ್ ಆಗಿರ್ತದೆ. ಅಲ್ಲಿ ನಾನು ಕೊಡುವ ತೀರ್ಮಾನಕ್ಕೆ ಅವರು ಎಲ್ಲರೂ ಅದಕ್ಕೆ ಬದ್ಧರಾಗಿರ್ತಾರೆ. ಆ ರೀತಿಯಲ್ಲಿ ಆ ಒಂದು ಗೌರವವನ್ನು ನನಗೆ ಖಂಡಿತ ಕೊಡ್ತಾರೆ. ನಾನು ಕೊಡುವಂತ ತೀರ್ಪಿಗೆ ಅವರು ಖಂಡಿತವಾಗಿಯೂ ರೆಸ್ಪೆಕ್ಟ್ ಕೊಟ್ಟು ಅದಕ್ಕೆ ಅಲ್ಲಿಗೆ ಯಾವುದೇ ಒಂದು ತೊಂದರೆಗಳ ರೀತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಲಿಕ್ಕೆ ಸಹಕಾರ ಮಾಡ್ತಾರೆ ಆಡೋರೆ. ನಮಗೆ ಬಂಟ್ ಸಂಘದ ಕ್ರೀಡಾಕೂಟ ವಿಷ್ಣು ಯುವ BPL ಗೆ ಯುವ ಬಂಟರ ಸಂಘದ ಕ್ರೀಡಾಕೂಟ ಕಬಡ್ಡಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ ಪ್ರಪ್ರಥಮವಾಗಿ ನೀವೇ. ಇದುವರೆಗೆ ಬಹಳ ಚೆನ್ನಾಗಿ ನಡೀತಾ ಉಂಟು. ನಿಮ್ಮ ಧೈರ್ಯದಲ್ಲಿ ನಡೆಸಿದ್ದೇವೆ. ಇನ್ನು ಕೂಡ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಇಂಥ ಟಿವಿ ಚಾನೆಲ್ ಅಲ್ಲಿ ರಾಷ್ಟ್ರೀಯ ಚಾನೆಲ್ ಅಲ್ಲಿ ಬರುವಂತ ಯೋಗ ನಿಮಗೆ ಆಗಲಿ. ದಯಣ್ಣ ಶುಭಾಶಯಗಳು. ಥ್ಯಾಂಕ್ ಯು ಆಳ್ವರೆ. ಥ್ಯಾಂಕ್ ಯು ಆಳ್ವರೆ ಕರೆ ಮಾಡಿರೋದಕ್ಕೆ ಧನ್ಯವಾದಗಳು ಸರ್ ಕರೆಗಾಗಿ. ಹಲೋ, ಮುಂದಿನ ಕಾಲರ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಪೂಜಾ ಅವರು. ಹೌದು ಮೇಡಮ್, ನಿಮ್ಮ ಇದ್ದಾರೆ ಇವತ್ತು ನೇರ ಪ್ರಸಾರದಲ್ಲಿ ಇದ್ದಾರೆ. ಯಾವಾಗ ನೀವು ಫೋನ್ ಅಲ್ಲಿ ಮಾತಾಡ್ತೀರಿ, ಹೌದು, ಅವರ ನಿಮ್ಮ ಸಾಂಸಾರಿಕವಾದಂತಹ ವಿಚಾರಗಳು ಮಾತಾಡ್ತೀರಿ. ಇವತ್ತು ನೇರ ಸಂಪರ್ಕದಲ್ಲಿ ಇದ್ದಾರೆ. ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ ವೃತ್ತಿಯಿಂದ. ಅದ್ರ ಜೊತೆಗೆ ಇನ್ನು ಮುಂದೆ ನಿಮ್ಮ ಒಟ್ಟಿಗೆ ಅವರು ಮನೆಯಲ್ಲೇ ಹೆಚ್ಚಾಗಿ ಕಾಲವನ್ನು ಕಳೆಯುತ್ತಾರೆ. ಈ ಸಂದರ್ಭದಲ್ಲಿ ನಿಮ್ಮ ತಂದೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ತಂದೆಯವರಲ್ಲಿ ನೀವು ಕಂಡಿರುವಂತಹ ವಿಚಾರಗಳು ಬೇರೆಯವರು ಗಮನಿಸದೇ ಇರುವಂತದ್ದು. ಹೌದು. ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಅವ್ರು ತುಂಬಾ ಫ್ರೆಂಡ್ಲಿ ನನ್ ಜೊತೆ ಮನೆಯಲ್ಲಿ. ನೀವೆಲ್ಲ ನಾನ್ ಮಾತಾಡೋದು ಕೇಳಿದೆ. ಸ್ಟ್ರಿಕ್ಟ್ ಎಲ್ಲರೂ ಒಂದು ಡಿಸಿಪ್ಲಿನ್ಡ್ ಅಂತ ಹೇಳಿ ನೋಡಿದ್ದಾರೆ ಎಲ್ಲರೂ ಸಹ. ಸೊ ನಾನು ಇನ್ನೊಂದ್ ಸೈಡ್ ನೋಡಿದ್ದೇನೆ ಅವ್ರದ್ದು. ತುಂಬಾ ಫ್ರೆಂಡ್ಲಿ ಇದ್ದಾರೆ. ತಂದೆ ಆದ್ರೂ ಒಂದು ಫ್ರೆಂಡ್ ತರ ರಿಲೇಶನ್ ನಂದು ಮತ್ತೆ ತಂದೆದ್ದು. ಸೊ ಅದು ಮೋಸ್ಟ್ಲಿ ಎಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ. ಹೀಗೆ ಫ್ರೆಂಡ್ಸ್ ಜೊತೆ ಅವ್ರು ತುಂಬಾ ಫ್ರೆಂಡ್ಲಿ ಆಗಿರ್ಬೋದು, ಬಟ್ ನನ್ನ ಜೊತೆನು ಫ್ರೆಂಡ್ಲಿ ಆಗಿದ್ದಾರೆ. ಆಮೇಲೆ ಎಲ್ಲರದ್ದು ನಾನ್ ಕೇಳ್ತಾ ಇದ್ದೆ ಇಷ್ಟೊತ್ತು, ಎಲ್ಲರೂ ತುಂಬಾ ಅಭಿಮಾನ ಇಟ್ಟಿದ್ದಾರೆ ನನ್ನ ಅಪ್ಪನ ಮೇಲೆ. ಸೊ ಅದು ತುಂಬಾ ಖುಷಿ ಆಗುವ ವಿಚಾರ ನನ್ಗೆ. ಏನು ಇಲ್ಲ, ಇನ್ನು ಇಷ್ಟು ವರ್ಷ ತುಂಬಾ ಸ್ಕೂಲಿಗಾಗ್ಲಿ ಅವರ ಪರ್ಸನಲ್ ಅಂದ್ರೆ ಈ ನಾಟಕ ಎಲ್ಲ ಮಾಡ್ತಾ ಇದ್ರು, ಅದಕ್ಕೆ ಎಲ್ಲ ತುಂಬಾ ಎಫರ್ಟ್ ಹಾಕಿದ್ದಾರೆ, ಅದ್ರಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಇನ್ನು ಮುಂದೆ ಅವರು
ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿ ಅಂತ ಹೇಳಿ ನಾನು. ಅಲ್ಲ, ಎಲ್ಲರೂ ಕೂಡ ಇಷ್ಟೊತ್ತು ಕಾಲರ್ಸ್ ಎಲ್ಲರೂ ಕೂಡ ಅವರು ಮತ್ತೆ ಸಮಾಜಕ್ಕೆ ಬರಬೇಕು, ಕ್ರೀಡಾ ಕ್ಷೇತ್ರದಲ್ಲಿ ಇರಬೇಕು, ನಿಮ್ಮ ಸೇವೆ ಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಿ ಮನೆಯಲ್ಲೇ ಇರಬೇಕು ಅಂತ. ಹೌದು, ಸಾಕು ಅಂತ ನಾನು ಹೇಳ್ತಿರೋದು. ಯಾಕೆ ಸಾಕು? ಅವರು ಇನ್ನಷ್ಟು ಯಂಗ್ ಆಗಿದ್ದಾರೆ, ಎನರ್ಜೆಟಿಕ್ ಆಗಿದ್ದಾರೆ, ಅವರಿಂದ ಸಾಕಷ್ಟು ಕೊಡುಗೆಗಳು ನಿರೀಕ್ಷೆ ಇದೆ ಸಮಾಜಕ್ಕೆ. ಆಗಬೇಕು ಅನ್ನುವಂಥದ್ದು ಹಾರೈಕೆಗಳು. ಖಂಡಿತವಾಗ್ಲೂ ಆಗಿದ್ದಾರೆ ಅಂತ ಅನ್ಕೊಳ್ತೀನಿ. ಇಷ್ಟು ವರ್ಷ ಮಾಡಿದ್ದಾರೆ. ಸೊ ಇನ್ನೊಂದ್ ಸ್ವಲ್ಪ ಫ್ಯಾಮಿಲಿ ಟೈಮ್ಸ್ ಬೇಕು. ಈಗ ತಾಯಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು, ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ ಆಶಿಸ್ತೇವೆ ಅಷ್ಟೇ. ಒಂದ್ ವೇಳೆ ಅವರು ಆತರ ಹೋಗ್ತೇನೆ ಅಂತ ಹೇಳಿದ್ರೆ ನೀವು ಬಿಡಲ್ಲ? ಇಲ್ಲ, ಹಾಗೇನಿಲ್ಲ. ಅವರಿಗೆ ಯಾವ್ದರ ಮೇಲೆ ಇಂಟ್ರೆಸ್ಟ್ ಉಂಟು ಅದು ಡೆಫಿನೆಟ್ಲಿ ಅವ್ರು ಮಾಡ್ಬೇಕು. ಆದ್ರೆ ಸ್ವಲ್ಪ ಫ್ಯಾಮಿಲಿ ಕಡೆನೂ ಸ್ವಲ್ಪ ಟೈಮ್ ಕೊಡ್ಬೇಕು ಅಂತ ಹೇಳಿ ಅಷ್ಟೇ. ಏನ್ ಹೇಳ್ತೀರಿ ಸರ್? ಓಕೆ, ಸರಿ ಮಗಳು, ನೋಡ ಬಹಳ ಖುಷಿ ಆಯ್ತು ಮಗಳು, ನೀವು ಕಾಲ್ ಮಾಡಿದಕ್ಕೆ ಖುಷಿ ಆಯ್ತು. ಅವರ ನಿರ್ಧಾರವನ್ನು ಇಲ್ಲಿ ಹೇಳ್ತಾ ಇಲ್ಲ, ಅವರು ಮನೆಯಲ್ಲಿ ಹೇಳ್ತಾರೆ. ನಾವು ಮನೆಯಲ್ಲಿ ಮಾತಾಡ್ತೇವೆ. ರೈಟ್ ಸರ್. ನಿಮ್ಮ ಚಾನೆಲ್ಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ, ಇದೊಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ. ಸರ್, ಇದೇ ಸಂದರ್ಭದಲ್ಲಿ ತಮ್ಮ ಪತ್ನಿ ಇರ್ಬೋದು, ಮಕ್ಕಳು, ಅಂದ್ರೆ ಒಟ್ಟು ತಮ್ಮ ಕುಟುಂಬದ ಒಂದು ಸಹಕಾರ, ಅವರು ನಿಮಗೋಸ್ಕರ ಅವನು ಮಾಡಿದಂತಹ ಸಹಕಾರದ ಬಗ್ಗೆ ಹೇಳೋದಿದೆ? ಖಂಡಿತ ಅದರ ಬಗ್ಗೆ ನಾನು ಹೇಳಬೇಕಾಗ್ತದೆ. ಯಾಕಂದ್ರೆ ನಾನು ಬೆಳಿಗ್ಗೆ 7:30-8 ಗಂಟೆ ಒಳಗೆ ಗ್ರೌಂಡಲ್ಲಿ ಇರಬೇಕಾಗ್ತದೆ. ಅಲ್ಲಿ ಬೆಳಿಗಿನ ತಿಂಡಿ ವ್ಯವಸ್ಥೆ ಆಗಬೇಕು. ಆಮೇಲೆ ಸಾಯಂಕಾಲ ನಾನು ಬರುವಾಗ 7:30 ಗಂಟೆ ಆಗ್ತದೆ. ಬಂದು ಸ್ನಾನ ಮಾಡೋದು, ಊಟ ಮಾಡೋದು, ಇದಕ್ಕೆಲ್ಲ ತಯಾರು ಮಾಡಿ ಕೊಡ್ಬೇಕಲ್ಲ. ರಜಾ ಅವಧಿಯಲ್ಲಿ ಎಲ್ಲ ಅವಧಿಯಲ್ಲಿ ಕೂಡ ನಾನು ನನ್ನ ಫ್ಯಾಮಿಲಿ ಜೊತೆಯಲ್ಲಿ ಇದ್ದದ್ದು ಬಹಳ ಕಮ್ಮಿ. ನನ್ನ ಮಿಸ್ಸಸ್ ಹೇಳ್ತಾ ಇದ್ದಾಳೆ, ನೀವು ನನ್ನ ಜೊತೆಯಲ್ಲಿ ಯಾವಾಗಲೂ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗುದಿಲ್ಲ, ಯಾವುದೇ ನನ್ನನ್ನು ಟೂರಿಗೆ ಕರ್ಕೊಂಡು ಹೋಗುದಿಲ್ಲ, ಇಲ್ಲಿ ಯಾವ ಕೆಲಸ ಇಲ್ಲಿ ಅಂದ್ರೆ ನಾನು ಫುಲ್ ರಜೆಯಲ್ಲಿ ಕೂಡ ಸ್ಪೋರ್ಟ್ಸ್ಗೆ ಇನ್ವಾಲ್ವ್ ಆಗಿದೆ. ಅದಕ್ಕೆ ನನ್ನ ಮಗಳು ಈಗ ಹೇಳ್ತಿರೋದು, ಇನ್ನಾದ್ರೂ ಒಂದು ಫ್ಯಾಮಿಲಿ ಜೊತೆಲಿ ಇರಿ ಅಂತ ಹೇಳುದು ಅದಕ್ಕೆ. ಓಕೆ, ಮಾತಾಡೋಣ. ಕಾರ್ಯಕ್ರಮ ಸರಿಸುಮಾರು 2 ಗಂಟೆಗಳಾಗ್ತಾ ಬಂತು ಆರಂಭಗೊಂಡು. ಈ ನಡುವೆ ಒಂದಷ್ಟು ಮಾತನಾಡಬೇಕು. ಹೀಗಾಗಿ ಕೊನೆಯದಾಗಿ 1-2 ಕರೆಗಳನ್ನ ನಾವು ಸ್ವೀಕಾರ ಮಾಡ್ತೇವೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಾನು ಚಂದ್ರಶೇಖರ್ ಹೇಳಿ, ಪುತ್ತೂರು ಚೆನ್ನೈ ಕನ್ನಡ ಸಮಿತಿ ಅಧ್ಯಕ್ಷರು. ಚಂದ್ರಣ್ಣ ನಮಸ್ತೆ. ನಮಸ್ತೆ. ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಕೂಡ ಅಧ್ಯಕ್ಷರು ಕೂಡ ಅವರು. ಅದರ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ದಯಾನಂದ್ ಸರ್ ಕಾರ್ಯನಿರ್ವಹಿಸಿದ್ರು, ಗೌರವಾಧ್ಯಕ್ಷರವರು. ಸರ್ ಮಾತಾಡಿ ದಯಾನಂದ್ ಸರ್ ಜೊತೆ. ಸರ್, ದಯಾನಂದ ರೇಗಳು ನಾವು ಮತ್ತು ದಯಾನಂದ ರೇಗಳು ಮ್ಯಾಥ್ಮೆಟ್ಗಳು ನಾವು ಒಂದು 35-40 ವರ್ಷ ಹಿಂದೆ ನಾವು ಗ್ರಾಮೀಣ ಕಾಲೇಜಿನಲ್ಲಿ ಅವರು BL ಇದ್ರು, ನಾನು BCom ಅಲ್ಲಿ ಇದ್ದೆ. ಆಮೇಲೆ ಇತ್ತೀಚಿನ ಒಂದು 10-15 ವರ್ಷದಲ್ಲಿ ನಾವು ಜೊತೆಯಲ್ಲಿ ಕೆಲಸ ಮಾಡೋದು ಯಾವುದಂದ್ರೆ, ನಾನು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಗೌರವಾಧ್ಯಕ್ಷರಾಗಿದ್ದೆ, ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಮತ್ತೆ ನಾವು ಒಂದು ಯಾವುದೇ ಒಂದು ಕೆಲಸ ಇರಲಿ ಅದನ್ನೊಂದು ನಿಷ್ಠೆಯಿಂದ ಮತ್ತು ಜವಾಬ್ದಾರಿಯಿಂದ ಕೆಲಸ ಮಾಡುವಂತ ಒಂದು ದಯಾನಂದ್ರಿಗಳು. ಅವರು ದೈಹಿಕ ಶಿಕ್ಷಕರಾಗಿ ಎಷ್ಟೋ ಮಕ್ಕಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಳುಹಿಸುವಂತ ಒಂದು ಒಳ್ಳೆಯ ದೈಹಿಕ ಶಿಕ್ಷಕರು. ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು. ನಿಜವಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಗಬೇಕಿದ್ದ ಒಂದು ಶಿಕ್ಷಕರು ಅವರು, ದೈಹಿಕ ಶಿಕ್ಷಕರು. ಅವರು ನಮ್ಮ ಬಹಳ ಆತ್ಮೀಯರು ಮತ್ತೆ ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡುವಂತ ಒಂದು ದೈಹಿಕ ಶಿಕ್ಷಕರು. ಎಲ್ರಿಗೂ ಯಾರಲ್ಲಿ ಕೂಡ ಅವರು ಒಂದು ಮೃದು ಸ್ವಭಾವದವರು, ಮತ್ತೆ ಒಂದು ಶಿಸ್ತಿನ ಸಿಪಾಯಿ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ಶಿಕ್ಷಕರು ಅವರು. ನಮ್ಗೆ ಅವರ ಮೇಲೆ ನಾವು ನಮ್ಮ ಕಮಿಟಿ ಸೇರಲು ಪುತ್ತೂರಿನದ್ದು ಅವರ ಪ್ರಧಾನ ಕಾರ್ಯದರ್ಶಿ ಆದ ಮೇಲೆ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರಿನ ಒಂದು ತಾಲೂಕು ಕಬಡ್ಡಿ ಸೇರಿದ್ರೆ ಅಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತ ಒಂದು ನಮ್ಮ ಸಂಸ್ಥೆ. ಅದಕ್ಕೆ ಮುಖ್ಯ ಕಾರಣ ದಯಾನಂದಗಳು. ದಯಾನಂದಗಳು ಅವರ ಇದು ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದ ಕೆಲಸ ಎಷ್ಟೋ ಮಕ್ಕಳನ್ನು ಅಲ್ಲಿ ಒಂದು ಗ್ರಾಮೀಣ ಪ್ರದೇಶದ ಬೆಟ್ಟಂಪಾಡಿಯಲ್ಲಿ ಅವರು ಒಂದು ದೈಹಿಕ ಶಿಕ್ಷಕರಾಗಿ ಎಷ್ಟೋ ಮಕ್ಕಳನ್ನು ರಾಷ್ಟ್ರಕ್ಕೆ ಕಳಿಸಬೇಕಾದ್ರೆ ಅವರ ಕೆಲಸ ಅಷ್ಟು ಮಕ್ಕಳನ್ನೊಂದು ಮಕ್ಕಳ ಬೆನ್ನ ಹಿಂದೆ ಬಿದ್ದು ಅವರನ್ನು ಒಂದು ಒಳ್ಳೆಯ ದಾರಿಗೆ ತಂದು ಅವರನ್ನು ಒಂದು ಉತ್ತಮ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಿರೂಪಿಸಿದಂತ ಒಂದು ದಯಾನಂದಿಗಳು. ಅವರು ವೃತ್ತಿಯಲ್ಲಿ
ನಿವೃತ್ತರಾಗಿದ್ರು ಪ್ರವೃತ್ತಿಯಲ್ಲಿ ನಿವೃತ್ತರಾಗಲಿಲ್ಲ. ಅವರ ನಿವೃತ್ತಿ ಜೀವನಕ್ಕೆ ನಾನು ಪುತ್ತೂರು ಮಹೇಶ್ವರ ದೇವರು ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ. ಇನ್ನು ಕೂಡ ಅವರ ನಿವೃತ್ತಿಯಾದ ಕೂಡ ನಂತರ ಕೂಡ ಒಂದು ಮಕ್ಕಳಿಗೆ ಒಳ್ಳೆ ಒಂದು ತರಬೇತಿಯನ್ನು ನೀಡುವಂತಹ ಒಂದು ಮಾಜಿ ದೈಹಿಕ ಶಿಕ್ಷಕರಾದರೂ ಕೂಡ ಅವರ ಆ ಕೆಲಸವನ್ನು ಮಾಡ್ತಾರೆ ದೃಢ ನಂಬಿಕೆ ನನಗೆ ಇದೆ. ಅವರನ್ನು ನಮ್ಮ ಸುದ್ದಿ ಮಾಧ್ಯಮದಲ್ಲಿ ಕೂತು ನಮ್ಮಿಂದ ಎರಡು ಮಾತಾಡಿಸುವಂತಹ ಒಂದು ಕೆಲಸ ಮಾಡಿದ ನಿಮ್ಮ ಸುದ್ದಿ ಮಾಧ್ಯಮಕ್ಕೆ ನಮ್ಮ ಕಂಬಳ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಣ್ಣ. ಥ್ಯಾಂಕ್ ಯು. ಎಸ್, ಇದು ಕೊನೆಯ ಕರೆಯನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ವಿಂಧ್ಯಾ ರೈ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ತುಂಬಾ ತುಂಬಾ ಹೆಮ್ಮೆ ಆಗ್ತಾ ಇದೆ ಅಂಕಲ್ ನಿಮ್ಮನ್ನ ಇವತ್ತು ನೋಡಕ್ಕೆ. ನಿಮ್ದು ಸಾಧನೆ ಎಲ್ಲ ನಮ್ ಕುಟುಂಬಕ್ಕೆ ಎಲ್ರಿಗೂ ಕೂಡ ತುಂಬಾ ಹೆಮ್ಮೆಯ ವಿಚಾರ. ನಿಮ್ದು ವ್ಯಕ್ತಿತ್ವ ತುಂಬಾ ಪ್ರಸನ್ನವಾದದ್ದು, ವಿನಮ್ರವಾದದ್ದು. ಹೇಳ್ತಾರಲ್ಲ, ಹಣ್ಣು ತುಂಬಿದ ಮರ ಯಾವತ್ತು ಬಾಗತ್ತೆ ಅಂತ, ಆತರ. ಸೊ ನೀವು ಯುವ ಜನತೆಗೆ ಏನು ಕಿವಿ ಮಾತು ಹೇಳೋದು ಬಯಸ್ತೀರಾ? ಇಷ್ಟೊಂದು ಸಾಧನೆ ಮಾಡಿದ್ರು ನೀವು ತುಂಬಾ ಪ್ರಸನ್ನವಾಗಿ, ಯಾವತ್ತು ಯಾರು ಮಾತಾಡಿದ್ರು ಒಂದು ಎಲ್ರು ನಗು ಮುಖದಿಂದಲೇ ಇರ್ತೀರಾ ಯಾವತ್ತು ಕೂಡ. ಸೊ ಏನು ಒಂದು ಕಿವಿ ಮಾತು ಕೊಡ್ತೀರಾ ಅಂತ ಕೇಳ್ಬೇಕಿತ್ತು. ಯುವ ಜನತೆಗೆ ಕಿವಿ ಮಾತನ್ನು ಹೇಳಿದ್ರೆ, ನಾನು ಈ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಭಾಗವಹಿಸೋ ಮಕ್ಕಳಿಗೆ ಹೇಳೋದು, ನಾನು ಅದಕ್ಕೆ ತುಂಬಾ ಡೆಡಿಕೇಶನ್ ಬೇಕು, ನಿಷ್ಠೆ, ಪ್ರಾಮಾಣಿಕತೆ, ಸಮಯ ಪ್ರಜ್ಞೆ, ಇದೆಲ್ಲ ಇದ್ರೆ ಮಾತ್ರ ಕ್ರೀಡಾ ಕ್ಷೇತ್ರದಲ್ಲಿ ಮುಂದುವರಿಬಹುದು. ಇದನ್ನು ಬೆಳೆಸ್ಕೊಳ್ಬೇಕು. ಆರಂಭದಲ್ಲಿ ಇದನ್ನು ಬೆಳೆಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಿದ್ರೆ ಮಾತ್ರ ಈ ಕ್ರೀಡೆಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈ ಸಮಯ ಪ್ರಜ್ಞೆ ಇಲ್ಲದ್ರೆ ಯಾವುದೂ ಸಾಧ್ಯ ಇಲ್ಲ. ಇದನ್ನೆಲ್ಲ ಇಷ್ಟು ಡೆಡಿಕೇಶನ್ ಈ ರೀತಿಯಲ್ಲಿ ಹೋದ್ರೆ ಮಾತ್ರ ನಾವು ಕ್ರೀಡಾ ಕ್ಷೇತ್ರದಲ್ಲಿ ಮುಂದುವರಲಿಕ್ಕೆ ಆಗ್ತದೆ. ಹಾಗೆ ಯುವ ಜನರು ಈ ಕ್ರೀಡಾ ಕ್ಷೇತ್ರಕ್ಕೆ ಮಕ್ಕಳನ್ನು ಆದಷ್ಟು, ಅದರಲ್ಲಿ ಕೂಡ ಗ್ರಾಮೀಣ ಪ್ರದೇಶದ ಕ್ರೀಡಾಪಟು ಪ್ರತಿಭೆಗಳನ್ನು ಬೆಳಗಿಸುವಲ್ಲಿ ಎಲ್ಲರೂ ಸಹಕರಿಸಬೇಕಂತೇಳಿ ನನ್ನ ಆಸೆ. ವಿಂಧ್ಯ, ಧನ್ಯವಾದಗಳು. ನಿಮ್ದು ನಿವೃತ್ತ ಜೀವನ ಕೂಡ ತುಂಬಾ ಆರಾಮವಾಗಿ, ಸುಖಕರವಾಗಿ ಹಾಗೂ ಇನ್ನೂ ಪ್ರೋತ್ಸಾಹ ಕೊಡ್ತಾ ಎಲ್ರಿಗೂ ಇರ್ಲಿ ಅಂತ ನಮ್ಮೆಲ್ಲರೂ ಕೂಡ ಹಾರೈಕೆ ಅಂಕಲ್. ಥ್ಯಾಂಕ್ ಯು ವಿಂಧ್ಯ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್ ಕರೆಗಾಗಿ. ಇನ್ನೊಂದಷ್ಟು ವಿಚಾರಗಳನ್ನ ಮಾತನಾಡೋದಿದ್ರೆ, ಈಗಾಗಲೇ ಎಲ್ಲ ಸಾಧನೆಗಳನ್ನು ಗುರುತಿಸಿ ಗೌರವಿಸುವಂತ ಒಂದು ಕಾರ್ಯ ಕೂಡ ಮುಂದಿನ ದಿನಗಳಲ್ಲಿ ಇವರಿಗೆ ನಡೆಯಲಿಕ್ಕೆ ಇರುವಂತದ್ದು. ಸಾಕಷ್ಟು ಮಂದಿ ನಮ್ಮ ಜೊತೆಗೆ ಮಾತನಾಡಬೇಕಿತ್ತು. ಕೆಲವೊಂದು ಕರೆಗಳು ನಮಗೆ ತಾಂತ್ರಿಕ ತೊಂದರೆಗಳಿಂದಾಗ್ಲಿ ಕೂಡ ಕರೆಗಳು ಸಿಗ್ತಾ ಇಲ್ಲ. ಅವ್ರ ಜೊತೆ ಮಾತನಾಡ್ಲಿಕ್ಕೆ ಸಾಕಷ್ಟು ಕರೆಗಳು, ಭಾರತ ಮಾತ್ರ ಅಲ್ಲ, ಹೊರಭಾಗದಿಂದಲೂ ಹೊರ ದೇಶಗಳಿಂದಲೂ ಕೂಡ ಅವ್ರ ಜೊತೆಗೆ ಅವರ ಶಿಷ್ಯಂದರು ಮಾತನಾಡ್ಲಿಕ್ಕೆ ಕಾತುರದಲ್ಲಿರುವಂತದ್ದು. ನೋಡೋಣ, ಮುಂದಿನ ಏನಾದ್ರು ಕಾರ್ಯಕ್ರಮ ಮಾಡೋದಿದ್ರೆ ನಮಗೆ ಅವಕಾಶವಿದ್ರೆ ಮತ್ತಷ್ಟು ಅವರ ಜೊತೆಗೆ ಮಾತನಾಡುವಂತ ಒಂದು ಅವಕಾಶವನ್ನು ನಾವು ಮಾಡಿ ಕೊಡುವ ಅಂತ ಏನು ಅಂತ ಹೇಳ್ತಾ, ಸರ್ ನಿಮಗೆ 25ನೇ ತಾರೀಕಿನಂದು ನಾಗರಿಕ ಸನ್ಮಾನ ನಡೀತಾ ಇದೆ. ಸರಿ, ಈ ಒಂದು ಹಂತದಲ್ಲಿ ತಾವು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ನಾನು ಮಾಡಿದ ಕರ್ತವ್ಯ, ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡಿದ್ದೇನೆ. ಆ ಬೆಟ್ಟಂಪಾಡಿ ಜನತೆಯ ಆಶೀರ್ವಾದ ನನ್ನ ಮೇಲಿದೆ. ಆ ಬೆಟ್ಟಂಪಾಡಿ ಬೆಟ್ಟಂಪಾಡಿ, ನಿಡುಪಳ್ಳಿ, ಪಾಣಾಜೆಯ ಪರಿಸರದ ಮಕ್ಕಳು ನಮ್ಮ ಶಾಲೆಗೆ ಬಂದು ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಕ್ರೀಡಾಪಟುಗಳಿಗೆ, ಹಾಗೆ ನನ್ನ ದೈಹಿಕ ಶಿಕ್ಷಕ ಮಿತ್ರರಿಗೆ, ನನ್ನ ಜೊತೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಸಹಕರಿಸಿದಂಥ ನನ್ನ ದೈಹಿಕ ಶಿಕ್ಷಕ ಮಿತ್ರರಿಗೆ ನಾನು ಈ ಸಂದರ್ಭದಿಂದ ಅವರಿಗೆ ಕೃತಜ್ಞತೆ ಅರ್ಪಿಸಿದ್ದೇನೆ. ಹಾಗೆ ಈ ಒಂದು ನಮ್ಮ ಊರಿನ ಎಲ್ಲ ಜನತೆಗೆ, ನನ್ನ ಜೊತೆಗೆ ನನಗೆ ಸಹಕಾರ ನೀಡಿದಂಥ ಎಲ್ಲ ಊರಿನ ಜನತೆಗೆ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸಿದ್ದೇನೆ. ಇದು ನನಗೆ ಬಹಳ ನೆನಪಾಗ್ತುಂಟು. ನಮ್ಮ ಊರಿನ ಎಲ್ಲ ಚಟುವಟಿಕೆಗಳಿಗೆ ಸಹಕಾರ ನೀಡಿದಂಥವ್ರದ ನೆನಪಾಗ್ತುಂಟು. ಗೌತಮ್ ಸರ್ ಅವರೇ, ಉಮೇಶ್ ಸರ್ ಇವರಿಗೆ ಗೊತ್ತಿರ್ಬೋದು. ಅಂದ್ರೆ ಎಲ್ಲರನ್ನು ಕೂಡ ನೆನಪಿಸಿಕೊಳ್ಳಿಕ್ಕೆ ಇಲ್ಲಿ ನಿಮಗೆ ಸಾಧ್ಯ ಆಗ್ಲಿಕ್ಕಿಲ್ಲ. ಸಾಕಷ್ಟು ಆದ್ರೂ ನಾನೊಂದು 6 ಜನರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನನ್ನ ಜೊತೆಯಲ್ಲಿ ನನಗೆ ಬಹಳ ಸಹಕಾರ ನೀಡಿದವರು, ನನಗೆ ನನ್ನ ಕ್ರೀಡಾಂಗಣಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಪೆವಿಲಿಯನ್ ನಿರ್ಮಾಣಕ್ಕೆ ಸನ್ಮಾನ್ಯ ಶಿವಪ್ಪ ಪೂಜಾರಿಗಳು, ಆಗ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು, ಆಮೇಲೆ
ಸನ್ಮಾನ್ಯ ರಾಧಾಕೃಷ್ಣ ಬೋರ್ಕರ್ ಅವರು, ನಿಕಟಪೂರ್ವ ಅಧ್ಯಕ್ಷರು, ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರು ಶ್ರೀಯುತ ವೆಂಕಟರಾವ್ ಅವರು ಬೆಟ್ಟಂಪಾಡಿ, ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ರು. ಅವರ ಅವಧಿಯಲ್ಲಿ ಕೂಡ ಹಲವಾರು ಕೆಲಸಗಳು ಮಾಡಿದ್ದೇನೆ. ಆಮೇಲೆ ಶಶಿಕುಮಾರ್ ರೈ ಬಾಲಿವುಡ್ ಅವರು ನಮಗೆ ಕ್ರೀಡಾ ಪೆವಿಲಿಯನ್ ಮುಂದುಗಡೆ ಶೀಟ್ ಅಳವಡಿಕೆಗೆ ಸಹಕಾರ ಮಾಡಿದವರು. ಆಮೇಲೆ ಪ್ರಕಾಶ್ ರೈ ಬೈಲಾಡಿ ಅವರು ನನಗೆ ಹಲವಾರು ವಿಧದಲ್ಲಿ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಆದ್ರೂ ಕೂಡ ಡಾಮರೀಕರಣ ಇರಬಹುದು, ಶೌಚಾಲಯ ಇರಬಹುದು, ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನನಗೆ ಸಹಕಾರ ನೀಡಿದವರು. ಹಾಗೆಯೇ ಸನ್ಮಾನ್ಯ ಮಹಮ್ಮದ್ ಕುಕ್ಕೋಳಿ ಅವರು ಅವರಿಗೆ ಶಾಲೆಗೆ ಅನೇಕ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಆಮೇಲೆ ತುಂಬಾ ಸಂಘ ಸಂಸ್ಥೆಗಳು, ನಮ್ಮ ಊರಿನ ಸಂಘ ಸಂಸ್ಥೆಗಳು ಕೂಡ ನಮಗೆ ನಾನು ಹೇಳಿದರೆ ಯಾವುದಕ್ಕೂ ಕೂಡ ಇಲ್ಲ ಅಂತ ಹೇಳಿಲ್ಲ. ಹಾಗೆ ನನ್ನ ಎಲ್ಲ ದೈಹಿಕ ಶಿಕ್ಷಕ ಮಿತ್ರರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಅರ್ಪಿಸಿದ್ದೇನೆ. ಹಾಗೆ ನಮ್ಮ ಒಂದು ಡಾಕ್ಟರ್ ಶಿವಾನಂದ್ ಅವರ ಒಂದು ಭ್ರಷ್ಟಾಚಾರ ನಿರ್ಮೂಲನಾ ಒಂದು ಕಾರ್ಯಕ್ರಮ ಇದೆ. ಇದಕ್ಕೆ ಖಂಡಿತವಾಗಿಯೂ ನನ್ನ ಸಹಕಾರ ಇದೆ. ಬಹಳ ಒಳ್ಳೆಯ ಯೋಜನೆ. ತಾಲೂಕು ಭ್ರಷ್ಟಾಚಾರ ಮುಕ್ತ ತಾಲೂಕು ಆಗ್ಬೇಕಂತ ಹೇಳುವ ನನ್ನ ಒಂದು ಆಸೆ. ಇದಕ್ಕೆ ಕೂಡ ಎಲ್ಲರ ಸಹಕಾರ ಬೇಕಾಗ್ತದೆ. ಅದರ ಜೊತೆಯಲ್ಲಿ ಈ ಒಂದು ಮಾಧ್ಯಮದ ಮುಖಾಂತರ, ಈ ಒಂದು ಸುದ್ದಿ ಮಾಧ್ಯಮದ ಮುಖಾಂತರ ನನ್ನನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಆಹ್ವಾನಿಸಿದ್ದೀರಿ. ಇಲ್ಲಿ ನಿಮಗೆ ಕೂಡ ಗೌತಮ್ ಸರ್ ಹಾಗೂ ಉಮೇಶ್ ಸರ್ ನಿಮಗೆ ಕೂಡ ನಾನು ಕೃತಜ್ಞತೆ ಅರ್ಪಿಸ್ತೇನೆ. ಹಾಗೆ ಎಲ್ಲ ಈ ಒಂದು ಸುದ್ದಿ ವಾಹಿನಿಯ ಮೂಲಕ ಇವತ್ತೇನು ಈ ಒಂದು ಪ್ರಚಾರಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ನಿಮ್ಮ ಇಲ್ಲಿಯ ಎಲ್ಲ ವರ್ಕರ್ಸ್ಗೆ ಅವರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸಿದ್ದೇನೆ. ಮಾತನಾಡೋದಿಕ್ಕೆ ನಿರಂತರವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಕರೆಗಳನ್ನು ನಮಗೆ ಸ್ವೀಕಾರ ಮಾಡೋದಿಕ್ಕೆ ಖಂಡಿತ ಸಾಧ್ಯ ಆಗಿಲ್ಲ. ಆ ನಡುವೆ ಒತ್ತಾಯ ಪೂರ್ವಕವಾಗಿ ಕರೆಗಳು ಬರ್ತಾ ಇದೆ. ಹೀಗಾಗಿ ಒಂದೆರಡು ಕರೆಗಳನ್ನ ನೋಡೋಣ. ಲೈನ್ ಅಲ್ಲಿ ಇದ್ದೇನೆ. ಕಡೆ ಮೊದಲು ಸುಭಾಷ್ ರೈಗಳು. ಹೌದು ಹೌದು. ನಮಸ್ತೆ ಸುಭಾಷನ. ಪಾತ್ರೊಡಿತಿನರ ಕೊಮ್ಮನದ ಸುಭಾಷ್ ರೈ ಅವರು ಇವರು ತರಬೇತಿ ನೀಡಿದಂತ ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿ ಅವರು ಹಿರಿಯ ವಿದ್ಯಾರ್ಥಿ. ಈ ಸಂದರ್ಭದಲ್ಲಿ ಇವರು ನೇರ ಪ್ರಶ್ನೆಗಳಲ್ಲಿ ಇದ್ದಾರೆ. ದಯಾನಂದ್ ಸರ್ ಮಾತಾಡಿ ಸರ್. ಮಾತಾಡ್ತೇವೆ. ಈಗ ಅವರು ಮಾತಾಡ್ತಾ ಇದ್ದಾರೆ, ಮತ್ತೆ ನಾನು ಮಾತಾಡ್ತೇನೆ ಅವರಲ್ಲಿ. ಖಂಡಿತ. ಓಕೆ. ಪಲ್ನೆ ಸುಭಾಷನ ಪಲ್ನೆ. ದಯಾನಂದ್ ರೈಕ್ಲೆ ನಮಸ್ಕಾರ. ನಮಸ್ತೆ. ಯಾನು ಇರ್ನ ಹಿರಿಯ ಅಭಿಮಾನಿ ಪಾತ್ರವ್ರನ್ನ. ಅಯ್ಯೋ ಇರ್ನ ಆಶೀರ್ವಾದ ಏಪಲ ಬೋರ್ಡಿಂಗ್ ಖಂಡಿತ ಯಾನ್ಲ ಬೆಟ್ಟಂಪಾಡಿದ ಹಿರಿಯ ವಿದ್ಯಾರ್ಥಿ ನವೋದಯ ಹೈಸ್ಕೂಲ್ದ ಒಂಜಿ ಪ್ರತಿಭೆ ಯಾನ್ಲ ಇರ್ ಸಂಜೆ ರೈಕ್ಲೇನ್ ಯಾನು ನೆನೆತೊಂದು ಆರ್ಯಂಕ್ಲೇನ ಮೈದಾನದ ಬಲಿಪಾತೇರು, ಕಬಡ್ಡಿ ಗೊಬ್ಬತೇರು ಹಿರಿಯ ವ್ಯಕ್ತಿ ಸಂಜೆ ರೈಕ್ಲ ನೆನೆತೊಂದು ಈರ್ಲ ಅವೇ ಸಾಧನೆನ ಇರ್ನ ಬದುಕಿಡ ಮಲ್ತಾರೆ. ನಮಸ್ಕಾರ ಧನೇಂದ್ರ ರೈಕ್ಲೆ. ನಮಸ್ತೆ. ಇರ್ನ ಹಿರಿಯ ಅಭಿಮಾನಿ ಪಾತ್ರೊಂದಿಲ್ಲ ಏನು ಪಲ್ಲೆ ಇರ್ ಮಲ್ತನ ಸಾಧನೆಗೆ ಇರ್ನ ಪರಿಶ್ರಮಗೂ ತಕ್ಕ ಪ್ರತಿಫಲ ತಿಕ್ಕಿದ್ದ ಪ್ರಶಸ್ತಿ ಮಸ್ತ್ ತಿಕ್ಕಿಂಡು ನನ್ನ ನಿವೃತ್ತಿ ಜೀವನ ಹೇಳಿ ಸರ್. ಈರಿಗೆ ನಮಸ್ಕಾರ ಸತ್ ಬಂಡ್ಯಾನ. ನಮಸ್ತೆ ಸುಭಾಷನ. ಈರ್ನ ಬದುಕು ದುಂಬುದ ಬದುಕಲ ಎಡ್ಡೆ ಆಡು ಖಂಡಿತ ಯಾನ್ ಮಾತೇರ್ಲ ಪಾತೇನ ಕೇಂಡೆ ಅತಿ ಜನಕ್ಕಳ ಆಶಯ ಉಂಡ, ಒಂದು ಅಭಿಮಾನ ಉಂಡ. ಹಿರಿಯರ್ನ ಆಶೀರ್ವಾದ ಏಪಡೆ ದುಂಪಾಡು. ಹಲೋ ಥ್ಯಾಂಕ್ ಯು ಸರ್. ಹಲೋ ಇರ್ಲ ಅವೇ ಸಾಧ್ಯ ದುಂಪೋತಾರ ಸಂಜೋರಕ್ಲ ಸಾಧ್ಯ ದುಂಪೋತಾರ. ಸರಿ. ನನಲ ಇರ್ನ ಸಮಾಜ ಸೇವೆ ಸಮಾಜಕ್ಕೆ ತಿಕ್ಕಾಡೋದು ಇನ್ನೊಂದು ಇರ್ನ ಬದುಕು ಎಡ್ಡೆ ಆಡು ಶುಭ ಆಡು ಇರ್ನ ಬದುಕಿಗೆ. ಥ್ಯಾಂಕ್ ಯು. ಧನ್ಯವಾದಗಳು ಸುಭಾಷಣ್ಣ. ಧನ್ಯವಾದ ರೀ. ಥ್ಯಾಂಕ್ ಯು ಸರ್. ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದ್ದಾರೆ, ಸಿ ಲೋಕೇಶ್ ಅವರು. ಅವರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ದಯಾನಂದ್ರ ಅವರು. ಹೇಳಿ ಸರ್. ನಿಮ್ಗೆ ನಿಮ್ಮ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನೀವು ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಉತ್ತಮವಾದ ಕೆಲಸವನ್ನು ಮಾಡುವ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನೀವು ಗುರುತಿಸಿಕೊಂಡಿದ್ದೀರಾ. ನಿಮ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಖುಷಿ ಪಡ್ತೇನೆ. ವಿಶೇಷವಾಗಿ ಸುದ್ದಿ ಮಾಧ್ಯಮದವರು ನಿಮ್ಗೆ ಒಂದು ವೇದಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ಯಾಕೆಂದ್ರೆ ಆರಂಭದಿಂದಲೂ ನಮ್ಮ ಇಲಾಖೆಯನ್ನ ಅವರು ಅತ್ಯಂತ ಗೌರವಪೂರ್ವಕವಾಗಿ ನೋಡುವಂತವ್ರು. ನಮ್ಗೆ ಹೆಚ್ಚು ಶೈಕ್ಷಣಿಕ ಪ್ರಗತಿಗಳಿಗೆ, ಕೆಲಸಗಳಿಗೆ ಅವಕಾಶ ವೇದಿಕೆಯನ್ನ ಕೊಟ್ಟಂತ ಕೀರ್ತಿಯ ಒಂದು ಮಾಧ್ಯಮಕ್ಕೆ, ಸುದ್ದಿ ಮಾಧ್ಯಮಕ್ಕೆ ಸಲ್ಲಬೇಕು. ಅದರಲ್ಲಿ ಕೂಡ ನಿಮ್ಮಂತ ಒಬ್ಬ ಶ್ರೇಷ್ಠ ವ್ಯಕ್ತಿ, ಅದರಲ್ಲಿ ನಮ್ಮ ಇಲಾಖೆಯಲ್ಲಿ ಒಬ್ಬರು ದೈಹಿಕ ಶಿಕ್ಷಕರಾಗಿ ಅತ್ಯಂತ ಉತ್ತಮ ಸೇವೆಯನ್ನ ಮಾಡಿದಿರ. ನಿಮಗೆ ನಿಮ್ಮ ವಿಶೇಷತೆ, ನಿಮಗೆ ಒಂದು ಒಳ್ಳೆಯ ಹೆಸರನ್ನ ತಂದು ಕೊಟ್ಟಂತ ಒಂದು ಅಂಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು.
ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಎರಡರಲ್ಲಿ ಕೂಡ ಅಥ್ಲೆಟಿಕ್ ಕ್ಷೇತ್ರದಲ್ಲಿ ಗನ್ ಅಂತೇಳಿ ಸ್ಟಾರ್ಟರ್ ಅಂತೇಳಿ ನೀವು ಆರಂಭವನ್ನ ಮಾಡಿದಂತ ಕೀರ್ತಿ ನಿಮ್ಗೆ ಬರ್ತದೆ. ಇಡೀ ರಾಜ್ಯವೇ ಅಥವಾ ನಮ್ಮ ತಾಲೂಕು ಜಿಲ್ಲೆ ಎಲ್ಲರೂ ಕೂಡ ನಿಮ್ಮನ್ನ ಅಭಿನಂದಿಸುವಂತದ್ದು, ಪ್ರಶಂಸೆ ಮಾಡುವಂತದ್ದು, ಇವತ್ತಿಗೂ ಕೂಡ ನಿಮ್ಮನ್ನ ಸ್ಟಾರ್ಟರ್ ಅಂತಾನೆ ಕರೆಯುವಂತದ್ದು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಉತ್ತಮ ಸೇವೆಯನ್ನ ಮಾಡಿದ್ದೀರಾ. ವಿಶೇಷವಾಗಿ ಯೋಗದಲ್ಲೂ ನಿಮ್ಗೆ ಆಸಕ್ತಿ, ಅಥ್ಲೆಟಿಕ್ಸ್ ಅಲ್ಲಿ ತುಂಬಾ ಸ್ಪೆಷಲಿಸ್ಟ್ ಇದ್ದೀರಿ ನೀವು. ಜೊತೆಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಮತ್ತೆ ನಿಮ್ಮ ವಿದ್ಯಾರ್ಥಿಗಳು ಶಟಲ್ ನಲ್ಲೆಲ್ಲ ಹೆಸರು ಮಾಡಿರುವಂತ ಒಂದು ಪಾರ್ಟಿಸಿಪೇಟ್ ಮಾಡೋ ಮೂಲಕ ನಿಮ್ಮ ಒಂದು ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅಂತ ಶಿಷ್ಯ ಕೋಟೆಯನ್ನ ನೀವು ಸೃಷ್ಟಿ ಮಾಡಿದ್ದೀರಾ. ಸೊ ಹಾಗಾಗಿ ನಮ್ಮ ಇಲಾಖೆಗೆ ಒಳ್ಳೆ ಹೆಸರನ್ನು ತಂದು ಕೊಟ್ಟಿದ್ದೀರಾ. ಅತ್ಯಂತ ಶ್ರೇಷ್ಠವಾದ ಉತ್ತಮವಾದ ಸೇವೆಯನ್ನ ಮಾಡಿದ್ರಿ. ಹಾಗೆಯೇ ನಮ್ಮ ತಾಲೂಕಿನ, ಜಿಲ್ಲೆಯ, ರಾಜ್ಯದ ಸಾಕಷ್ಟು ದೈಹಿಕ ಶಿಕ್ಷಕರಿಗೆ ಆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಉತ್ತಮವಾದ, ಆದರ್ಶವಾದ, ಮಾದರಿಯಾದ ವ್ಯಕ್ತಿಯಾಗಿ ನೀವು ಹೊರಹೊಮ್ಮಿದ್ದೀರಾ. ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಒಂದು ಮಾಧ್ಯಮದವರು ವೇದಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಮಾಡಿದಂತ ಒಂದು ಅತ್ಯುತ್ತಮವಾದ ಸೇವೆ, ಆ ಸೇವೆಯನ್ನ ಪರಿಗಣಿಸಿ ನಿಮ್ಮ ಒಂದು ಶ್ರೇಷ್ಠತೆಯನ್ನ ಪರಿಗಣಿಸಿ ವೇದಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವೊಬ್ರು ಉತ್ತಮವಾದ ಕೆಲಸ ಮಾಡಿದ್ರೆ ಇವತ್ತಿಗೂ ನಿಮ್ಮನ್ನ ಅನುಸರಿಸುವಂತ, ಮಾದರಿಯಾಗಿ ಇಟ್ಕೊಂಡು, ಆದರ್ಶವಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತ ನಮ್ಮ ದೈಹಿಕ ಶಿಕ್ಷಕರನ್ನು ನಾವು ಇವತ್ತು ಕಾಣ್ತೇವೆ. ಹಾಗಾಗಿ ನಿಮ್ಗೆ ನಿಮ್ಮ ನಿವೃತ್ತಿ ಜೀವನ ಚೆನ್ನಾಗಿರ್ಲಿ. ಮತ್ತೆ ನೀವು ನಮ್ಮ ಇಲಾಖೆಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸ್ತಾನೆ ಇರಿ. ನಿಮ್ಮ ಪ್ರವೃತ್ತಿ ಏನೇ ಇದ್ರು ಕೂಡ ವೃತ್ತಿಯಲ್ಲಿಂದ ನೀವು ನಿವೃತ್ತಿ ಆಗಿರ್ಬೋದಷ್ಟೇ, ಪ್ರವೃತ್ತಿಯಲ್ಲಿ ನಿಮ್ಮ ಜೊತೆಗೆ ನೀವು ಸಾಕಷ್ಟು ಕಲಾಕ್ಷೇತ್ರದಲ್ಲಿ ಕೂಡ ದುಡ್ದಿದ್ದೀರಾ. ಆ ಕಲಾಕ್ಷೇತ್ರದಲ್ಲಿ ಕಲಾಸಕ್ತರು, ನೀವು ಕೂಡ ಕಲಾ ಪೋಷಕರಾಗಿ, ಕಲಾಸಕ್ತರಾಗಿ ಸಾಕಷ್ಟು ಕೆಲಸ ಮಾಡಿದ್ರೆ. ಅದೇ ರೀತಿ ಎಲ್ಲ ನಿಮ್ಮ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಹೋಗಿ ಎಲ್ಲಾ ಕ್ಷೇತ್ರದಲ್ಲೂ ನಿಮ್ಮ ಸೇವೆ ನಮ್ಗೆ ಸಿಗ್ತಾ ಇರ್ಲಿ, ನಮ್ಮ ಇಲಾಖೆಗೆ ಮತ್ತೆ ಸಮಾಜಕ್ಕೆ ಸಿಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಇಲಾಖೆಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? BO ಸರ್ ಅವರು ನೇರ ಸಂಪರ್ಕದಲ್ಲಿ ಇರುವ ಕಾರಣ ಇಲಾಖೆಗೆ ಇಷ್ಟು ವರ್ಷಗಳ ಕಾಲ ತಾವು ಸೇವೆಯನ್ನು ಸಲ್ಲಿಸಿದ್ದೀರಿ. ಯಾವ ರೀತಿಯಾಗಿ ಇಲಾಖೆಗೆ ತಾವು ನಮ್ಮ ಮಾನ್ಯ ಶಿಕ್ಷಣ ಅಧಿಕಾರಿಗಳು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಸರ್, ನಾನು ನೀವು ನಿಮ್ಮ ಸಹಕಾರ ನನಗೆ ತುಂಬಾ ಸಿಕ್ಕಿದೆ. ಅದರ ಜೊತೆ ನಿಮ್ಮ ಅವಧಿಯಲ್ಲಿ ನಾನು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಈ ಕೊರೋನಾದಿಂದಾಗಿ ನನಗೆ ಆಗಲಿಲ್ಲ. ಅದಕ್ಕಾಗಿ ನನಗೆ ಸ್ವಲ್ಪ ತುಂಬಾ ಬೇಸರ ಇದೆ ಸರ್. ಅದರ ಜೊತೆಯಲ್ಲಿ ಹಿಂದಿನ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ನಮಿಸ್ತಾ ಇದ್ದೇನೆ. ಯಾಕಂದ್ರೆ ನನಗೆ ಒಳ್ಳೆಯ ಸಹಕಾರ ಎಲ್ಲರೂ ನೀಡಿದ್ದಾರೆ. ಸರ್, ಮುಂದೆ ನಿಮ್ಮ ಅವಧಿಯಲ್ಲಿ ಏನಾದರೂ ಚಟುವಟಿಕೆಗಳಿದ್ದರೆ ಖಂಡಿತ ನಾನು ಸಹಕಾರ ನೀಡ್ತೇನೆ ಸರ್. ಮುಂದೆ ಈ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟಗಳು ಇನ್ನು ಬರ್ಲಿಕ್ಕಿದೆ ನಮ್ಮಲ್ಲಿ. ಅದಕ್ಕೆ ನನ್ನಿಂದಾಗುವ ನಾನು ಸಹಕಾರ ನೀಡಲಿಕ್ಕೆ ಸಿದ್ಧನಿದ್ದೇನೆ ಸರ್. ನಿಮ್ಮ ಸೇವೆ ನಮ್ಗೆ ಅಗತ್ಯ ಇದೆ. ನೀವು ಕೇಳಿದ್ರೆ ತುಂಬಾ ಅತ್ಯಂತ ಅನುಭವಿಗಳು. ಹಾಗಾಗಿ ನೀವು ಏನು ಪ್ರಾಮಾಣಿಕವಾಗಿ ಪಾರದರ್ಶಕತೆಯಲ್ಲಿ ನೀವು ಕೆಲಸವನ್ನ ಮಾಡಿದ್ರೆ ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆನ ನಾವು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ದಯಾನಂದ್ರ ಅವರು ಶುಭವಾಗಲಿ. ಧನ್ಯವಾದಗಳು ಸರ್. ಈಗ ಎಷ್ಟೆಲ್ಲ ಅಭಿಮಾನಿಗಳು, ಹಿತೈಷಿಗಳು ಕರೆಯನ್ನ ಮಾಡಿದ್ರು, ಅವರವರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ರು, ಜೊತೆಗೆ ಕೆಲವೊಂದು ಆಶಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಸರ್, ಕೊನೆಯದಾಗಿ ಹೇಳುವಂಥದ್ದಿದ್ರೆ ಎಲ್ಲರಿಗೂ ಸೇರಿಸಿ ಅಥವಾ ತಮ್ಮ ಒಂದು ಸಂದೇಶ, ಕಿವಿ ಮಾತು ಅನ್ನುವಂಥದ್ದು. ನಾನು ಹೇಳುದು ಇಷ್ಟೇ, ಕ್ರೀಡೆಯಲ್ಲಿ ಭಾಗವಹಿಸಿದರೆ ಕೇವಲ ನಾವು ಪದಕಕ್ಕೋಸ್ಕರ ಭಾಗವಹಿಸುವುದಿಲ್ಲ. ಇದರಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ ಒಳ್ಳೆಯ ನಾವು ಬೆಳವಣಿಗೆಯನ್ನು ಕಾಣ್ತೇವೆ. ನಾನು ಅದೆಷ್ಟೋ ಮಕ್ಕಳು ನಮಗೆ ಕ್ರೀಡೆಯಲ್ಲಿ ಕೆಲವೊಂದು ಅವರ ದೈಹಿಕವಾಗಿ ನ್ಯೂನತೆಗಳಿತ್ತು ಅವರಲ್ಲಿ. ಆ ನ್ಯೂನತೆಗಳನ್ನು ಕೂಡ ಮಕ್ಕಳು ಸರಿಪಡಿಸಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಕೂಡ ಮಕ್ಕಳ ಜೀವನಕ್ಕೆ ನನಗೆ ಅವರಿಗೆ ತುಂಬಾ ಸಹಕಾರ ಆಗಿದೆ. ಇದನ್ನು ನಾವು ಈ ಕ್ರೀಡೆಯಲ್ಲಿ ಕೇವಲ ಕ್ರೀಡೆ ಮಾತ್ರ ಅಲ್ಲ, ಆಟೋಟಗಳು ಮಾತ್ರ ಅಲ್ಲ, ಯೋಗ ಶಿಕ್ಷಣದಲ್ಲಿ ಕೂಡ ಅದೆಷ್ಟೋ ಕೆಲವೊಂದು ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ ಕೆಲವು ನ್ಯೂನತೆಗಳನ್ನು ನಾವು ಸರಿಪಡಿಸಲಿಕ್ಕೆ ಆಗ್ತದೆ. ಅದಕ್ಕೆ ಬೇಕಾಗಿ ಪ್ರತಿನಿತ್ಯ ನಾವು ದೈಹಿಕ ಚಟುವಟಿಕೆಗಳನ್ನು ಇಟ್ಟುಕೊಳ್ಬೇಕು. ಬೆಳಿಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡೋದು, ಅಥವಾ ಜಾಗಿಂಗ್ ಮಾಡೋದು, ಅಥವಾ ಕೆಲವು ಎಕ್ಸಸೈಸ್ಗಳು, ಯೋಗಾಭ್ಯಾಸಗಳು, ಅಥವಾ ಏನಾದರೂ ಬ್ಯಾಡ್ಮಿಂಟನ್, ಬೆಳಿಗ್ಗೆ ಒಂದು ಅರ್ಧ ಗಂಟೆ ಅಷ್ಟು ಬ್ಯಾಡ್ಮಿಂಟನ್ ಆಡೋದು, ಯಾವುದೇ ಮಾಡಿ ನಮ್ಮ ಬಾಡಿ ರಿಲ್ಯಾಕ್ಸೇಷನ್ ವೆರಿ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿ ನಾವು ಎಷ್ಟು ಸ್ಟ್ರೈನ್ ಕೊಡ್ತೇವೆ ಅಷ್ಟೇ ನಮ್ಮ ಬಾಡಿ ರಿಲ್ಯಾಕ್ಸೇಷನ್ ಆಗಬೇಕು. ನಾನು ಹೇಳುದಿಷ್ಟೇ, ಹೆಚ್ಚಿನವರು ಬಾಡಿಗೆ ತುಂಬಾ ಸ್ಟ್ರೈನ್ ಕೊಡ್ತಾರೆ, ಆಮೇಲೆ ಬಾಡಿ ರಿಲ್ಯಾಕ್ಸೇಷನ್, ಮೈಂಡ್ ರಿಲ್ಯಾಕ್ಸೇಷನ್ ಮಾಡೋದಿಲ್ಲ. ಇದರಿಂದಾಗಿ ಕೆಲವೊಂದು ಸಮಸ್ಯೆಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ಅಂದ್ರೆ ಹೃದಯಾಘಾತ ಆಗುವಂತದ್ದು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಅದು ಯಾಕಂತ ಹೇಳಿದ್ರೆ ನಾವು ದೈಹಿಕವಾಗಿ ಕಸರತ್ತು ಮಾಡಿದ್ರು ಕೂಡ ನಾವು ಅದನ್ನು ಮತ್ತೆ ಬಾಡಿ ರಿಲ್ಯಾಕ್ಸೇಷನ್ ಆಗಬೇಕು. ನಾನು ಎಷ್ಟೋ ಮಂದಿಗೆ ಹೇಳಲಿಕ್ಕೆ ಉಂಟು, ನೀವು ವಾಕಿಂಗ್ ಹೋಗ್ತೀರಿ, 1 ಗಂಟೆ, ಅರ್ಧ ಗಂಟೆ, 1 ಗಂಟೆ ವಾಕಿಂಗ್ ಹೋಗ್ತೀರಿ,
ಆದರೆ ಕೊನೆಗೆ ನಿಮ್ಮ ಬಾಡಿ ರಿಲ್ಯಾಕ್ಸೇಷನ್ ನೀವು ಮಾಡುದಿಲ್ಲ, ನೇರವಾಗಿ ನಿಮ್ಮ ಡ್ಯೂಟಿಗೆ ಮತ್ತೆ ಹೋಗ್ತೀರಿ. ಅದು ಬಹಳ ತೊಂದರೆ ಆಗ್ತದೆ ನಮ್ಮ ಆರೋಗ್ಯಕ್ಕೆ ಅಂತ ಹೇಳಿಕೊಂಡು. ಹಾಗೆ ನಾವು ನಮ್ಮ ಬಾಡಿ ರಿಲ್ಯಾಕ್ಸೇಷನ್, ಮೈಂಡ್ ರಿಲ್ಯಾಕ್ಸೇಷನ್ ಮಾಡ್ಲಿಕ್ಕೆ ನಾವು ಪ್ರಧಾನವಾಗಿ ಕಲಿಬೇಕಾಗಿದೆ ಇದಕ್ಕಿಂತ. ಅದು ನನ್ನ ಈ ಒಂದು ಸಂದೇಶ ಸರ್ ಈ ಮುಖಾಂತರ. ಓಕೆ, ಅಂದ್ರೆ ಬಹುಶಃ ಫಿಟ್ ಆಗುವ ಜೊತೆಗೆ ಆರೋಗ್ಯವನ್ನು ಕೂಡ ಜೊತೆಗೆ ಗಮನ ಹರಿಸಬೇಕು ಅನ್ನುವಂಥದ್ದು ತಮ್ಮ ಒಂದು ಮಾತಿನ ತಾತ್ಪರ್ಯ ಅನ್ನುವಂಥದ್ದು. ಸೊ ಇಷ್ಟು ಹೊತ್ತು ಸುದೀರ್ಘ 2 ಗಂಟೆಗಳ ಅವಧಿಯಲ್ಲಿ ನಮ್ಮ ಜೊತೆಗೆ ಸ್ಟುಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಂತಹ ಕರೆಗಳಿಗೆ ಉತ್ತರಿಸಿದ್ರ ಜೊತೆಗೆ ತಮ್ಮ ಜೀವನವನ್ನ ಒಂದು ತಿರುವಿ ಹಾಕುವ ಆ ನೆನಪುಗಳನ್ನ ಬಿಚ್ಚಿಡುವಂತಹ ಒಂದು ಕೆಲಸವನ್ನ ಮಾಡಿದ್ರಿ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯ ವರದಿಗಾರರಾದಂತಹ ಉಮೇಶ್ ಮಿತ್ತಡ್ಕ ಸರ್, ನೀವು ಕೂಡ ಇವರ ಬಗೆಗಿನ ಒಡನಾಟದ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರಿ. ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಬಹುಶಃ ಇಂತಹ ಹಿರಿಯ ಪ್ರತಿಭೆಗಳ ಜೊತೆಗೆ ಮಾತನಾಡುವಂಥದ್ದು ನಮ್ಮ ಸೌಭಾಗ್ಯ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಸೊ ಇಂತಹ ಇವರ ಸೇವೆ ಅಥವಾ ನಿವೃತ್ತಿ ಜೀವನ ಸುಖಮಯವಾಗಿರಲಿ. ಈಗಾಗಲೇ ಅನೇಕರು ವ್ಯಕ್ತಪಡಿಸಿದಂತ ಆಶಯದ ಹಾಗೆ ನಿವೃತ್ತಿಯ ನಂತರವೂ ಕೂಡ ಇವರ ಮಾರ್ಗದರ್ಶನ, ಪ್ರೋತ್ಸಾಹ ಇನ್ನಷ್ಟು ಪ್ರತಿಭೆಗಳಿಗೆ ದೊರೆತು ಅವರು ಕೂಡ ಸಾಧನೆಯನ್ನ ಮಾಡುವಂತಾಗ್ಲಿ ಅನ್ನುವಂಥದ್ದು ಸುದ್ದಿ ಹಾರೈಕೆಗಳು ಕೂಡ. ಸೊ ಇದು ಈ ಹೊತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ಮೊಹಮ್ಮದ್ ಕುಕ್ಕುವಲ್ಲಿ. ದಯಾನಂದ ರೈ ಕೋರ್ಮಂಡರವರು ಕೇವಲ ದೈಹಿಕ ಶಿಕ್ಷಣ ಮಾತ್ರವಲ್ಲ, ಅವರ ಸಮಾಜದಲ್ಲಿ ದಾರಿ ತಪ್ಪುವಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರ ಸಂಬಂಧಿಕರನ್ನು ಕರೆಸಿ ಅವರನ್ನು ಸರಿದಾರಿಗೆ ತರುವಂತಹ ಕೆಲಸವನ್ನು ಮಾಡುವುದರಲ್ಲಿ ನಮ್ಮ ಸಮಾಜದಲ್ಲಿ ಅವರ ಮೊದಲಿಗರು ಅಂತ ನನ್ನ ಅಭಿಪ್ರಾಯ. ಶಿಕ್ಷಣದಲ್ಲಿ ವಂಚಿತರಾಗುವವರನ್ನು ಗುರುತಿಸಿ ಅವರಿಗೆ ಶಿಕ್ಷಣ ಕೊಡುವಂಥದ್ದು, ಸಮಾಜಕ್ಕೆ ಒಳಿತನ್ನು ಮಾಡುವಂತಹ ಉತ್ತಮವಾದ ಬೋಧನೆಯನ್ನು ಮಾಡುವಂಥದ್ದು, ಆ ಒಂದು ಉತ್ತಮ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯಾಗಿದ್ದಾರೆ ದಯಾನಂದ ರೈ ಕೋರ್ಮಂಡ್ ಅವರು. ನಿಜವಾಗಿ ಅವರಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಸಿಗಬೇಕಿತ್ತು. ಅವರ ಆಲೋಚನೆಗಳು, ಅವರ ಯೋಚನೆಗಳು, ಸಮಾಜದ ಬಗ್ಗೆ ಇರುವಂತಹ ಕಾಳಜಿಗಳು ಇರುವಂತಹ ಅಪರೂಪದ ವ್ಯಕ್ತಿಯಾಗಿದ್ದಾರೆ ದಯಾನಂದ ರೈ ಕೋರ್ಮಂಡ್ ಅವರು. ಅಂಥ ವ್ಯಕ್ತಿಯನ್ನು ಸಮಾಜ ಖಂಡಿತವಾಗಿ ಗುರುತಿಸಬೇಕು. ಅವರಿಗೆ ತಕ್ಕದಾದಂಥ ಒಂದು ಗೌರವ ಸಮಾಜದಲ್ಲಿ ಸಿಗುವಂತಾಗಬೇಕು ಎಂದು ನನ್ನ ಒಂದು ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ಪುಷ್ಪಾವತಿ ಎಸ್, ಮುಖ್ಯ ಶಿಕ್ಷಕರು, ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿ. ಶ್ರೀಯುತ ದಯಾನಂದ ರೈ ಸರ್ ಕೋರ್ಮಂಡ ಇವರು ನಮ್ಮ ಶಾಲೆಯ ಮಾತ್ರವಲ್ಲ ಎಲ್ಲರಿಗೂ ಅಚ್ಚುಮೆಚ್ಚಿನ ಒಬ್ಬ ದೈಹಿಕ ಶಿಕ್ಷಕರಾಗಿ ತುಂಬ ಕೀರ್ತಿಯನ್ನು ಪಡೆದವರು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳನ್ನು ತಯಾರುಗೊಳಿಸಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಮಕ್ಕಳು ತುಂಬ ಮುಂದೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವರೊಬ್ಬ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರಾಗಿದ್ದು ನಮ್ಮ ಸಂಸ್ಥೆಗೂ ಕೂಡ ಒಂದು ಒಳ್ಳೆಯ ಹೆಸರನ್ನು ತಂದಂತಹ ಒಬ್ಬ ಸಮರ್ಥ ಅಧ್ಯಾಪಕರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೇವಲ ಕ್ರೀಡಾ ಕ್ಷೇತ್ರ ಮಾತ್ರ ಅಲ್ಲ, ನಮ್ಮ ಶಾಲೆಯ ಒಂದು ರೀತಿ ಸರ್ವಾಂಗೀಣ ಪ್ರಗತಿಗೆ ಇವರು ಕಾರಣೀಭೂತರಾಗಿದ್ದಾರೆ ಅಂತ ಹೇಳಲಿಕ್ಕೂ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಮಕ್ಕಳಿಗೆ ಬೆಳಗ್ಗೆ ಬೇಗನೆ ಬಂದು ತರಬೇತಿಯನ್ನು ಕೊಟ್ಟು ಆಮೇಲೆ ಸಾಯಂಕಾಲ ಸುಮಾರು 7 ಗಂಟೆಯವರೆಗೂ ಕೂಡ ಇವರು ತರಬೇತಿಯನ್ನು ನೀಡ್ತಾ ಮಕ್ಕಳನ್ನು ಒಳ್ಳೆಯ ಬೇರೆ ಬೇರೆ ಹುದ್ದೆಗಳಲ್ಲಿ ಮಿಂಚುವಂತೆ ಮಾಡಿದಂತಹ ಒಬ್ಬ ಸಮರ್ಥ ಅಧ್ಯಾಪಕರಿವರು. ನಮ್ಮ ಶಾಲೆಯಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗೆ ಥಟ್ಟನೆ ಅವರು ಸಮಸ್ಯೆಗಳ ಪರಿಹಾರಕ್ಕೆ ತುಂಬ ಶ್ರಮಿಸಿದ್ದಾರೆ. ಒಂದು ನೀರಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನೀರಿನ ಸಮಸ್ಯೆಯನ್ನು ಈಡೇರಿಸಿದ್ದಾರೆ. ಹಾಗೆ ನಾನು ಮುಖ್ಯ ಶಿಕ್ಷಕಿಯಾಗಿ ಚಾರ್ಜ್ ತಗೊಂಡಂತಹ ಸಂದರ್ಭದಲ್ಲಿ ನನಗೆ ಧೈರ್ಯವನ್ನು ಹೇಳಿದಂತಹ ಒಬ್ಬ ಅಧ್ಯಾಪಕರು, ನನ್ನ ಒಬ್ಬರು ಅಣ್ಣ ಅಂತ ಹೇಳಲಿಕ್ಕೂ ನಾನು ಹೆಮ್ಮೆ ಪಟ್ಕೊಳ್ತಾ ಇದ್ದೇನೆ ಅವರ ಬಗ್ಗೆ. ಇವರ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಮಕ್ಕಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳ ಹುದ್ದೆ ಅವರು ಕಲಿಸಿದಂತಹ
ತರಬೇತಿ ಕೊಟ್ಟಂತಹ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಿಂಚುತ್ತಾ ಇದ್ದಾರೆ. ಇವತ್ತು ಹಲವಾರು ಮಂದಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನೇಮಕಗೊಂಡಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಅವರಿಗೊಂದು ಉದ್ಯೋಗವನ್ನು ಅವರ ಉದ್ಯೋಗಕ್ಕೆ ಪೂರಕವಾದಂತಹ ಮಾರ್ಗದರ್ಶನವನ್ನು ಅವರು ನೀಡಿದ್ದಾರೆ ಅಂತ ಹೇಳಲಿಕ್ಕೂ ನಾನು ಇಷ್ಟಪಡ್ತಾ ಇದ್ದೇನೆ. ಒಟ್ಟಿನಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಈ ನಿವೃತ್ತಿಯಿಂದಾಗಿ ನಮ್ಮ ಶಾಲೆಗೆ ಸ್ವಲ್ಪ ಮಟ್ಟಿನ ಸ್ವಲ್ಪ ಅಂತ ಹೇಳಲಿಕ್ಕಿಲ್ಲ, ಹೆಚ್ಚಿನ ಮಟ್ಟದಲ್ಲಿ ನಮಗೊಂದು ನಷ್ಟವೇ ಅಂತ ನಾನು ಹೇಳ್ತಾ ಇದ್ದೇನೆ. ಅವರ ಸ್ಥಾನವನ್ನು ತುಂಬುವುದಕ್ಕೆ ಒಬ್ಬ ಸಮರ್ಥ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ಶಾಲೆಗೆ ಸೇರ್ಪಡೆಯಾಗಲಿ ಅಂತ ಒಂದು ಒಳ್ಳೆ ಹಾರೈಕೆ ಕೂಡ ನನ್ನದು. ಒಳ್ಳೆಯ ಸಮರ್ಥ ದೈಹಿಕ ಶಿಕ್ಷಣ ಶಿಕ್ಷಕರು ದೊರೆಯುವಲ್ಲಿ ಅವರು ಕೂಡ ನಮಗೆ ಸಹಕಾರವನ್ನು ನೀಡಬೇಕು ಅಂತ ಸರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸರ್, ನಿಮಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಇವರ ಗುರುಗಳಾಗಿರುವಂತಹ ಶ್ರೀಯುತ ಎನ್ ಸಂಜೀವರಯ್ಯ ಅವರ ಮಾರ್ಗದರ್ಶನದಲ್ಲಿ ಇವರು ಮುಂದೆ ಬರಲಿಕ್ಕೆ ಅವರು ಕೂಡ ಸಹಕಾರಿಯಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಸರ್, ನಿಮಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ